भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। श्री कृष्ण परब्रह्मणे नमः। अथ श्री त्रयोदशोऽध्यायः गुणत्रय विभागः। अथ त्रयोदशोऽध्यायः। हरे कृष्ण। श्री कृष्ण परब्रह्मणे नमः। अथ श्रीमद्भगवद्गीता त्रयोदशोऽध्यायः क्षेत्र क्षेत्रज्ञ विभागयोगः। अर्जुन उवाच प्रकृतिं पुरुषं चैव क्षेत्रं क्षेत्रज्ञमेव च एतद्वेदितुम् इच्छामि ज्ञानं ज्ञेयं च केशव। श्रीभगवानुवाच इदं शरीरं कौन्तेय क्षेत्रमित्यभिधीयते एतद्यो वेत्ति तं प्राहुः क्षेत्रज्ञ इति तद्विदः। ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಭರತವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯತಶ್ಚ ಯತ್ ಸಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಈ ಕಾರ್ಯಕ್ಷೇತ್ರ ಮತ್ತು ಅದರ ಸ್ವರೂಪ, ಅದರಲ್ಲಿ ಆಗುವ ಬದಲಾವಣೆಗಳು, ಅದು ಹೇಗೆ ಉತ್ಪತ್ತಿಯಾಯಿತು, ಕಾರ್ಯಕ್ಷೇತ್ರವನ್ನು ಬಲ್ಲವನು ಯಾರು ಮತ್ತು ಅವನ ಪ್ರಭಾವಗಳು ಯಾವುವು ಎನ್ನುವುದನ್ನು ಕುರಿತು ನನ್ನ ಸಂಕ್ಷಿಪ್ತವಾದ ವಿವರಣೆಯನ್ನ ಕೇಳು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಏತು ಮದ್ಭಿರ್ವಿನಿಶ್ಚಿತೈಃ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರೆಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯ ಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕ್ಯಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾತಾಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುಧಾವೃತಂ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಮಾತ್ಮ ವಿನಿಗ್ರಹ, ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ ಏವ ಚ, ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ, ಅಸಕ್ತಿರನಭಿಷ್ವಂಗಃ, ಪುತ್ರದಾರಾ ಗೃಹಾದಿಷು, ನಿತ್ಯಂಚ ಸಮಚಿತ್ತತ್ವಂ, ಇಷ್ಟಾನಿಷ್ಟೋಪಪತ್ತಿಷು, ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ, ವಿವಿಕ್ತದೇಶ ಸೇವಿತ್ವಂ, ಆರತಿರ್ಜನ ಸಂಸದಿ, ಆಧ್ಯಾತ್ಮಜ್ಞಾನ ನಿತ್ಯತ್ವಂ, ತತ್ವಜ್ಞಾನಾರ್ಥ ದರ್ಶನಂ, ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತಾ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ಮಾ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾ ಸದುಚ್ಯತೆ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ
ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದಾಚೆ ಇದೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅವನ ಕೈಗಳು ಮತ್ತು ಕಾಲುಗಳು, ಅವನ ಕಣ್ಣುಗಳು, ತಲೆಗಳು ಮತ್ತು ಮುಖಗಳು ಎಲ್ಲೆಲ್ಲೂ ಇವೆ. ಅವನಿಗೆ ಎಲ್ಲೆಲ್ಲೂ ಕಿವಿಗಳುಂಟು. ಹೀಗೆ ಪರಮಾತ್ಮನು ಸರ್ವವ್ಯಾಪಿಯಾಗಿ ಇದ್ದಾನೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃಚ. ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಪರಮಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಅವಿಭಕ್ತಂಚ ಭೂತೇಶು ವಿಭಕ್ತಮಿವ ಚ ಸ್ಥಿತಂ ಭೂತ ಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭ ವಿಷ್ಣು ಚ. ಪರಮಾತ್ಮನು ಎಲ್ಲ ಪ್ರಾಣಿಗಳಲ್ಲಿ ಹಂಚಿ ಹೋಗಿರುವಂತೆ ಕಂಡರೂ ಅವನು ವಿಭಾಗವಾಗುವುದಿಲ್ಲ. ಅವನು ಏಕವಾಗಿ ಸ್ಥಿತನಾಗಿರುತ್ತಾನೆ. ಪ್ರತಿಯೊಂದು ಜೀವಿಯ ಪಾಲಕನಾದರೂ ಅವನು ಎಲ್ಲರನ್ನು ತಿಂದು ಹಾಕುತ್ತಾನೆ ಮತ್ತು ಎಲ್ಲರನ್ನು ಬೆಳೆಸುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷಾಮಪಿ ತಜ್ಜ್ಯೋತಿಹಿ ತಮಸ್ಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಟಿತಂ. ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡ ವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಇದಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನ ಪಡೆಯುತ್ತಾರೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಕಾರ್ಯ ಕಾರಣ ಕರ್ತೃತ್ವೇ ಏತು ಪ್ರಕೃತಿ ರುಚ್ಯತೆ. ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಏತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯ ಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಉಪದೃಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಛಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ. ಅವನು ದಿವ್ಯಾನುಭವಿ. ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನೂ ಕೆಲವರು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಅನ್ಯೇತ್ವೇವಮಜಾನಂತಹ ಶ್ರುತ್ವಾನೇಭ್ಯ ಉಪಾಸತೆ ತೇಪಿ ಚಾತಿತರಂ ತ್ಯೇವ ಮೃತ್ಯುಂ ಶ್ರುತಿ ಪರಾಯಣಾಹ. ಇನ್ನೂ ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ. ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನ ದಾಟುತ್ತಾರೆ. ಯಾವ ಸಂಜಾಯತೆ ಕಿಂಚಿತ್ ತತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿದ್ಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ.
ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನಹಿ 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 ನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಗಳಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಪ್ರಕೃತಿಯ ಇವಚ ಕರ್ಮಾಣಿ ಕ್ರಿಯಮಾಣಾಣಿ ಸರ್ವಶಃ ಯಪ್ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಯದಾ ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ವಿವೇಚನೆಯುಳ್ಳ ಮನುಷ್ಯನು ಬೇರೆ ಬೇರೆ ಐಹಿಕ ದೇಹಗಳ ಕಾರಣದಿಂದ ಬೇರೆ ಬೇರೆ ಅಸ್ತಿತ್ವಗಳನ್ನು ನೋಡುವುದನ್ನು ಬಿಟ್ಟಾಗ ಮತ್ತು ಎಲ್ಲೆಲ್ಲೂ ಜೀವಿಗಳು ಹೇಗೆ ವಿಸ್ತಾರ ಹೊಂದುತ್ತಾರೆ ಎನ್ನುವುದನ್ನು ಕಂಡಾಗ ಅವನು ಬ್ರಹ್ಮನ್ ಪರಿಕಲ್ಪನೆಯನ್ನ ತಲುಪುತ್ತಾನೆ. ಅನಾದಿತ್ವಾ ನಿರ್ಗುಣಾತ್ವಾತ್ ಮತ್ಪರಾ ಅನಾದಿತ್ವಾ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಅರ್ಜುನ, ಅವಿನಾಶಿಯಾದ ಆತ್ಮವು ದಿವ್ಯವಾದದ್ದು, ನಿತ್ಯವಾದದ್ದು ಮತ್ತು ಗುಣಗಳನ್ನು ಮೀರಿದ್ದು. ಶಾಶ್ವತದ ನೋಟವಿರುವವರು ಇದನ್ನು ಕಾಣಬಲ್ಲರು. ಐಹಿಕ ದೇಹದ ಸಂಪರ್ಕವಿದ್ದರೂ ಆತ್ಮವು ಏನನ್ನೂ ಮಾಡುವುದಿಲ್ಲ ಮತ್ತು ಲಿಪ್ತವಾಗುವುದಿಲ್ಲ. ಯಥಾ ಸರ್ವಗತಂ ಸೌಕ್ಷ್ಮ್ಯಾದಾಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹಿ ತಥಾತ್ಮಾನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಏ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸರ್ವಂ ಶ್ರೀ ಕೃಷ್ಣ ಅರ್ಪಣೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆ ತಿಳಿಯುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಹರಿಹರಾಯ ನಮಃ ಕೃಷ್ಣಾಯ ಯಾದವಾಯ ನಮಃ, ಯಾದವಾಯ ಮಾಧವಾಯ ಕೇಶವಾಯ ನಮಃ. ಹರಿಹರಾಯ ನಮಃ ಕೃಷ್ಣಾಯ ಯಾದವಾಯ ನಮಃ, ಯಾದವಾಯ ಮಾಧವಾಯ ಕೇಶವಾಯ ನಮಃ. ಗೋಪಾಲ್ ಗೋವಿಂದನ
ಗೋಪಾಲ್ ಗೋವಿಂದ ರಾಮ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ ಹರಿಹರಾಯ ನಮಃ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಸೀತಾ ಹರಿ ಗುರು ವೈಷ್ಣವ ಭಾಗವತ ಗೀತಾ ಹರಿಹರಾಯ ನಮಃ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ ಶ್ರೀ ರೂಪ ಸನಾತನ ಭಟ್ಟ ರಘುನಾಥ ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ ಹರಿಹರಾಯ ನಮಃ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ चाय गोसाई कोरी चरण वंदना जहा होते विज्ञानाश अभीष्ट पुराण हरिहराय नमः कृष्ण यादवाय नमः यादवाय माधवाय केशवाय नमः चाय गोसाई जर मुई तार दासा दास बर पदरेनु मोर पंचग्रास हरिहराय नमः कृष्ण यादवाय नमः यादवाय माधवाय केशवाय नमः तादेर चरण सेवी भक्ता सने बासा जनमे होय एई अभिलाषा हरिहराय नमः कृष्ण यादवाय नमः यादवाय माधवाय केशवाय नमः चाय गोसाई जबे ब्रजे कुलबासा राधा कृष्ण नित्य लीला कोरीला प्रकाश हरिहराय नमः कृष्ण यादवाय नमः यादवाय माधवाय केशवाय नमः आनंदे बोलो हरि भज वृंदावन श्री गुरु वैष्णव पदे मजाये अमन हरिहराय नमः कृष्ण यादवाय नमः यादवाय माधवाय केशवाय नमः श्री गुरु वैष्णव पाद पद्म कोरी आशा नाम संकीर्तन को हे नरोत्तम दासा श्री गुरु वैष्णव पाद पद्म कोरी आशा नाम संकीर्तन को हे नरोत्तम दासा नाम संकीर्तन को हे नरोत्तम दासा हरिहराय नमः कृष्ण यादवाय नमः यादवाय माधवाय केशवाय नमः गोपाल गोविंद राम श्री मधुसूदन गिरिधारी गोपीनाथ मदन मोहन हरिहराय नमः कृष्ण यादवाय नमः यादवाय माधवाय ಕೇಶವಾಯ ನಮಃ ಭಗವಾನ್ ಹರಿ ಪ್ರಭು ಕೃಷ್ಣನೇ ಯಾದವ ಹರಿ ಮಾಧವ ಮತ್ತು ಕೇಶವ ಎಂಬ ಹೆಸರುಗಳಿರುವ ನಿನಗೆ ವಂದಿಸುತ್ತೇನೆ. ಹೇ ಗೋಪಾಲ ಗೋವಿಂದ ರಾಮ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ ಶ್ರೀ ಚೈತನ್ಯ ಮತ್ತು ನಿತ್ಯಾನಂದರಿಗೆ ಜಯವಾಗಲಿ. ಶ್ರೀ ಅದ್ವೈತ ಆಚಾರ್ಯ ಮತ್ತು ಅವರ ಪತ್ನಿ ಶ್ರೀ ಸೀತಾ ಠಾಕುರಾಣಿಯವರಿಗೆ ಜಯವಾಗಲಿ. ಹರಿ ಗುರು ವೈಷ್ಣವರು ಶ್ರೀಮದ್ ಭಾಗವತ ಮತ್ತು ಶ್ರೀಮದ್ ಭಗವದ್ಗೀತೆ ಇವರೆಲ್ಲರಿಗೂ ಜಯವಾಗಲಿ. ಶ್ರೀ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ರಘುನಾಥ ದಾಸ ಗೋಸ್ವಾಮಿ ಇವರಿಗೆ ಜಯವಾಗಲಿ. ಈ 6 ಜನ ಗೋಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತೇನೆ. ಅವರಿಗೆ ವಂದಿಸುವುದರಿಂದ ಭಕ್ತಿ ಮಾರ್ಗದಲ್ಲಿರುವ ಅಡೆತಡೆಗಳೆಲ್ಲ ನಾಶವಾಗಿ ಆಧ್ಯಾತ್ಮಿಕ ಬಯಕೆಗಳೆಲ್ಲವೂ ಈಡೇರುತ್ತವೆ. ಈ 6 ಜನ ಗೋಸ್ವಾಮಿಗಳ ದಾಸನಾಗಿರುವವನ ದಾಸ ನಾನು ಆಗಿದ್ದೇನೆ. ಅವರ ಪವಿತ್ರ ಪಾದ ಕಮಲಗಳ ಧೂಳಿಯೇ ನನ್ನ 5 ಬಗೆಯ ಆಹಾರ ವಸ್ತುಗಳಾಗಿವೆ. ನನ್ನ ಬಯಕೆ ಇದೆ,
ಯಾರು ಈ 6 ಗೋಸ್ವಾಮಿಗಳ ಚರಣ ಕಮಲಗಳ ಸೇವೆ ಮಾಡುತ್ತಾರೋ ಅಂತಹ ಭಕ್ತರ ಸಹವಾಸದಲ್ಲಿ ಜನ್ಮ ಜನ್ಮಾಂತರಗಳಲ್ಲೂ ನಾನು ಇರುವಂತಾಗಲಿ. ಈ 6 ಗೋಸ್ವಾಮಿಗಳು ರಜದಲ್ಲಿ ವಾಸ ಮಾಡುತ್ತಿದ್ದಾಗ ರಾಧಾ ಮತ್ತು ಕೃಷ್ಣರ ದಿವ್ಯ ಲೀಲಾ ಪ್ರಸಂಗಗಳನ್ನು ಪ್ರಕಟಪಡಿಸಿ ವರ್ಣಿಸಿದರು. ಶ್ರೀ ಗುರುವಿನ ಹಾಗೂ ವೈಷ್ಣವರ ದಿವ್ಯ ಪಾದಗಳ ಧ್ಯಾನದಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆನಂದದಿಂದ ಭಗವಾನ್ ಹರಿಯ ನಾಮಗಳನ್ನು ಹಾಡು. ವೃಂದಾವನದ ಪವಿತ್ರ ಕ್ಷೇತ್ರವನ್ನು ಪೂಜಿಸು. ಶ್ರೀ ಗುರುವಿನ ಮತ್ತು ವೈಷ್ಣವರ ಚರಣ ಕಮಲಗಳನ್ನು ಬಯಸುತ್ತಾ ನರೋತ್ತಮ ದಾಸನು ಪವಿತ್ರ ನಾಮದ ಸಂಕೀರ್ತನೆಯನ್ನು ಹಾಡುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ನಿಮಿಷ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಗದಾ ಮಹ್ಯಂ ದದಾತಿ ಸುಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. श्री श्री राधा गोविंद की जय. श्री श्री गौर निताय की जय. श्री प्रभुपाद की जय. हरे कृष्ण. इस्कॉन संस्थापनाचार्य ಹಿಸ್ ಡಿವೈನ್ ಗ್ರೇಸ್ ಸಭೆ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಾವು ಈ 18 ಅಧ್ಯಾಯಗಳ ಬಗ್ಗೆ ತಿಳಿಯಲಿದ್ದೇವೆ. ಹಾಗೂ ದೇವಳದ ಅಧ್ಯಕ್ಷರಾದ ಹಿಸ್ ಗ್ರೇಸ್ ನಾಮನಿಷ್ಠ ಪ್ರಭು ಅವರ ಮಾರ್ಗದರ್ಶನದಲ್ಲಿ ನಮ್ಗೆ ಈ ತರಗತಿಯನ್ನು ನಡೆಸುವುದಕ್ಕೂ ಹಾಗೂ ಕೇಳುವುದಕ್ಕೂ ಅನುಕೂಲವಾಗಿದೆ. ಎಲ್ಲ ಆಚಾರ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ ಎಲ್ಲ ಭಕ್ತರಿಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಕೆ, ಸೊ ಅಧ್ಯಾಯ 12 ಭಕ್ತಿ ಯೋಗ ನಾವು ನಿನ್ನೆ ಅಧ್ಯಾಯದಲ್ಲಿ ತಿಳಿದುಕೊಂಡ್ವಿ. ಈಗ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಯಾವ ಯೋಗ? ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾವ್ದು ಒಂದೊಂದು ಅಧ್ಯಾಯದ ಹೆಸರು ಹೇಳ್ಬೇಕಾ ಅಥವಾ ಓವರ್ ಆಲ್ ಹೇಳ್ಬೇಕಾ ಮಾತಾಜಿ? ಭಗವದ್ಗೀತೆಯಲ್ಲಿ 3
ವಿಭಾಗ ಆಗುತ್ತೆ ಅಲ್ವಾ? ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದ ಅಂದ್ರೆ ಮೊದಲನೇ ಅಧ್ಯಾಯದಿಂದ 6 ಅಧ್ಯಾಯದಲ್ಲಿ ಅಂದ್ರೆ ಪರಮ ಪುರುಷ ದೇವೋತ್ತಮ ನಾನು ಅಂತ ಇದ್ ಮಾಡ್ತಾರೆ. ಆಮೇಲೆ ಆತ್ಮಕ್ಕೆ ಪರಮಾತ್ಮನಿಗೂ ಇರುವಂತ ಸಂಬಂಧನ ನೆಕ್ಸ್ಟ್ 6 ಅಧ್ಯಾಯಗಳಲ್ಲಿ ಹೇಳ್ತಾರೆ. ಕರ್ಮಯೋಗ 1 ರಿಂದ 6. 1 ರಿಂದ 6 ಕರ್ಮಯೋಗ. ಕರ್ಮ ಹಾ. 7 ರಿಂದ 12 ಜ್ಞಾನ ಯೋಗ. 7 ರಿಂದ 12 ಜ್ಞಾನ ಯೋಗ, ಅಲ್ಲ, ಭಕ್ತಿ ಯೋಗ. ಯೋಗ. ಈಗ 13 ರಿಂದ 18 18 ಜ್ಞಾನ ಯೋಗ. ವೆರಿ. ಹಾಗೆ ನಾವು ಈಗ ಇವತ್ತು ಈಗ ಈ ಒಂದು ನಿನ್ನೆ ಅಧ್ಯಾಯದಲ್ಲಿ 12ನೇ ಅಧ್ಯಾಯದ ಈ ಒಂದು ಭಕ್ತಿ ಯೋಗದಲ್ಲಿ ಏನೆಲ್ಲ ತಿಳಿದುಕೊಂಡೆವು ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನೀವು, ಈ ನಿರಾಕಾರ ರೂಪ ಅನ್ನು ಪೂಜಿಸುವವರು ಶ್ರೇಷ್ಠರ ಅಥವಾ ಸಾಕಾರ ರೂಪದಲ್ಲಿ ಪೂಜಿಸುವವರು ಶ್ರೇಷ್ಠರ ಅಂತೇಳಿ ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭ ಆಗುತ್ತೆ. ಸೊ ಅವಾಗ ಭಗವಂತ ಹೇಳ್ತಾನೆ, ನೀನು ಸಾಕಾರ ರೂಪದಲ್ಲಿ ಯಾರು ಪೂಜಿಸ್ತಾರೆ ಅವರು ಶ್ರೇಷ್ಠರು ಅಂತ ಹೇಳಿ ಅದನ್ನ ನಾವು ತಿಳಿದುಕೊಂಡೆವು. ಇದು ಮೊದಲನೆಯ ಶ್ಲೋಕದಿಂದ 7ನೇ ಶ್ಲೋಕದವರೆಗೆ ಇದೇ ಬರುತ್ತೆ. ಮತ್ತೆ ಭಕ್ತಿಯ ಹಂತಗಳು 8 ರಿಂದ 12ನೇ ಶ್ಲೋಕ ಏನೆಲ್ಲ ಮಾಡ್ಬೋದು ಅಂತ. ಅನನ್ಯ ಭಕ್ತಿ, ಅದಾಗ್ಲಿಲ್ಲ ಅಂದ್ರೆ ಸಾಧನ ಭಕ್ತಿ, ಅದು ಆಗುದಿಲ್ಲ ಅಂದ್ರೆ ನಿಷ್ಕಾಮ ಕರ್ಮಫಲ, ನಿಷ್ಕಾಮ ಕರ್ಮಯೋಗ, ಅದಾಗ್ಲಿಲ್ಲ ಅಂದ್ರೆ ಸಕಾಮ ಕರ್ಮಯೋಗ, ಅದು ಆಗ್ಲಿಲ್ಲ ಅಂದ್ರೆ ಕರ್ಮಫಲ ತ್ಯಾಗ, ಮತ್ತೆ ಜ್ಞಾನ, ಧ್ಯಾನ, ಕರ್ಮಫಲ ತ್ಯಾಗ, ಇದ್ರ ಕುರಿತಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಯಾವ್ದಾದ್ರು ಒಂದನ್ನ ನೀನು ಆಯ್ಕೆ ಮಾಡ್ಬೋದು. ಸಾಧನಾ ಭಕ್ತಿ, ಎಸ್. ಅನನ್ಯ ಭಕ್ತಿ ಆಗ್ಲಿಲ್ಲ ಅಂದ್ರೆ ಸಾಧನ ಭಕ್ತಿ. ಸೊ ನಮ್ಗೆ ಈಗ ಸಾಧನೆಯನ್ನು ನಾವು ಮಾಡ್ಬೋದು. ಏನಂದ್ರೆ ಬೆಳಿಗ್ಗೆ ಬೇಗ ಹೇಳೋದು, ಜಪ ಮಾಡೋದು, ಸ್ನಾನ ಮಾಡೋದು, ಜಪ ಮಾಡೋದು, ಇದೆಲ್ಲವೂ ಕೂಡ ಸಾಧನ ಭಕ್ತಿಲಿ ಬರ್ತದೆ. ಉಪವಾಸ ಮಾಡುವಂತ, ಭಗವದ್ಗೀತೆ ಭಾಗವತ ಓದುವಂಥದ್ದು, ಇದೆಲ್ಲವೂ ಕೂಡ ಹಾಗೆ. ಮತ್ತೆ ಈ ಒಂದು ಪ್ರಿಯ ಅಷ್ಟಕ್ ಅಂತ ಹೇಳ್ತಾರೆ. ಅಂದ್ರೆ ಈ 13 ರಿಂದ 20ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ ಅಲ್ವಾ. 8 ಶ್ಲೋಕಗಳಲ್ಲಿ ಯಾರು ನನಗೆ ಹೆಚ್ಚು ಪ್ರಿಯರು, ಯಾವ ಗುಣಗಳಿದ್ರೆ ನನಗೆ ಹೆಚ್ಚು ಪ್ರಿಯರು ಅಂತ ಹೇಳಿ ಭಕ್ತರನ್ನು ಗುಣಗಾನವನ್ನು ಮಾಡ್ತಾ ಹೋಗ್ತಾರೆ. ಸನಾತನ ಗೋಸ್ವಾಮಿಯವರ ಬಗ್ಗೆ ಕೇಳಿದ್ವಿ, ಅಂಬರೀಷ್ ಮಹಾರಾಜರು, ಪ್ರಹ್ಲಾದ್ ಮಹಾರಾಜರು, ಹಾಗೆ ನಾವು ಕೇಳ್ತಾ ಹೋದ್ವಿ. ಇಲ್ಲಿ ಅಂದ್ರೆ ತುಂಬಾ ಗುಡುಗು ಮಳೆ ಬರುವ ಸಂಭವ ಇದೆ. ನೆಟ್ವರ್ಕ್ ಏನಾಗುತ್ತೆ ಗೊತ್ತಿಲ್ಲ. ಓಕೆ. ಇದರಲ್ಲಿ ಸನಾತನ ಗೋಸ್ವಾಮಿ ಮತ್ತೆ ಸುಧಾಮ ಅಲ್ವಾ, ಹೀಗೆ ನಾವು ಬಿಲ್ವ ಮಂಗಳ ಠಾಕೂರ್ ಅವರು, ಈ ರೀತಿಯಾಗಿ ಭಕ್ತರ ಅಲ್ಲಿ ಯಾವ್ದೆಲ್ಲ ಒಳ್ಳೆ ಗುಣಗಳಿದೆ. ಹಾಗಾದ್ರೆ ಈ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ ಭಗವಂತ ನಮಗೆ ಏನೆಲ್ಲ ಬೇಕು, ಐಹಿಕವಾಗಿ ಏನೆಲ್ಲ ಬೇಕು ಅದನ್ನ ಸಹ ಕೊಡ್ತಾನೆ. ಹಾಗೆ ಆಧ್ಯಾತ್ಮಿಕದಲ್ಲಿ ನಮ್ಮಲ್ಲಿ ಆಲ್ರೆಡಿ ಇರೋದನ್ನ ಕಾಪಾಡ್ತಾನೆ ಅಂತೇಳಿ ನಾವು ತಿಳಿದುಕೊಂಡೆವು. ಹಾಗೆ ನಮಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಭಗವಂತ ದಾರಿ ತೋರಿಸ್ತಾ ಇದ್ದಾನೆ. ನಿನ್ಗೆ ಯಾವ್ದಾದ್ರು ದಾರಿಯನ್ನು ನೀನು ಆಯ್ಕೆ ಮಾಡು, ಹೇಗಾದ್ರೂ ಸರಿ ನೀನ್ ಬಾ ನನ್ನ ಧಾಮದೆಡೆಗೆ, ಯಾಕೆಂದ್ರೆ ಅಲ್ಲಿದೆ ನಿನ್ನ ಮನೆ. ಅಂದ್ರೆ ಹೇಳ್ತಾರಲ್ಲ, ಅಲ್ಲಿದೆ ನನ್ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಹಾಗೆ ಭಗವಂತ ನಮ್ಗೆ ಪ್ರತಿ ಬಾರಿ ಹೇಳ್ತಾ ಇದ್ದಾನೆ, ಹೇಗೆ ಮಾರ್ಗಗಳನ್ನು ಕೊಡ್ತಾ ಇದ್ದಾನೆ, ಯಾವ ರೀತಿಯಾಗಿ ನಾವು ಭಕ್ತಿ ಸೇವೆಯನ್ನು ಮಾಡಿ ಇಲ್ಲಿ ನಮ್ಮ ಪರಿಶುದ್ಧರನ್ನಾಗಿ ಮಾಡಿಸಿಕೊಂಡು ಮತ್ತೆ ನಾವು ಭಗವಂತನ ಬಳಿಗೆ ಹೇಗೆ ಹೋಗ್ಬೋದು ಅಂತ ಹೇಳಿ ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳಿತೇವೆ. ಕ್ಷೇತ್ರಜ್ಞ ವಿಭಾಗ ಯೋಗ, ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಈ ಒಂದು ಅಧ್ಯಾಯವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅರ್ಜುನನ 6 ಪ್ರಶ್ನೆಗಳಿಂದ ಪ್ರಾರಂಭ ಆಗುತ್ತೆ ಮೊದಲನೆಯ ಶ್ಲೋಕದಲ್ಲಿ. ನಂತರ ವಿವರಣೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನ, ಅದಕ್ಕೆ ಭಗವಂತ ಉತ್ತರಿಸ್ತಾನೆ. 2 ರಿಂದ 7ನೇ ಶ್ಲೋಕ ಆದ್ರೆ ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ. 8 ರಿಂದ 12ನೇ ಶ್ಲೋಕ, ಇದು ಬಹಳ ಮುಖ್ಯವಾಗಿರ್ತದೆ. ಮತ್ತು ಜ್ಞೇಯಂ, ತಿಳಿಯಬೇಕಾದವನು, ಇದು 13 ರಿಂದ 19ನೇ ಶ್ಲೋಕ ಆದ್ರೆ ಜ್ಞಾನದ ವಸ್ತು. ಪ್ರಕೃತಿ ಮತ್ತು ಪುರುಷ 20 ರಿಂದ 26ನೇ ಶ್ಲೋಕ, ಜ್ಞಾನದ ದೃಷ್ಟಿ 27 ರಿಂದ 35ನೇ ಶ್ಲೋಕದಲ್ಲಿ ನೋಡ್ಬೋದು. ಈಗ ಪ್ರಶ್ನೆ ಬರುವಂತದ್ದು ಏನಂದ್ರೆ, ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಈಗ ಹೇಳ್ತಾರಲ್ಲ, ಒಂದು ಗೋಲ್ಡ್, ಈಗ ಒಂದು ರಿಂಗ್ ಬಾಕ್ಸ್ ಅಲ್ಲಿ ಇರುತ್ತೆ ಅಂದ್ರೆ ಗೋಲ್ಡ್ ರಿಂಗ್, ಆ ಕವರಿಂಗ್ಸ್ ಏನಿರುತ್ತೆ ಅದು ಕರ್ಮಯೋಗ ಮತ್ತೆ ಜ್ಞಾನ ಯೋಗ. ಮಧ್ಯದಲ್ಲಿ ರಿಂಗ್ ಏನಿರುತ್ತೆ ಗೋಲ್ಡ್ ರಿಂಗ್, ಅದು ಭಕ್ತಿ ಯೋಗ ಅಂತ ಹೇಳಲಾಗ್ತದೆ. ಇಲ್ಲಿ ಪ್ರಶ್ನೆ ಬರುತ್ತೆ, ಈಗ ಭಕ್ತಿ ಯೋಗವನ್ನು ಹೇಳಿ ಆಯ್ತು, ಮತ್ತೆ ಪುನಃ ಜ್ಞಾನ ಯಾಕೆ ಬಂತು ಕೊನೆಯ 6 ಅಧ್ಯಾಯಗಳಲ್ಲಿ? ಸತ್ಯದಲ್ಲಿ ಇಡೀ
ಭಗವದ್ಗೀತೆಯ ಭಕ್ತಿ 1ರಿಂದ 6ನೇ ಅಧ್ಯಾಯಗಳು ಭಕ್ತಿಯ ಮೂಲಕ ಕೆಲಸವನ್ನು ಹೇಗೆ ಸಾಧಿಸುವುದು ಎಂದು ಚರ್ಚಿಸುತ್ತದೆ. ಆಕ್ಚುಲಿ 1ರಿಂದ 6ನೇ ಅಧ್ಯಾಯಗಳು ನಮ್ಗೆ ಕರ್ಮದ ಮೂಲಕ ಹೇಗೆ ಕೆಲಸವನ್ನು ಹೇಗೆ ಸಾಧಿಸುವುದು, ಭಕ್ತಿಯ ಮೂಲಕ ಕೆಲಸವನ್ನು ಹೇಗೆ ಸಾಧಿಸುವುದು ಅಂತೇಳಿ ಕರ್ಮ ಯೋಗದಲ್ಲಿ ನೋಡಿದ್ವಿ. ನಂತರ ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ವಿವರಿಸ್ತದೆ. ಅಂದ್ರೆ ಮೊದಲ 6 ಅಧ್ಯಾಯಗಳಲ್ಲಿ ನಾವು ಕರ್ಮ ಮಾಡ್ತಾ ಯಾವ ರೀತಿಯಾಗಿ ಭಕ್ತಿ ಮಾಡ್ಬೇಕು ಅಂತ ತಿಳಿಸಲಾಗ್ತದೆ. ಇಲ್ಲಿ ಕೊನೆಯ 6 ಅಧ್ಯಾಯದಲ್ಲಿ ಜ್ಞಾನದ ಮೂಲಕ ನಾವು ಹೇಗೆ ಭಕ್ತಿಯನ್ನು ಮಾಡ್ಬೋದು ಅಂತ ಹೇಳಿ ತಿಳಿಸಲಾಗ್ತದೆ. ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತದೆ. ಹಾಗೆಯೇ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಆ ಒಂದು 12ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಏನ್ ಹೇಳ್ತಾನೆ, ಯಾರು ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಹಾಗೆ ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ನಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತವೆ. ಮಾಯೆಯಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನ ಜೊತೆಗಿನ ನಮ್ಮ ಬಾಂಧವ್ಯವನ್ನು ಮತ್ತೆ ಪಡೆಯಲು ಜ್ಞಾನವು ಸಹಾಯ ಮಾಡ್ತದೆ. ಮಾಯೆ ಅಂತ ಹೇಳಿದ್ರೆ ನಾವೀಗ 3 ಗುಣಗಳಲ್ಲಿ ಇದ್ದೇವೆ, ಸತ್ವಗುಣ, ರಜೋಗುಣ, ತಮೋಗುಣ. ನಾವು ಆ ಗುಣದಿಂದ ಆಚೆ ಬರ್ಬೇಕು, ಹಾಗಾದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದಕ್ಕೆ ಆಗುತ್ತೆ ಅಂತ ಹೇಳಿ. ಈಗ ನಾವು ಗುಣಗಳಿಗೆ ನಾವು ಪ್ರತಿಕ್ರಿಯಿಸ್ತೇವೆ, ಗುಣಗಳಿಂದಾಗಿ ನಮ್ಗೆ ಆ ಗುಣಗಳ ಪ್ರಚೋದನೆಯಿಂದಾಗಿ ನಮಗೆ ನಮ್ಮಲ್ಲಿ ಆ ಪ್ರಚೋದನೆಗೆ ನಾವು ಪ್ರತಿಕ್ರಿಯಿಸ್ತೇವೆ. ಈಗ ಯಾರಾದ್ರೂ ನಮಗೆ ಬೇಸರ ಆಗುವ ರೀತಿಯಾಗಿ ಮಾಡಿದ್ರೆ ನಮ್ಗೆ ಬೇಸರ ಆಗುತ್ತೆ, ಅಥವಾ ಕೋಪ ಬರುವಾಗೆ ನಡೆದುಕೊಂಡ್ರೆ ಸಿಟ್ಟು ಬರುವಂತದ್ದು, ಇದೆಲ್ಲವೂ ಕೂಡ ಗುಣಗಳ ಒಂದು ಇದಕ್ಕೆ ನಾವು ಒಳಗಾಗಿದ್ದೇವೆ ಅಂತ, ಗುಣಗಳ ಒಂದು ಬಂಧನಕ್ಕೆ. ಹಾಗಾಗಿ ಅದರಿಂದ ನಾವು ಹೇಗೆ ಮುಕ್ತರಾಗೋದು, ನಾವ್ ಹೇಗೆ ಸ್ಥಿತಪ್ರಜ್ಞರಾಗೋದು. ಈಗ ನೀವು ಶುದ್ಧ ಭಕ್ತರನ್ನೆಲ್ಲ ನೋಡಿದ್ರಿ, ಎಷ್ಟೇ ಅವಮಾನ ಮಾಡ್ಲಿ ಏನಾದ್ರೂ ಕೂಡ ಅವ್ರು ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ, ಅದನ್ನ ಸ್ವೀಕರಿಸ್ತಾರೆ. ಈಗ 12ನೇ ಅಧ್ಯಾಯದಲ್ಲಿ ಶುದ್ಧ ಭಕ್ತರ ಬಗ್ಗೆ ನಾವು ಅವರ ಗುಣಗಳ ಬಗ್ಗೆ ನೋಡ್ತಾ ಹೋಗಿದ್ವಿ. ಹಾಗೆ ಅದಕ್ಕೆ ನಮಗೆ ಜ್ಞಾನ ಬೇಕು ಅಂತೇಳಿ, ಜ್ಞಾನ ಇದ್ರೆ ಅದರಿಂದ ನಾವು ಮುಕ್ತರಾಗ್ಬೋದು. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಹಾಗಾಗಿ ನಮ್ಮಲ್ಲಿ ಜ್ಞಾನ ಇದೆ, ಆದ್ರೆ ಅದಕ್ಕೆ ಭಕ್ತಿಯನ್ನ ನಾವು ಸೇರಿಸ್ಬೇಕು. ಖಾಲಿ ಜ್ಞಾನ ಇದ್ರೆ ಅದು ಪ್ರಯೋಜನ ಇಲ್ಲ ಅಂತೇಳಿ ಭಕ್ತಿಗೆ ಸೇರಿಸ್ಬೇಕು ಅಂತ. ಸೊ ಹಾಗಾದ್ರೆ ಒಂದ್ ನಿಮಿಷ. ಸೊ ಭಕ್ತಿ ಇದಕ್ಕೆ ನಾವು ಉದಾಹರಣೆ ಕೊಟ್ಟಿದ್ವಿ, ಯಾರಿಗಾದ್ರೂ ಹೇಳ್ಬೋದಾ? ಒಂದ್ ಚೆಕ್ ಕೊಟ್ರೆ ಅದ್ರಲ್ಲಿ 0 ಹಾಕಿ ಕೊಟ್ರೆ ಆ ಚೆಕ್ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಹಾಗಾದ್ರೆ ಪಕ್ಕದಲ್ಲಿ ಅಂಕಿ ಹಾಕೊಂಡ್ರೆ, ನಂಬರ್ಸ್ ಹಾಕೊಂಡ್ರೆ ವೆರಿ ಗುಡ್. ಹೌದು, ಒಂದನ್ನು ನಂಬರ್ ಹಾಕಿದ್ರೆ ಆಗ ಅದು ಉಪಯೋಗಕ್ಕೆ ಬರುತ್ತೆ ಚೆಕ್. ಅದೇ ರೀತಿ ನಮ್ಮಲ್ಲಿ ಜ್ಞಾನ ಇದೆ, ಅದ್ರ ಜೊತೆಯಲ್ಲಿ ಭಕ್ತಿ ಆಡ್ ಆಗ್ಬೇಕು ಅಂತ ಹೇಳ್ತಾರೆ. ಹೌದು, ಆಗ ಅದು ಉಪಯೋಗಕ್ಕೆ ಬರ್ತದೆ. ಅಂದ್ರೆ ಇಲ್ಲದಿದ್ರೆ ನೀವು ನೋಡಿರ್ಬೋದು, ಹೆಚ್ಚು ಜ್ಞಾನವನ್ನು ಪಡೆದಿರ್ತಾರೆ, ಆದ್ರೆ ಅವರು ಆಧ್ಯಾತ್ಮಿಕದಲ್ಲಿ ಅವರು ತೊಡಗಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಅವರಿಗೆ ತನಗೆ ತುಂಬಾ ಜ್ಞಾನ ಇದೆ ಅನ್ನೋ ಒಂದು ಅಹಂ ಇರುತ್ತೆ ಅಲ್ವಾ, ಅದು ಪ್ರಯೋಜನ ಇಲ್ಲ. ಆಗ ಭಗವಂತ ಅವರಲ್ಲಿದ್ದ ಆ ಒಂದು ಜ್ಞಾನವನ್ನು ಕೂಡ ಅಪಹರಿಸ್ಬಿಡ್ತಾನಂತೆ. ಹಾಗೆ ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಬಹಳ ಒಂದು ಏನ್ ಹೇಳ್ತಾರೆ, ತಿಳಿದುಕೊಳ್ಳುವುದಕ್ಕೆ ಅಷ್ಟು ಸುಲಭ ಇಲ್ಲ, ಆದರೆ ನಾವು ಪ್ರಯತ್ನವನ್ನು ಮಾಡೋಣ. ಓಕೆ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಶ್ರೀ ಭಗವಾನುವಾಚ
ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿತಃ. ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಈಗ ಭಗವದ್ಗೀತೆಯ 5 ಮೂಲ ವಸ್ತುಗಳು ಯಾವುದು? ಪರಮಾತ್ಮ, ಜೀವಿ, ಪ್ರಕೃತಿ, 5 ಮೂಲ ವಸ್ತುಗಳು, ಕಾಲ, ಕರ್ಮ. ಓಕೆ, ಇದ್ರ ಬಗ್ಗೆ ನಾವು ಮೊದಲನೇ ಒಂದು ಅಧ್ಯಾಯದಲ್ಲಿ ಶುರು ಮಾಡುವ ಮುಂಚೆ ತಿಳಿದುಕೊಂಡೆವು. ಹಾಗೆ ಇಲ್ಲಿ ಕೇಳ್ತಾ ಇದ್ದಾನೆ ಯಾರು? ಅರ್ಜುನ. ಏನಂತೇಳಿ? ಈ ಒಂದು ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞಾನದ ಗುರಿ, ಇದನ್ನ ನಾನು ತಿಳಿದುಕೊಳ್ಬೇಕು ಅಂತ ಬಯಸ್ತೇನೆ ಅಂತ ಹೇಳ್ತಾರೆ. ಈಗ ಈ ಕ್ಷೇತ್ರ ಹೇಳುವಂಥದ್ದು ಈ ಶರೀರ. ಕ್ಷೇತ್ರವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಅಂತ ಹೇಳುವಂಥದ್ದು. ಕ್ಷೇತ್ರಜ್ಞ ಅಂದ್ರೆ ಆತ್ಮ, ಪರಮಾತ್ಮ, ಇದನ್ನು ಕ್ಷೇತ್ರಜ್ಞ. ಪ್ರಕೃತಿ ಅಂತ ಹೇಳಿದ್ರೆ ಭೌತಿಕ ಪ್ರಕೃತಿ, ನಮ್ಮ ಸುತ್ತಮುತ್ತ ಈಗ ನೇಚರ್ ಏನಿದೆ ಇದು ಪ್ರಕೃತಿ ಆಯ್ತು. ಪುರುಷ ಅಂದ್ರೆ ಭೋಕ್ತಾರ, ಪ್ರಕೃತಿಯನ್ನು ಯಾರೋ ಅನುಭವಿಸುವುದು ಅಂದ್ರೆ ಭೋಕ್ತ ಅಂತ ಹೇಳಿದ್ರೆ ಎಂಜಾಯರ್, ಕೃಷ್ಣ. ಕ್ಷೇತ್ರ ಅಂದ್ರೆ ಶರೀರ ಆಯ್ತು. ಕ್ಷೇತ್ರಜ್ಞ ಅಂದ್ರೆ ಆತ್ಮ, ಪರಮಾತ್ಮ. ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲಾ ದೇಹಗಳ ವೀಕ್ಷಕ. ಅಂದ್ರೆ ಎಲ್ಲಾ ದೇಹಗಳಲ್ಲಿ ಪರಮಾತ್ಮ ಇದ್ದಾನೆ ಅಲ್ವಾ? ಹೀಗೆ ಜ್ಞಾನಂ ಅಂದ್ರೆ ಜ್ಞಾನ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞವನ್ನು ಅರ್ಥೈಸಿಕೊಳ್ಳುವುದು. ಜ್ಞೇಯಂ ಅಂತ ಹೇಳಿದ್ರೆ ಜ್ಞಾನದ ಗುರಿ. ಈ ಜ್ಞಾನವನ್ನು ತಿಳಿದುಕೊಂಡಂದ್ರ ಜ್ಞಾನದ ಗುರಿ ಏನು? ಪರಮಾತ್ಮನ ಬಳಿಗೆ ಹೋಗುವಂಥದ್ದು. ಇದನ್ನ ನಾವು ಈಗ ತಿಳಿತೇವೆ, ವಿವರವಾಗಿ ತಿಳಿಯೋಣ. ಈಗ ಕ್ಷೇತ್ರ ಅಂದ್ರೆ ಈ ಒಂದು ಶರೀರ ಹೇಗೆ ಅಂದ್ರೆ ಈ ದೇಹ ಇದು ಇಂದ್ರಿಯಗಳಿಂದ ಆಗಿದೆ. ಸೊ ಬದ್ಧ ಆತ್ಮವು ಇಂದ್ರಿಯ ತೃಪ್ತಿಯನ್ನು ಬಯಸ್ತದೆ. ಅಂದ್ರೆ ಒಂದಿಷ್ಟು ಇಂದ್ರಿಯ ತೃಪ್ತಿಯನ್ನು ಪಡೆಯುವುದಕ್ಕೋಸ್ಕರ ಶಕ್ತಿ ಇದ್ದ ಮಟ್ಟಿಗೆ ಆತನಿಗೆ ದೇಹವನ್ನು ಅಥವಾ ಚಟುವಟಿಕೆಗಳ ಕ್ಷೇತ್ರವನ್ನು ಕೊಡಲಾಗ್ತದೆ. ಅದಕ್ಕೆ ಈ ದೇಹಕ್ಕೆ ಕ್ಷೇತ್ರ ಅಂತ ಹೇಳುವಂಥದ್ದು. ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಲಾರದವನನ್ನು ಕ್ಷೇತ್ರಜ್ಞ, ಕ್ಷೇತ್ರಜ್ಞವನ್ನು ಬಲ್ಲವನು ಎಂದು ಕರೀತಾರೆ. ಇದು ಅಂದ್ರೆ ಈ ಆತ್ಮ, ಪರಮಾತ್ಮ ಇದು ದೇಹದಿಂದ ಬೇರೆ ಇದ್ದಾರೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಯಾಕಂದ್ರೆ ಈ ಶರೀರ ನಾಶ ಆದ್ಮೇಲೆ ಅದು ಆತ್ಮ, ಪರಮಾತ್ಮ ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಹಾಗಾಗಿ ಕ್ಷೇತ್ರಜ್ಞ ಅಂದ್ರೆ ಆತ್ಮ, ಪರಮಾತ್ಮ. ಹಾಗೆ ಇಲ್ಲಿ ಹೇಳ್ತಾರೆ ಏನಂದ್ರೆ ಜೀವಿಯು ಪ್ರಾರಂಭದಲ್ಲಿ ಅಂದ್ರೆ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರಣ ಮುಖ್ಯತಿ. ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಅಂದ್ರೆ ಈ ಶರೀರ ಹೇಳುವಂಥದ್ದು ಶೈಶವದಿಂದ ಬಾಲ್ಯ, ಅದರಿಂದ ಯೌವನ, ಮುಪ್ಪು ಹೀಗೆ ಬದಲಾಗ್ತಾ ಇರುತ್ತೆ. ಮತ್ತೆ ದೇಹದ ಒಡೆಯನಿಗೆ ಕೂಡ ಅದು ಬದಲಾಗ್ತಿದೆ ಅಂತ ತಿಳಿದಿದೆ. ಸೊ ಆಗ ಒಡೆಯನು ಸ್ಪಷ್ಟವಾಗಿ ಕ್ಷೇತ್ರಜ್ಞ. ಈಗ ನಾವು ಒಮ್ಮೊಮ್ಮೆ ಹೇಳ್ತೇವೆ ನಾನು ಸುಖವಾಗಿದ್ದೇನೆ, ನಾನು ಹೆಂಗಸು, ಸೊ ನಾನು ಬೆಕ್ಕು ಅಂತೆಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ, ಇವು ಕ್ಷೇತ್ರಜ್ಞನ ದೇಹದ ಉಪಾಧಿಗಳು. ಆದ್ರೆ ಕ್ಷೇತ್ರಜ್ಞನು ದೇಹದಿಂದ ಭಿನ್ನನಾದವನು. ಹೇಗೆ ನಾವು ನಮ್ಮ ಬಟ್ಟೆ ಮೊದಲಾದ ಹಲವು ವಸ್ತುಗಳನ್ನು ಬಳಸಬಹುದಾದ್ರೂ ಬಳಸಿದ ವಸ್ತುಗಳಿಂದ ನಾವು ಬೇರೆ ಎಂದು ನಮಗೆ ಗೊತ್ತು. ಆ ಬಟ್ಟೆನೆ ನಾವಲ್ಲ, ಅದು ಬೇರೆ. ಅದೇ ರೀತಿ ಆತ್ಮ ನಮ್ಮ ಶರೀರದಿಂದ ಬೇರೆ ಇರುತ್ತೆ ಅದು ಅಂತ ಹೇಳಿ ನಾವು ಇಲ್ಲಿ ಅರ್ಥೈಸ್ಕೊಳ್ಬಹುದು. ಸೊ ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳಲ್ಲಿ ಕ್ಷೇತ್ರಜ್ಞನನ್ನು ಅಂದ್ರೆ ಆತ್ಮನ ಬಗ್ಗೆ ಮತ್ತೆ ಅವನು ಪರಮ ಪ್ರಭುವನ್ನು ಅರ್ಥ ಮಾಡಿಕೊಳ್ಳೋದ್ರ ಬಗ್ಗೆ ತಿಳಿಸಲಾಗಿದೆ. ಮಧ್ಯದ 6 ಅಧ್ಯಾಯಗಳಲ್ಲಿ ಭಗವಂತನನ್ನು ಮತ್ತು ಭಕ್ತಿ ಸೇವೆಯ ವಿಷಯದಲ್ಲಿ ವ್ಯಕ್ತಿಗತ ಆತ್ಮನಿಗೂ ಪರಮಾತ್ಮನಿಗೂ ಇರುವ ಸಂಬಂಧವನ್ನು ವರ್ಣಿಸಿದೆ. ದೇವೋತ್ತಮ ಪರಮಪುರುಷನ ಉನ್ನತ ಸ್ಥಾನವನ್ನು, ವ್ಯಕ್ತಿಗತ ಆತ್ಮದ ಕೆಳಗಿನ ಸ್ಥಾನವನ್ನು ಈ ಅಧ್ಯಾಯಗಳಲ್ಲಿ ಖಚಿತವಾಗಿ ವ್ಯಾಖ್ಯಾನಿಸಿದೆ. ಫಸ್ಟಿಗೆ ನಾವು ಆತ್ಮ ಪರಮಾತ್ಮನ ಬಗ್ಗೆ ಅಂದ್ರೆ ತಿಳಿದುಕೊಂಡು ಹೇಗೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸ್ಥಾನವನ್ನು ತಿಳಿದ್ರೆ, ಮಧ್ಯದಲ್ಲಿ ಭಗವಂತನನ್ನು ಹೇಗೆ ಭಕ್ತಿ ಸೇವೆ ಮಾಡುವುದರ ಮೂಲಕ ಭಗವಂತನನ್ನು ತೃಪ್ತಿಪಡಿಸಬಹುದು ಅಂತ ಹೇಳಿ ಮತ್ತೆ ಈಗ ಕೊನೆಯ 6 ಅಧ್ಯಾಯಗಳಲ್ಲಿ ನಾವು ತಿಳಿದೇವೆ ಆ ಒಂದು ಸ್ಥಾನ ಏನು ಅಂತ. ಈಗ ಭಗವಂತ ಮತ್ತೆ ಈ ಆತ್ಮ, ಯಾಕಂದ್ರೆ ಆತ್ಮ ಯಾವಾಗ್ಲಿದ್ರು ಕೂಡ ಅದು
ಅಣು ತುಂಬಾ ಚಿಕ್ಕದಲ್ವಾ. ಪರಮಾತ್ಮ ವಿಭು, ಯಾಕಂದ್ರೆ ಪರಮ ಆತ್ಮ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ್ಲೂ ಕೂಡ ಆತ್ಮ ಪರಮಾತ್ಮನ ಜೊತೆ ಸಮಾನ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಯಾವಾಗ ಹೇಳಿದ್ರು ಕೂಡ ಪರಮಾತ್ಮನ ಸೇವಕ ಅಂತ ಹೇಳಿ ಭಾವಿಸುವಂಥದ್ದು. ಹೀಗೆ ಇದರ ಬಗ್ಗೆ ಈ ಒಂದು ಅಧ್ಯಾಯಗಳಲ್ಲಿ ನಾವು ತಿಳಿತಾ ಹೋಗ್ತೇವೆ. ಹಾಗೆ ಹೇಳ್ತಾರೆ, ಈಗ ಪುಣ್ಯ ಕಾರ್ಯಗಳಿಂದ ಅವರಿಗೆ ಜ್ಞಾನೋದಯವಾದಾಗ ಅವರು ಬೇರೆ ಬೇರೆ ಸ್ಥಿತಿಗಳಲ್ಲಿ ಭಗವಂತನ ಬಳಿಗೆ ಹೋಗ್ಲಿಕ್ಕಾಗ್ತದೆ. ಈಗ ಆರ್ತೋ ಅರ್ಥಾರ್ಥಿ ಜ್ಞಾನಿನಃ, ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿನಃ. ಯಾರು ನೋವಿನಲ್ಲಿರ್ತಾರೆ, ಹಣದ ಅಗತ್ಯ ಇರ್ತದೆ, ಕುತೂಹಲಿಗಳು, ಜ್ಞಾನದ ಅನ್ವೇಷಣೆಯಲ್ಲಿರೋರು ಹೀಗೆ ಭಗವಂತನ ಬಳಿಗೆ ಹೋಗ್ತಾರೆ ಅಂತೇಳಿ. 13ನೇ ಅಧ್ಯಾಯದಿಂದ ಜೀವಿಗೆ ಹೇಗೆ ಐಹಿಕ ಪ್ರಕೃತಿಯ ಸಂಪರ್ಕವು ಬರ್ತದೆ, ಯಾವ ರೀತಿಯಾಗಿ ಈ ಐಹಿಕ ಪ್ರಕೃತಿ ಜೊತೆ ಸಂಪರ್ಕ ಬೆಳೆಯುತ್ತೆ ಜೀವಿಗೆ, ಆತ್ಮಕ್ಕೆ, ಜೀವಾತ್ಮನಿಗೆ. ಮತ್ತೆ ಫಲಾಪೇಕ್ಷೆ ಇರುವ ಕರ್ಮ, ಜ್ಞಾನದ ಬೆಳವಣಿಗೆ ಮತ್ತು ಭಕ್ತಿ ಸೇವೆ, ಇವುಗಳ ವಿವಿಧ ವಿಧಾನಗಳ ಮೂಲಕ ಭಗವಂತನು ಜೀವಿಯನ್ನು ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ವಿವರಿಸಿದೆ. ಸೊ ಜೀವಿಯು ಈ ಒಂದು ಐಹಿಕ ದೇಹದಿಂದ ಸಂಪೂರ್ಣವಾಗಿ ಭಿನ್ನನಾದ್ರೂ ಕೂಡ ಹೇಗೋ ಅದರ ಸಂಬಂಧವನ್ನು ಪಡೀತಾನೆ ಅಲ್ವಾ. ಈಗ ಜೀವಾತ್ಮ ಬಂದು ಈ ಒಂದು ಶರೀರದ ಒಳಗೆ ಇರ್ಬೇಕಂತಾದ್ರೆ ಅಲ್ಲಿ ಹೇಗೆ ಬಂದ, ಅವನು ಯಾಕೆ ಬಂದ, ಇದೆಲ್ಲವನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿತೇವೆ. ಇನ್ನು ಕ್ಷೇತ್ರಜ್ಞ ಹೇಳ್ತಾನೆ ಅಲ್ಲಿ ಭಗವಂತ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಚಾಪಿ ಅಂದ್ರೆ ಆತ್ಮ ಇದ್ದಾನೆ, ಸೊ ಆತ್ಮನ ಜೊತೆ ಪರಮಾತ್ಮನಿದ್ದಾನೆ, ನಾನು ಕೂಡ ಇದ್ದೇನೆ ಅಂತ ಹೇಳ್ತಾನೆ ಭಗವಂತ. ಎಲ್ಲ ದೇಹಗಳಲ್ಲಿರುವ ಜ್ಞಾತ ನಾನೇ. ಹಾಗೆ ಇಲ್ಲಿ ಹೇಳುವಂಥದ್ದು, ಈ ಭಗವದ್ಗೀತೆಯಲ್ಲಿ ನಿರೂಪಿಸಿರುವಂತೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಷಯವನ್ನು ಬಹು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದವನು ಜ್ಞಾನವನ್ನು ಪಡೆಯೋದಲ್ಲ. ಕ್ಷೇತ್ರ ಅಂದ್ರೆ ಈಗ ಶರೀರ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಪರಮಾತ್ಮ. ಇದ್ರ ಬಗ್ಗೆ ಯಾರು ತಿಳಿದುಕೊಳ್ತಾರೆ ಅವರಿಗೆ ಜ್ಞಾನವು ತಿಳಿಯುತ್ತೆ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಗೆಂದ್ರೆ ಈಗ ಆತ್ಮ ಪರಮಾತ್ಮ ಹೇಗೆ ತಿಳಿಯೋದು ಅಂದ್ರೆ ಇದ್ರೆ, ಈಗ ಒಬ್ಬನಿಗೆ ಈಗ ಪೌರನೊಬ್ಬನಿಗೆ ತನ್ನ ಭೂಮಿಯ ತುಂಡಿನ ವಿಷಯ ಎಲ್ಲವೂ ತಿಳಿದಿರ್ಬೋದು. ಆದ್ರೆ ರಾಜನಿಗೆ ಹೇಗೆ ಅಂದ್ರೆ ತನ್ನ ಅರಮನೆ ಮಾತ್ರವಲ್ಲ, ವ್ಯಕ್ತಿಗತ ಪೌರರು ಹೊಂದಿರುವ ಎಲ್ಲಾ ಆಸ್ತಿಗಳ ವಿಷಯವೂ ತಿಳಿದಿರ್ತದೆ. ಹಾಗೆ ವ್ಯಕ್ತಿಯು ತನ್ನ ಶರೀರದ ಒಡೆಯನಾಗಿರ್ಬೋದು. ಈಗ ಜೀವಾತ್ಮನಿಗೆ ತನ್ನ ಒಂದು ಶರೀರದ ಬಗ್ಗೆ ಮಾತ್ರ ಗೊತ್ತಿದೆ ಅಲ್ವಾ. ಈಗ ನನ್ನಲ್ಲಿರುವ ಆತ್ಮನಿಗೆ ನನ್ನ ಶರೀರದ ಮಾತ್ರ ಗೊತ್ತಿರ್ತದೆ, ನಿಮ್ಮಲ್ಲಿರುವ ಜೀವಾತ್ಮನಿಗೆ ನಿಮ್ಮ ಶರೀರದ ಮಾತ್ರ ಗೊತ್ತಿದೆ. ಆದ್ರೆ ಪರಮಾತ್ಮನಿಗೆ ಎಲ್ಲರ ಶರೀರದ ಬಗ್ಗೆ ಗೊತ್ತಿರ್ತದೆ, ಆತ್ಮನ ಬಗ್ಗೆ ಗೊತ್ತಿರ್ತದೆ ಅಂತ ಹೇಳಿ. ಹಾಗೆ ಅದೇ ರೀತಿಯಲ್ಲಿ ಪರಮಪ್ರಭು ಎಲ್ಲಾ ದೇಹಗಳ ಪರಮಪ್ರಭು. ಹಾಗಿದ್ದರೆ ಆತ್ಮನು ಪರಮಾತ್ಮನು ಒಂದೇ ಆದರೂ ಕೂಡ ಭಿನ್ನ ಎನ್ನುವ ಅರಿವೇ ಜ್ಞಾನ. ಆತ್ಮ ಪರಮಾತ್ಮ ಪರಮಾತ್ಮನ ಅಂಶ ಆದ್ರೂ ಕೂಡ, ಆತ್ಮ ಪರಮಾತ್ಮನ ಅಂಶ ಆದ್ರೂ ಕೂಡ ಅವರು ಭಿನ್ನ, ಒಂದೇ ಅಲ್ಲ. ಆದ್ರೆ ಬೇರೆ ಬೇರೆ ಇರ್ತಾರೆ. ಈಗ ನಾವು ಗೋಲೋಕಕ್ಕೆ ಹೋದ್ಮೇಲೆ ನಮ್ಮದೇ ಆದ ಒಂದು ಸ್ವರೂಪ ಇರುತ್ತೆ, ನಾವು ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತೇವೆ. ನಾವಲ್ಲಿ ಭಗವಂತನ ಜೊತೆ ಒಂದಾಗುದು ಅಲ್ಲ. ಇದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇನ್ನು ಜ್ಞಾನಂ ಅಂದ್ರೆ ಕ್ಷೇತ್ರ ಮತ್ತು ಕ್ಷೇತ್ರವನ್ನು ಅರ್ಥೈಸಿಕೊಳ್ಳುವುದು. ಜ್ಞೇಯ ಅಂತ ಹೇಳಿದ್ರೆ ಪರಮಾತ್ಮ. ಇದ್ರ ಬಗ್ಗೆ ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡ್ತೇವೆ. ಮಹಾಭೂತ್ಯಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚೇಂದ್ರಿಯಾ ಗೋಚರಾಃ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಪಂಚಮಹಾಭೂತಗಳು ಯಾವುದು? ಕಣ್ಣು, ಕಿವಿ, ಮೂಗು, ಸ್ಪರ್ಶ, ಅಗ್ನಿ, ಜಲ, ವಾಯು. ಕಿವಿ ಎಲ್ಲ ಎಲ್ಲಿ ಬಂತು? ಪಂಚಮಹಾಭೂತಗಳು
ಅದೇ ಅಗ್ನಿ ಜಲ ವಾಯು ಅಲ್ವಾ? ಅಗ್ನಿ, ವಾಯು, ಗಾಳಿ, ಆಕಾಶ, ಭೂಮಿ. ಹಾ, ವಾಯು ಗಾಳಿ ಎರಡು ಒಂದೇ. ಭೂಮಿ, ನೀರು, ಕಣ್ಣು, ಮೂಗು, ಕಿವಿ, ಈ ನಾಲಿಗೆ. ಈಗ ಫಸ್ಟ್ ಗೆ ಪಂಚಮಹಾಭೂತಗಳು ಯಾವ್ದಂತ ನೋಡಿದ್ರೆ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಈಗ ನಿಮ್ಗೆ ಪಂಚಮಹಾಭೂತಗಳು ಯಾವುದು ಅಂತ ಕೇಳಿದ್ರೆ ನೀವು ಅಷ್ಟೇ 5 ಹೇಳಿದ್ರಾಯ್ತು. ಅದಾದ್ಮೇಲೆ ಕೇಳ್ತಾ ಇದ್ದಾರೆ ಏನಂತ ಹೇಳಿ, ಪಂಚೇಂದ್ರಿಯಗಳು ಯಾವುದು? ಜ್ಞಾನೇಂದ್ರಿಯಗಳು. ಅದೇ ಕಣ್ಣು, ಕಿವಿ, ಮೂಗು, ಕಣ್ಣು, ಚರ್ಮ, ಕಿವಿ, ಬಾಯಿ. ಮೂಗು, ಚರ್ಮ. ಹಾ, ನಾಲಿಗೆ. ಕಣ್ಣುಗಳು, ಸೆನ್ಸ್ ಆರ್ಗನ್ಸ್. ಕರ್ಮೇಂದ್ರಿಯಗಳು, ಧ್ವನಿ, ಕಾಲುಗಳು, ಕೈಗಳು, ಹಾ, ಕೈ, ಕಾಲು, ಧ್ವನಿ. ಮತ್ತೆ ಜನನೇಂದ್ರಿಯಗಳು. ಮತ್ತೆ ಇಂದ್ರಿಯಗಳ ಮೇಲೆ ಮನಸ್ಸಿದೆ. ಸೊ ಈಗ ಸೂಕ್ಷ್ಮ ಇಂದ್ರಿಯ ಯಾವುದು? ಸೂಕ್ಷ್ಮ ಇಂದ್ರಿಯ ಈಗ ಮನಸ್ಸು. ಸ್ಥೂಲ ಶರೀರ ಯಾವುದು? ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ. ಸ್ಥೂಲ ಸ್ಥೂಲ ಶರೀರ ದೇಹ ಮಾತಾಜಿ, ಸೂಕ್ಷ್ಮ ಶರೀರ ಆತ್ಮ, ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು, ಬುದ್ಧಿ, ಆಕಾರ. ಇದು ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರ ಮಾಡಿರುವಂತದ್ದು ಪಂಚಮಹಾಭೂತಗಳಿಂದ. ಓಕೆ. ಹೌದು. ಹ್ಮ್. ಮತ್ತೆ ಸೂಕ್ಷ್ಮ ಶರೀರ, ಮನಸ್ಸು, ಇಂದ್ರಿಯ, ಬುದ್ಧಿ, ಅಹಂಕಾರ. ಇದಾಯ್ತು. ಇಂದ್ರಿಯ ವಸ್ತುಗಳು ನೋಡಿ, ಯಾರೋ ಮ್ಯೂಟ್ ಮಾಡಿ, ಸೌಂಡ್ ಬಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಇಂದ್ರಿಯ ವಸ್ತುಗಳು ಯಾವುದು? ಶಬ್ದ, ಶಬ್ದ, ಸ್ಪರ್ಶ, ರೂಪ. ರುಚಿ, ರೂಪ, ಸ್ಪರ್ಶ ಮತ್ತು ಶಬ್ದ. ಇದಾಯ್ತು. ಈಗ ನಿಮಗೆ ಇಲ್ಲಿ 24 ಘಟಕಾಂಶಗಳ ಬಗ್ಗೆ ನೀವು ತಿಳಿದುಕೊಂಡ್ರಿ. ಈಗ ಯಾವ್ದೆಲ್ಲ ಅಂದ್ರೆ ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತೆ ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ. ಯಾವುದು? ಸತ್ವ, ರಜಸ್, ತಮಸ್ಸು, ಈ ಗುಣಗಳು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇಂದ್ರಿಯಗಳ ಮೇಲೆ ಮನಸ್ಸಿದೆ, ಮತ್ತೆ ಇಂದ್ರಿಯ ವಸ್ತುಗಳು ಇದೆ. 24 ಘಟಕಾಂಶಗಳ ಮೊತ್ತವನ್ನು ಕಾರ್ಯಕ್ಷೇತ್ರ ಅಂತ ಹೇಳಲಾಗ್ತದೆ. ನೀವೇನು ಸಾಂಖ್ಯ ಅಂತ 2ನೇ ಅಧ್ಯಾಯದಲ್ಲಿ ನೀವು ಹೇಳಿದ್ರಲ್ಲ, ಅದು 24 ಘಟಕಾಂಶಗಳಿಗೆ ಹೇಳುವಂಥದ್ದು, ಎಲಿಮೆಂಟ್ಸ್. ಅದಾದ್ಮೇಲೆ ಇಲ್ಲಿ ಬರುತ್ತೆ ನೋಡಿ ಈ ಒಂದು ಶ್ಲೋಕ, ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಸಂವೇದನಾಧೃತಿ. ಅಂದ್ರೆ ಏನ್ ಬರುತ್ತೆ? ಬಯಕೆ, ದ್ವೇಷ, ಸುಖ ಮತ್ತು ದುಃಖಗಳಿವೆ. ಇವು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು. ನಾವು ಏನು ಆಕ್ಟಿವಿಟೀಸ್ ಮಾಡ್ತೇವೆ ಅದಕ್ಕೆ ಏನ್ ರಿಸಲ್ಟ್ ಸಿಗುತ್ತೆ, ಇದರಿಂದ ಬರುವಂತದ್ದು ಬಯಕೆ, ದ್ವೇಷ, ಸುಖ ಮತ್ತು ದುಃಖ. ಜಡದೇಹದ ಪಂಚಮಹಾಭೂತಗಳ ನಿರೂಪಣೆಗಳು ಇದು. ಪ್ರಜ್ಞೆ ಮತ್ತು ದೃಢ ವಿಶ್ವಾಸಗಳು ಜೀವ ಲಕ್ಷಣಗಳನ್ನು ಪ್ರತಿನಿಧಿಸುತ್ತದೆ. ಜೀವ ಲಕ್ಷಣಗಳು ಸೂಕ್ಷ್ಮ ದೇಹದ ಮನಸ್ಸು, ಬುದ್ಧಿ, ಅಹಂಕಾರ ಏನಿದೆ ಇದರ ಪ್ರತಿನಿಧಿಯಾಗಿದೆ. ಈ ಸೂಕ್ಷ್ಮ ಘಟಕಾಂಶಗಳು ಕ್ಷೇತ್ರದಲ್ಲಿ ಸೇರಿವೆ. ಇದು ಈಗ ನಮ್ಮ ಶರೀರದಲ್ಲಿ ಇದೆ. ಇದನ್ನ ನಾವು ಈಗ ತಿಳಿದುಕೊಳ್ಬಹುದು. ಸೊ ಈ ದೇಹವು ಎಲ್ಲಾ ಅಂಶಗಳ ನಿರೂಪಣೆ. ಈಗ ದೇಹದಲ್ಲಿ 6 ಬಗೆಯ ವ್ಯತ್ಯಾಸ ಇದೆ. ಯಾವುದೆಲ್ಲ? ದೇಹವು ಹುಟ್ಟುತ್ತದೆ, ಬೆಳೆಯುತ್ತದೆ, ಮುಪ್ಪಾಗುತ್ತದೆ, ಉಪ ಉತ್ಪತ್ತಿಗಳನ್ನು ಉತ್ಪಾದಿಸುತ್ತದೆ, ಚಲಿಸಲು ಆರಂಭಿಸುತ್ತದೆ, ಕಡೆಯಲ್ಲಿ ಏನಾಗುತ್ತದು? ಕಡೆಯ ಘಟ್ಟದಲ್ಲಿ ಅದು ಮಾಯವಾಗ್ತದೆ ಅಲ್ವಾ? ಈ ಶರೀರ ಅದು ಏನಾಗುತ್ತೆ? ಈ ಶರೀರ ನಾಶವಾದ್ಮೇಲೆ ಅದು ನಮ್ಗೆ ಮತ್ತೆ ಕಾಣ್ಲಿಕ್ಕೆ ಸಿಗುತ್ತಾ? ಅದಿಲ್ಲ, ಸಿಗೋದಿಲ್ಲ, ಅದು ಮಾಯವಾಗುತ್ತೆ. ಹಾಗಾಗಿ ಕ್ಷೇತ್ರವು ಅನಿತ್ಯವಾದ ಭೌತಿಕ ವಸ್ತು, ಆದರೆ ಅದರ ಒಡೆಯನಾದ ಕ್ಷೇತ್ರಜ್ಞನು ಕ್ಷೇತ್ರವನ್ನು ಬಲ್ಲವನು ಬೇರೆಯಾದವನು. ಕ್ಷೇತ್ರ, ಈ ಶರೀರ ಹೇಳುವಂಥದ್ದು ಇದು ಅಶಾಶ್ವತ ಅಲ್ವಾ? ಇದು ನಾಶ ಆಗುವಂಥದ್ದು. ಆದ್ರೆ ಆತ್ಮ ಶಾಶ್ವತವಾಗಿರುವಂಥದ್ದು. ಈಗ ನಾವು ಈ ಒಂದು ಆತ್ಮದಲ್ಲಿ ಯಾವುದರಿಂದ ಆತ್ಮವು ಅಂದ್ರೆ ಈ ಒಂದು ಆತ್ಮದ ಇದು ನೋಡ್ಬೋದು. ಇಲ್ಲಿ ನಾವು ಪ್ರಜ್ಞೆ, ಕಾನ್ಶಿಯಸ್ನೆಸ್ ಬಗ್ಗೆಯಲ್ಲಿ ನೋಡ್ತೇವೆ. ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಂ ಇಮಂ ರವಿ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಭರತ ವಂಶಜಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ.
ಇದಕ್ಕೆ ಹೇಗೆ ಹೇಳ್ತಾರೆ ಅಂದ್ರೆ, ಈಗ ಒಂದು ಡೆಡ್ ಬಾಡಿ ಚಲಿಸೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಯಾವ್ದಿಲ್ಲ, ಆತ್ಮ ಇಲ್ಲ. ಪ್ರಾಣ ಇಲ್ಲ, ಆತ್ಮ ಇರುವುದಿಲ್ಲ. ಆತ್ಮ ಇಲ್ಲ. ಮತ್ತೆ ನೀವು ಕೇಳಿದಿರಲ್ಲ, ಅವನು ಪ್ರಜ್ಞೆ ಕಳೆದುಕೊಂಡಿದ್ದಾನೆ ಅಂತ ಕೇಳಿಲ್ವಾ? ಯಾರಾದ್ರೂ ಪ್ರಜ್ಞೆ ಹೌದು, ಅಂದ್ರೆ ಅವರು ಪ್ರಜ್ಞೆ ತಪ್ಪಿದ್ದಾನೆ. ಪ್ರಜ್ಞೆ ತಪ್ಪಿದ್ದಾರೆ ಅಂದ್ರೆ ಅವರು ಇದಾಗುದಿಲ್ಲ, ಚಲಿಸೋದಿಲ್ಲ. ಹಾಗೆ ಇಲ್ಲಿ ಇದನ್ನ ಹೇಗೆ ಹೋಲಿಸಿದ್ದಾರೆ ಅಂದ್ರೆ ಸೂರ್ಯನಿಗೆ. ಈಗ ಸೂರ್ಯನ ಪ್ರಕಾಶಗಳ ಉದಾಹರಣೆಯನ್ನು ಕೊಟ್ಟಿದೆ. ಸೂರ್ಯನೀಗ ಒಂದೇ ಸ್ಥಳದಲ್ಲಿ ಇರ್ತಾನೆ, ಆದ್ರೆ ಇಡೀ ವಿಶ್ವಕ್ಕೆ ಬೆಳಕು ಕೊಡ್ತಾನೆ ಅಲ್ವಾ? ಸೂರ್ಯ ಎಲ್ಲಿ ಅಂತ ಕೇಳಿದ್ರೆ ನಮ್ ನೆತ್ತಿ ಮೇಲೆನೆ ಇರ್ತಾನೆ, ಪ್ರತಿಯೊಬ್ಬರ ನೆತ್ತಿ ಮೇಲೆ ಸೂರ್ಯ ಇದ್ದೇ ಇರ್ತಾನೆ. ಆದ್ರೆ ಸೂರ್ಯ ಒಬ್ಬನೇ ಆಕ್ಚುಲಿ. ಹಾಗೆ ಇಲ್ಲಿ ಹೇಳ್ತಾರೆ, ಆದ್ರೂ ಇಡೀ ವಿಶ್ವಕ್ಕೆ ಬೆಳಕು ಕೊಡ್ತಾನೆ. ಹಾಗೆಯೇ ಜೀವಾತ್ಮನ ಒಂದು ಸಣ್ಣ ಕಣವು, ಈ ಆತ್ಮ ಇದೆಯಲ್ಲ ನಮ್ಮ ಶರೀರದಲ್ಲಿ, ದೇಹದ ಹೃದಯದಲ್ಲಿ ಇದ್ರೂ ಕೂಡ ಪ್ರಜ್ಞೆಯ ಮೂಲಕ ಇಡೀ ದೇಹವನ್ನು ಬೆಳಗ್ತದೆ. ಅದು ನಾವೀಗ ಚಲಿಸ್ಬೇಕಂತಂದ್ರೆ ಅಲ್ಲಿ ಜೀವಾತ್ಮ ಬೇಕು, ಮತ್ತೆ ಈ ಪ್ರಜ್ಞೆಯ ಮೂಲಕ ಅದು ಇಡೀ ಶರೀರವನ್ನು ಬೆಳಗ್ತಾ ಇರುತ್ತೆ ಅಂತ ಈಗ ಅರ್ಥೈಸುವಂಥದ್ದು ಇದನ್ನ. ಹಾಗಾಗಿ ಈ ಒಂದು ದೇಹದ ಪ್ರಜ್ಞೆಯು ಇನ್ನೊಂದು ದೇಹದ ಪ್ರಜ್ಞೆಯೊಂದಿಗೆ ಪಾಲುಗೊಳ್ಳುವುದಿಲ್ಲ ಅಲ್ವಾ? ಈಗ ನಿಮ್ಮ ಶರೀರದಲ್ಲಿ ಕೂಡ ಪ್ರಜ್ಞೆ ಇದೆ, ಕಾನ್ಶಿಯಸ್ನೆಸ್ ಇದೆ. ಸೊ ನನ್ನ ಶರೀರದಲ್ಲೂ ಕಾನ್ಶಿಯಸ್ನೆಸ್ ಇದೆ, ಅದು ಬೇರೆ ಬೇರೆ ಆಗಿರ್ತದೆ. ಈ ಕಾನ್ಶಿಯಸ್ನೆಸ್ ಏನಿದೆ, ಈಗ ನೀವು ಇದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ, ಈ ಕಾನ್ಶಿಯಸ್ನೆಸ್ ಈಗ ಕೃಷ್ಣ ಪ್ರಜ್ಞೆ ಆಗುದು. ಈಗ ಜಿಂಕೆ ಪ್ರಜ್ಞೆ ನೀವು ನೋಡಿದ್ರಿ, ಭರತ ಮಹಾರಾಜರು ಆ ಜಿಂಕೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು, ಜಿಂಕೆ ಪ್ರಜ್ಞೆ ಆಯ್ತು. ಕಡೆಗೆ ಅವರು ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆಯಾಗಿಯೇ ಜನ್ಮವನ್ನು ಪಡಿತಾರೆ ಅಲ್ವಾ? ಅದೇ ರೀತಿ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಅಂದ್ರೆ ನಾವು ಪ್ರತಿ ಕ್ಷಣ ಕೂಡ ಕೃಷ್ಣ ಅಂತ ನಾವು ಕೃಷ್ಣನ ಸ್ಮರಣೆ ಮಾಡ್ತಿರ್ಬೇಕು. ಇದು ಕೃಷ್ಣ ಪ್ರಜ್ಞೆ. ನಾವು ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಕೃಷ್ಣನ ಸ್ಮರಣೆ ಬರ್ಬೇಕು ನಮ್ಗೆ. ಹಾಗೆ ಜೀವಾತ್ಮನ ಗೆಳೆಯನಾಗಿ ಎಲ್ಲಾ ದೇಹಗಳಲ್ಲಿರುವ ಪರಮಾತ್ಮನಿಗೆ ಎಲ್ಲಾ ದೇಹಗಳ ಪ್ರಜ್ಞೆ ಇರ್ತದೆ. ಪರಮ ಪ್ರಜ್ಞೆಗೂ ವೈಯಕ್ತಿಕ ಪ್ರಜ್ಞೆಗೂ ಇರುವ ವ್ಯತ್ಯಾಸ ಇದೆ. ಸೊ ನಮ್ಮ ಪ್ರಜ್ಞೆಗೂ ಭಗವಂತರ ಪ್ರಜ್ಞೆಗೂ ಇರುವ ವ್ಯತ್ಯಾಸ ಇದೆ. ಯಾಕೆ? ಭಗವಂತ ಎಲ್ಲಾ ದೇಹಗಳಲ್ಲಿ ಇರ್ತಾನೆ. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಾಂ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಸೊ ಇಲ್ಲಿ ಆ ಶರೀರದಲ್ಲಿ ಪರಮಾತ್ಮ ಇದ್ದಾನೆ. ಯಾವುದು? ಆತ್ಮ ಜೊತೆ ಪರಮಾತ್ಮ ಇದ್ದಾನೆ. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಉಪದ್ರಷ್ಟಾನುಮಂತಾಚ ಅಂದ್ರೆ ಆ ಒಂದು ನಮಗೆ ಡೈರೆಕ್ಷನ್ ಅಂದ್ರೆ ಮಾರ್ಗದರ್ಶನ ಕೊಡ್ತಾ ಇದ್ದಾನೆ. ಮತ್ತೆ ನಾವು ಏನೇನ್ ಕೇಳ್ತೇವೆ ಅದಕ್ಕೆಲ್ಲ ಆ ಒಂದು ತಥಾಸ್ತು ಅಪ್ಪಣೆಯನ್ನು ಕೂಡ ಕೊಡ್ತಾ ಇದ್ದಾನೆ. ಆಯ್ತು, ನೀನು ನಿಂಗೆ ಇಷ್ಟ ಬಂದಾಗೆ ಮಾಡು ಅಂತೇಳಿ. ಹಾಗೆ ಯಾವಾಗ್ಲೂ ಕೂಡ ಜೀವಾತ್ಮನೊಂದಿಗೆ ಪರಮಾತ್ಮ ಇರ್ತಾನೆ. ಹೇಳ್ತಾರೆ, ಒಬ್ಬನು ಎಷ್ಟೇ ಒಂದು ಯಾರಿಗೂ ಇಷ್ಟ ಇಲ್ಲದೆ ರೀತಿಯಲ್ಲಿ ನಡೆದುಕೊಂಡು ಇರ್ತಾರಲ್ಲ, ಆದ್ರೆ ಅವರನ್ನ ಎಲ್ಲರೂ ಬಿಟ್ಟರು ಕೂಡ ಪರಮಾತ್ಮ ಬಿಡೋದಿಲ್ಲಂತೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಪರಮಾತ್ಮ ಒಂದು ಜೀವಾತ್ಮ ಜೊತೆ ಇರ್ತಾನೆ ಅಂತ ಹೇಳಿ. ಹಾಗೆ ಸೊ ವ್ಯಕ್ತಿಗತ ಆತ್ಮವು ಒಂದು ವಿಶಿಷ್ಟ ಕ್ಷೇತ್ರ ಚಟುವಟಿಕೆಗಳನ್ನು ಅನುಭವಿಸ್ತದೆ. ಆದ್ರೆ ಪರಮಾತ್ಮನು ಮಿತಿಗಳಿರುವ ಭೋಕ್ತೃವಾಗಿ ಆಗ್ಲಿ ದೇಹದ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗ್ಲಿ ಅಲ್ಲಿ ಇರುವುದಿಲ್ಲ. ಸಾಕ್ಷಿಯಾಗಿ ಮೇಲ್ವಿಚಾರಕನಾಗಿ ಅಪ್ಪಣೆ ಕೊಡುವವನಾಗಿ ಪರಮ ಭೋಕ್ತೃವಾಗಿ ಇರ್ತಾನೆ ಅಂತ. ಅವನ ಹೆಸರು ಪರಮಾತ್ಮ. ಯಾವಾಗ್ಲೂ ಕೂಡ ಉಪದ್ರಷ್ಟಾನು ಮಂತಾಚ ಅಂದ್ರೆ ನಮ್ಗೆ ಮೇಲ್ವಿಚಾರಕನಾಗಿ ಅಪ್ಪಣೆ ಕೊಡುವವನಾಗಿ ನಮ್ಮ ಶರೀರದಲ್ಲಿ ಇದ್ದಾನೆ. ಸೊ ಪರಮಾತ್ಮನು ಹೇಗೆ ಅಂದ್ರೆ ನಮ್ಮ ಮತ್ತೆ ಭಗವಂತನ ನಡುವೆ ಇಂಟರ್ಮೀಡಿಯೇಟ್ ಆಗಿರ್ತಾನೆ ಅಂತೇಳಿ. ಅಂದ್ರೆ ಪರಮಾತ್ಮ ಈಗ ಭಗವಂತ ಈ ಒಂದು ಭೌತಿಕ ಸೃಷ್ಟಿಯನ್ನು ಯಾಕೆ ಸೃಷ್ಟಿಸಿದಾನೆ, ನಮ್ಮನ್ನ ಇಲ್ಲಿ ಯಾಕೆ ಕಳಿಸಿದ್ದಾನೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಭಕ್ತಿ ಸೇವೆಯನ್ನು ಮಾಡಿ ಮತ್ತೆ ಮರಳಿ ದೇವೋತ್ತಮ ನಡೆಗೆ ಮತ್ತೆ ಭಗವಂತ ನಡೆಗೆ ಹೋಗ್ಬೇಕು. ಅದಕ್ಕೆ ನಮ್ಗೆ ಪರಮಾತ್ಮ ಮಾರ್ಗದರ್ಶನ ಕೊಡ್ತಾನೆ ಅಂತೇಳಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಇದನ್ನ ನಾವು ಇಲ್ಲಿ ತಿಳಿಬಹುದು. ಯಾಕಂದ್ರೆ ನಮಗೆ ಈ ಒಂದು ಪ್ರಪಂಚಕ್ಕೆ ಕಳಿಸಿದಾಗ ಸ್ವಲ್ಪ ಸ್ವಾತಂತ್ರ್ಯನು ಕೂಡ ಕೊಟ್ಟಿರ್ತಾನೆ ಭಗವಂತ ಅಲ್ವಾ? ಸ್ವಾತಂತ್ರ್ಯವನ್ನು ನಾವು ಏನ್ ಮಾಡ್ತೇವೆ ಅಂದ್ರೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ ಅಂತೆ. ನಮ್ಗೆ ನಮ್ಮ ಒಂದು ಇಂದ್ರಿಯ ತೃಪ್ತಿಗಾಗಿ ಯೂಸ್ ಮಾಡ್ಕೋತೇವೆ.
ಹಾಗಾಗಿ ನಮಗೆ ನಾವು ಯಾವಾಗ ಈ ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತೇವೆ ಆಗ ಪರಮಾತ್ಮ ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾನೆ, ಯಾವ ರೀತಿಯಾಗಿ ನಾವು ಭಕ್ತಿ ಸೇವೆಯನ್ನು ಮಾಡ್ಬೇಕು, ಏನ್ ಮಾಡ್ತಾ ಇದೀವಿ, ಅದು ಸರಿಯಾ ತಪ್ಪಾ, ಇದೆಲ್ಲವನ್ನು ಕೂಡ ಹೇಳ್ತಾನೆ. ಮತ್ತೆ ಇಲ್ಲಿ ಈ ಭಗವಂತನ ಶಕ್ತಿಗಳಲ್ಲಿ 3 ಶಕ್ತಿಗಳಿದೆ. ಯಾವ್ದೆಲ್ಲ ಅದು? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಮತ್ತೆ ತಟಸ್ಥ ಶಕ್ತಿ. ನಾವು ತಟಸ್ಥ ಶಕ್ತಿಯಲ್ಲಿ ಇದ್ದೇವೆ. ಯಾಕೆಂದ್ರೆ ನಮ್ಗೆ ಆಕ್ಚುಲಿ ಈ ಬಹಿರಂಗ ಶಕ್ತಿ ಅಂತ ಹೇಳಿದ್ರೆ ಏನು ಅಂದ್ರೆ, ಇಲ್ಲಿ ನಮಗೆ ಈ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸೋದಕ್ಕೆ ಸ್ವಾತಂತ್ರ್ಯ ಕೊಟ್ಟಿರುವಂತದ್ದು. ಅಂತರಂಗ ಶಕ್ತಿ ಹೇಳಿದ್ರೆ ಅಲ್ಲಿ ನಾವು ಭಗವಂತನ ಅಪ್ಪಣೆಯಂತೆ ನಡೆದುಕೊಳ್ಳುವಂಥದ್ದು, ಅಲ್ಲಿ ನಾವು ಸೇವಕರಾಗಿ ನಡೆದುಕೊಳ್ಳುವಂಥದ್ದು. ಹೀಗೆ ಸೊ ನಮಗೆ ಈಗ ತಟಸ್ಥ ಶಕ್ತಿ ಅಂದ್ರೆ ನಾವು ಈಗ ಬಹಿರಂಗ ಶಕ್ತಿಯಲ್ಲಿ ಇದ್ರೂ ಕೂಡ ನಮಗೆ ಭಗವಂತನ ಅಂತರಂಗ ಶಕ್ತಿಗೆ ಹೋಗ್ಲಿಕ್ಕೆ ಎಲ್ಲ ಅವಕಾಶಗಳು ಇದೆ. ಅದು ಹೇಗೆ ಹೋಗುದು ಅಂತ ನಮಗೆ ಪರಮಾತ್ಮ ನಮಗೆ ತಿಳಿಸಿಕೊಡ್ತಾನೆ. ಪರಮಾತ್ಮನು ಮಾಡುವ 2 ಕಾರ್ಯಗಳು ಯಾವುದು? ಉಪದ್ರಷ್ಟಾನುಮಂತಾಚ ಅಂದ್ರೆ ಮೇಲ್ವಿಚಾರಣೆ ಮಾಡೋದು ಮಾತಾಜಿ, ಮೇಲ್ವಿಚಾರಕನಾಗಿ ಮತ್ತೆ ಮೇಲ್ವಿಚಾರಕ, ಮತ್ತೆ ಇದು ಅಂದ್ರೆ ಆರ್ಡರ್ ಕೊಡೋ, ಅಂದ್ರೆ ಏನಾದ್ರು ಅನುಮತಿ ಕೊಡೋದು ಆತರ ಅಂತೀವಲ್ಲ, ಅಪ್ಪಣೆ ಕೊಡ್ತಾನೆ. ಎಸ್, ಅಪ್ಪಣೆ ಕೊಡುವಂತ. ಆತ್ಮ ಮತ್ತು ಪರಮಾತ್ಮ ಇಬ್ಬರು ಕ್ಷೇತ್ರಜ್ಞ ಅಥವಾ ದೇಹವನ್ನು ತಿಳಿದಿರುವವರು. ಹಾಗಾದರೆ ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವೇನು? ಈಗ ಹೇಳಿ ಯಾರೋ ಹೇಳಕ್ ಬಂದ್ರು. ಹರೇ ಕೃಷ್ಣ. ಅಂದ್ರೆ ಆತ್ಮ ನಮ್ದೇ ಇದ್ರುನು ಪರಮಾತ್ಮ ಆ ಆತ್ಮಗಳನ್ನ ಮೇಲ್ವಿಚಾರಣೆ ಮಾಡೋರಾಗಿರ್ತಾರೆ ಅಲ್ವಾ ಮಾತಾಜಿ? ಅಂದ್ರೆ ಪರಮಾತ್ಮ ಎಲ್ಲಾ ಆತ್ಮಕ್ಕೂ ಆತ್ಮ, ಅಂದ್ರೆ ಪರಮಾತ್ಮ ಅವರು ಮೇಲೆ ಇರುವಂತವ್ರು. ಈ ಆತ್ಮಗಳನ್ನ ನಡೆಸೋ ಅಂತವ್ರು, ಅಂದ್ರೆ ಇಂತಿಂತದೇ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅನ್ನೋದು ಮೇಲ್ವಿಚಾರಣೆ, ಅದೇ ಅಪ್ಪಣೆ ಕೊಡುವಂತವ್ರು ಪರಮಾತ್ಮರಾಗಿರ್ತಾರೆ. ಆತ್ಮ ಪರಮಾತ್ಮ ಇಬ್ಬರು ಕ್ಷೇತ್ರಜ್ಞ ಅಥವಾ ದೇಹವನ್ನು ತಿಳಿದಿರುವವರು. ಈಗ ನಮ್ಮ ಶರೀರ ಇರುವಂತದ್ದು ಕ್ಷೇತ್ರ ಆಯ್ತು. ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಆತ್ಮ ಪರಮಾತ್ಮ ಈ ಶರೀರವನ್ನು ತಿಳಿದಿದ್ದಾರೆ, ಯಾಕಂದ್ರೆ ನಮ್ಮ ಹೃದಯದಲ್ಲಿ ಹಾಗಾದ್ರೆ ಆತ್ಮ ಮತ್ತು ಪರಮಾತ್ಮ ನಡುವಿನ ವ್ಯತ್ಯಾಸವೇನು? ಈಗ ಇಬ್ಬರು ಇದ್ದಾರಲ್ಲ, ಏನ್ ವ್ಯತ್ಯಾಸ ಇದು? ಈಗ ಆತ್ಮ ಅಂತ ಹೇಳಿದ್ರೆ ಪರಮಾತ್ಮ ಅಂದ್ರೆ ಮಾತಾಜಿ ಸುಪ್ರೀಂ ಸೋಲ್. ಒಂದೊಂದು ಇದಿರುತ್ತಲ್ವಾ ಮಾತಾಜಿ, ಲಿಂಕ್ ಇರಲ್ವಲ್ಲ. ಬೇರೆ ಆತ್ಮದಲ್ಲಿ ಏನ್ ನಡೀತಿದೆ, ಈ ಆತ್ಮದಲ್ಲಿ ಏನ್ ನಡೀತಿದೆ ಅಂತ ಆತ್ಮಗಳಿಗೆ ಗೊತ್ತಿರಲ್ಲ. ಆದ್ರೆ ಪರಮಾತ್ಮಂಗೆ ಎಲ್ಲಾ ಆತ್ಮಗಳ ಬಗ್ಗೆನೂ ಗೊತ್ತಿರುತ್ತೆ. ಹೌದು, ಓಕೆ, ವೆರಿ ಗುಡ್ ಮಾತಾಜಿ. ಮತ್ತೆ ಬೇರೆ ಯಾರೋ ಹೇಳಿ ಬಂದ್ರು. ಹರೇ ಕೃಷ್ಣ. ಅದೇ ಮಾತಾಜಿ, ಪರಮಾತ್ಮ ಅನ್ನೋದು ಒಂದು ಸುಪ್ರೀಂ ಸೋಲ್. ಆ ಸುಪ್ರೀಂ ಸೋಲ್ ಕೆಳಗಡೆ ಬರುವಂತದ್ದು ಈ ಪ್ರತಿಯೊಬ್ರು ಆತ್ಮ ನಡ್ಸ್ಕೊಂಡು ಹೋಗುವಂತದ್ದು ಪರಮಾತ್ಮ. ಸರಿ ಸರಿ. ಇದಕ್ಕೆ ಇಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಈಗಾಗ್ಲೇ ಹೇಳಿದ ಹಾಗೆ ಒಂದು ಭೂಮಿ ಇರುತ್ತೆ ಆಯ್ತಾ. ಅಲ್ಲಿ ಇವಾಗ ಒಬ್ಬ ಈಗ ರಾಜನ ಬಳಿ ಹೋಗಿ ಕೇಳ್ತಾನೆ, ನನಗೆ ನಂದೊಂದು ಪುಟ್ಟ ಫ್ಯಾಮಿಲಿ, ಅದಕ್ಕೆ ಬೇಕಾದಷ್ಟು ನೀವು ಒಂದು ಭೂಮಿ ಕೊಟ್ರೆ ನಾವು ಅಲ್ಲಿ ವ್ಯವಸಾಯ ಮಾಡ್ಕೊಂಡು ನಮ್ ಜೀವನವನ್ನ ಸಾಗಿಸ್ತೇವೆ ಅಂತ ಹೇಳ್ತಾನೆ. ಆಗ ಆಯ್ತು ಅಂತ ರಾಜ ಕೊಡ್ತಾನೆ. ಇನ್ನೊಬ್ಬ ಬಂದ ಹೇಳ್ತಾನೆ, ನಮ್ಮದು ತುಂಬಾ ದೊಡ್ಡ ಫ್ಯಾಮಿಲಿ, ನಾವೊಂದು 100 ಜನ ಇದ್ದೇವೆ, ಅಷ್ಟು ನಮ್ಗೆ ಭೂಮಿಯನ್ನು ಕೊಟ್ರೆ ನಾವಲ್ಲಿ ಬೇಸಾಯ ಎಲ್ಲ ಮಾಡ್ತೇವೆ ಅಂತ ಹೇಳಿ ಸರಿ ಹೇಳ್ತಾನೆ. ಸೊ ಇಲ್ಲಿ ಯಾರು ಸ್ಮಾಲ್ ಫ್ಯಾಮಿಲಿ ಇರ್ತಾರೆ ಅವ್ರಿಗೆ ಎಷ್ಟು ಭೂಮಿ ಕೊಟ್ಟಿರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಅಲ್ವಾ, ಆ ಒಬ್ಬ ರೈತನಿಗೆ. ಮತ್ತೆ ಯಾರು ದೊಡ್ಡ ಫ್ಯಾಮಿಲಿ ಇರ್ತಾನೆ ಅವನಿಗೆ ಸಹ ಆ ಒಂದು ಫ್ಯಾಮಿಲಿ ಆ ಒಂದು ಭೂಮಿಯ ಬಗ್ಗೆ ಅಷ್ಟೇ ಗೊತ್ತಿರ್ತದೆ. ಆದ್ರೆ ರಾಜನಿಗೆ ಎರಡು ಒಂದು ಕ್ಷೇತ್ರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು ಅಂತೇಳಿ ಗೊತ್ತಾಗುತ್ತೆ ಭೂಮಿಯಲ್ಲಿ. ಹೀಗೆ ಭಗವಂತನಿಗೆ ಎಲ್ಲಾ ಆತ್ಮಗಳ ಬಗ್ಗೆ ಗೊತ್ತಿದೆ, ಹಾಗಾಗಿ ಅವನನ್ನು ಪರಮ ಆತ್ಮ ಅಂತ ಹೇಳುವಂಥದ್ದು. ಜೀವಾತ್ಮನಿಗೆ ತನ್ನ ಶರೀರದ ಬಗ್ಗೆ ಮಾತ್ರ ಗೊತ್ತಿದೆ, ಅದೇ ಪರಮಾತ್ಮನಿಗೆ ಎಲ್ಲಾ ಶರೀರದ ಬಗ್ಗೆ ತಿಳಿದಿದೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವೇದ್ದಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞ ಯೋ ಜ್ಞಾನಂ ಯಜ್ಞಾನಂ ಮತಂ ಮಮ. ಭರತವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಇದನ್ನು ನಾವು ತಿಳಿಬೇಕು.
ದೇಹ ಮತ್ತು ಕ್ಷೇತ್ರಜ್ಞ, ಆತ್ಮ ಮತ್ತು ಪರಮಾತ್ಮ. ಸೊ ಇದನ್ನ ಯಾರು ತಿಳಿತಾರೆ? ಅದುವೇ ತಿಳಿಯುವುದೇ ಜ್ಞಾನ ಅಂತ ಹೇಳಿ. ಪ್ರಭು, ಜೀವಿ ಮತ್ತು ಜಡವಸ್ತು ಅಂದ್ರೆ ಈ ಶರೀರ, ಜೀವಾತ್ಮ ಮತ್ತೆ ಭಗವಂತ, ಪ್ರತಿಯೊಂದು ದೇಹದಲ್ಲಿಯೂ ಚಟುವಟಿಕೆಗಳ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ 2 ಆತ್ಮಗಳಿವೆ. ಒಂದು ಆತ್ಮ ಮತ್ತೆ ಪರಮಾತ್ಮ. ಸೊ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ. ಪರಮಾತ್ಮನು ಭಗವಂತನ ಸ್ವಾಂಶ ವಿಸ್ತರಣೆ. ಅಂದ್ರೆ ಈಗ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಈ ತರ ನಾವು ನೋಡಿದ್ವಲ್ಲ. ಸೊ ಅಲ್ಲಿ ಸಂಕರ್ಷಣನಿಂದ ನಾರಾಯಣನಿಂದ 3 ಪುರುಷಾವತಾರ ಈ ತರ ಎಲ್ಲ ಬರುತ್ತೆ. ಅದರಲ್ಲಿ ಕ್ಷೀರೋದಕಾಯ ವಿಷ್ಣು ಆಗಿ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿರುವಂತದ್ದು ಸ್ವಾಂಶ ವಿಸ್ತರಣೆ ಆಗಿರ್ತಾರೆ. ಸೊ ಇಲ್ಲಿ ಕೃಷ್ಣನು ಹೇಳುವಂಥದ್ದು ಅಂದ್ರೆ ಪರಮಾತ್ಮ ಹೇಳ್ತಾನೆ, ನಾನು ಕ್ಷೇತ್ರಜ್ಞ. ಆದ್ರೆ ವ್ಯಕ್ತಿಗತ ಕ್ಷೇತ್ರಜ್ಞನಲ್ಲ, ನಾನು ಪರಮ ಕ್ಷೇತ್ರಜ್ಞ. ವ್ಯಕ್ತಿಗತ ಕ್ಷೇತ್ರಜ್ಞ ಯಾರು? ಆತ್ಮ. ಪರಮ ಕ್ಷೇತ್ರಜ್ಞ ಯಾರು? ಪರಮಾತ್ಮ. ನಾನು ಪರಮಾತ್ಮನಾಗಿ ಪ್ರತಿಯೊಂದು ದೇಹದಲ್ಲಿಯೂ ಇದ್ದೇನೆ. ಹಾಗಾಗಿ ಪ್ರತಿ ವ್ಯಕ್ತಿಗತ ದೇಹದಲ್ಲಿರುವ ಕ್ಷೇತ್ರಜ್ಞನು ನಾನು. ಚಾಪಿ ಕ್ಷೇತ್ರಜ್ಞಂ ಚಾಪಿ ಅಂತ ಹೇಳ್ತಾನೆ, ಅಂದ್ರೆ ನಾನು ಕೂಡ ಇದ್ದೇನೆ ಅಲ್ಲಿ. ಪ್ರಜ್ಞೆಯ ವಿವಿಧ ಹಂತಗಳು ಯಾವುವು? ಇಲ್ಲಿ ನೀವು ಪ್ರಜ್ಞೆಯ ಬಗ್ಗೆ ನೋಡ್ತೀರಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡ ಪ್ರಜ್ಞೆ ಇದು ಪ್ರಜ್ಞೆ ಬ್ರಹ್ಮಜ್ಞಾನ ಅದ ಮಾತಾಜಿ? ಅಲ್ಲಲ್ಲ, ಪ್ರಜ್ಞೆ ಈಗ ಆಧ್ಯಾತ್ಮಿಕ ಜಗತ್ತಿನ ಆಧ್ಯಾತ್ಮಿಕ ಜ್ಞಾನ ಮತ್ತೆ ಐಹಿಕ ಜ್ಞಾನ. ಇಲ್ಲ, ಇಲ್ಲಿ ಇದೆ ನೋಡಿ, ಇಲ್ಲಿ ಚಿತ್ರದಲ್ಲಿದೆ, ಅದನ್ನು ವಿವರಿಸ್ತೇನೆ ನಾನೀಗ. ತೂರ್ಯ ಅಂತ ಆದ್ರೆ ಎಲ್ಲಿಯೂ ನೆಲೆಗೊಳ್ಳದ ಪ್ರಜ್ಞೆ ಸುಷುಪ್ತಿ, ಸೂಕ್ಷ್ಮ ವಸ್ತುಗಳ ತನಕ ನೆಲೆಗೊಂಡಿರುವ ಪ್ರಜ್ಞೆ ಸ್ವಪ್ನ, ಸ್ಥೂಲ ದೇಹದಲ್ಲಿಯೇ ನೆಲೆಗೊಂಡಿರುವ ಪ್ರಜ್ಞೆ ಜಾಗೃತಿ. ಇಲ್ಲಿ ನೋಡ್ಬೋದು ನೀವು, ಆತ್ಮ ಮತ್ತೆ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತೆ ಸ್ಥೂಲ ಶರೀರ, ಈ ಒಂದು ಪಂಚಮಹಾಭೂತಗಳಿಂದ ಆಗಿರುವಂತ ಈ ಶರೀರ, ಸರಿನಾ? ಈಗ ಆತ್ಮದ ನಂತರ ಇಲ್ಲಿ ನೋಡ್ಬೋದು, ಇದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡ ಪ್ರಜ್ಞೆ ತೂರ್ಯ ಅಂತ ಹೇಳಿದ್ರೆ, ಈ ಸೂಕ್ಷ್ಮ ಶರೀರದಲ್ಲಿ ಆತ್ಮದಲ್ಲಿ ನೆಲೆಗೊಂಡಿರುವಂಥದ್ದು ಎಲ್ಲಿಯೂ ನೆಲೆಗೊಳ್ಳದ ಪ್ರಜ್ಞೆ ಸುಷುಪ್ತಿ ಅಂತ ಹೇಳ್ತಾರೆ. ಸೂಕ್ಷ್ಮ ಶರೀರದಲ್ಲಿ ಇರುವಂತದ್ದು ಸೂಕ್ಷ್ಮ ವಸ್ತುಗಳ ತನಕ ನೆಲೆಗೊಂಡಿರುವ ಪ್ರಜ್ಞೆ. ಅಂದ್ರೆ ಈಗ ನಾವು ಹುಟ್ಟಿದಾಗ್ಲಿಂದ ಇಲ್ಲಿಯವರೆಗೆ ಯಾವ್ದೆಲ್ಲ ನೆನಪಿಟ್ಕೊಳ್ಬೇಕು ಅಲ್ಲ, ಕೆಲವೆಲ್ಲ ನಮ್ಮಲ್ಲಿ ತುಂಬಾ ನೆನಪುಳಿಯುತ್ತೆ, ಕೆಲವೆಲ್ಲ ಮರ್ತು ಬಿಡ್ತೇವೆ. ಹೇಗೆ ಅಂತೇಳಿ. ಮತ್ತೆ ಸ್ಥೂಲ ದೇಹದಲ್ಲಿಯೇ ನೆಲೆಗೊಂಡಿರುವ ಪ್ರಜ್ಞೆ ಜಾಗೃತಿ. ಈಗ ಜಾಗೃತಿ ಅಂದ್ರೆ ಹೇಗೆ, ನಮ್ಗೆ ನೈಫ್, ಚಾಕು ತಗೊಂಡಾಗ ಅದು ಕಟ್ವಾದ್ರೆ ನಮ್ಗೆ ಗಾಯ ಆಗುತ್ತೆ, ಅದರಿಂದ ತೊಂದರೆ ಆಗುತ್ತೆ, ಇದೆಲ್ಲ ನಮ್ಗೆ ಅದೆಲ್ಲ ಗೊತ್ತಿರುತ್ತೆ, ಅದು ಮರೆಯೋದಿಲ್ಲ ಅಲ್ವಾ? ಹೀಗೆ ಕೆಲವನ್ನೆಲ್ಲ ನಾವು ಮರಿತೇವೆ. ಅದೆಲ್ಲ ಹೇಗೆ ಅಂತೇಳಿ ನಾವು ಇಲ್ಲಿ ನೋಡ್ಬೋದು. ಇದ್ರ ಬಗ್ಗೆ ಅದೇ ಅಷ್ಟೇ ವಿವರಣೆ. ಅದು ಸ್ಥೂಲ ಅಂದ್ರೆ ನಮ್ಮ ದೇಹ, ಸೂಕ್ಷ್ಮ ಅಂದ್ರೆ ಮನಸ್ಸು, ಬದುಕಿ ಹಾಗಾಗಿ ನಾವು ಮಲಗಿದ ಮೇಲೂ ಕೂಡ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ನೀವು ಕೇಳಿರ್ಬೋದಲ್ಲ, ಅವ್ರು ಮಲಗಿದಲ್ಲಿಗೆ ಅವರು ಹೋದ್ರು ಅಂತೇಳಿ. ಯಾಕಂದ್ರೆ ಮನಸ್ಸು ಆತ್ಮವನ್ನು ತಗೊಡ್ಕೊಂಡು ಹೋಗ್ತಾ ಇರತ್ತಂತೆ, ವಾಪಸ್ ಅದು ಬರೋದಿಲ್ಲ. ಹಾಗಾಗಿ ಅವರು ಬೆಳಿಗ್ಗೆ ಎದ್ದಾಗ ಅವ್ರು ಇರೋದಿಲ್ಲ, ಸತ್ತೋಗಿದ್ದಾರೆ ಅಂತ ಹೇಳ್ತಾ ಕೇಳಿರ್ತೇವಲ್ಲ, ಈ ತರ. ಹಾಗೆ ಸೊ ಆತ್ಮಕ್ಕೆ ನಿದ್ದೆ ಬೇಡ, ಯಾವಾಗ್ಲೂ ಕೂಡ ಅದು ಚಟುವಟಿಕೆಯಿಂದ ಇರುತ್ತೆ. ಸೊ ನಮ್ಮ ಪ್ರಜ್ಞೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡ ಪ್ರಜ್ಞೆ ಆಗ್ಬೇಕು ಅಂತ ಹೇಳಿ ನಾವು ಇಲ್ಲಿ ತಿಳಿಬೇಕು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಈಗ ಶರೀರ ಮತ್ತೆ ಆತ್ಮ, ಪರಮಾತ್ಮನ ಕುರಿತಾಗಿ ಆ ಒಂದು ಜ್ಞಾನ ಏನಿದೆ, ಇದ್ರ ಬಗ್ಗೆ ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹದಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಹೇಳ್ತಾರೆ, ನಾವು ಅಧಿಕೃತ
ಬೋನಫೈಡ್ ಆಚಾರ್ಯರಿಂದಾನೇ ಇದನ್ನ ತಿಳಿದುಕೊಳ್ಬೇಕು, ಗುರು ಪರಂಪರೆಯಲ್ಲಿ ಬಂದಿರೋದ್ರಿಂದ ನಾವು ತಿಳಿದುಕೊಳ್ಬೇಕಂತೇಳಿ. ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಎಷ್ಟೋ ಪುಸ್ತಕಗಳು ಸಿಗುತ್ತೆ, ಆದ್ರೆ ಅದು ಕೃಷ್ಣನ ಹೇಳಿದ ರೀತಿಯಲ್ಲಿ ಇರೋದಿಲ್ಲ. ಅವರವರ ಸ್ವಂತ ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ, ಊಹಾಪೋಹಗಳೆಲ್ಲ ಮಾಡಿರ್ತಾರೆ. ಆದ್ರೆ ಅದೆಲ್ಲ ಪ್ರಯೋಜನ ಇಲ್ಲ. ಏನಿದ್ರು ಕೂಡ ಭಗವಂತ ಹೇಗೆ ಹೇಳಿದ್ದಾನೆ ಅದೇ ರೀತಿಯಾಗಿ ನಾವು ಅದನ್ನ ಅರ್ಥೈಸ್ಕೊಳ್ಬೇಕು ಅಂತ ಹೇಳಲಾಗ್ತದೆ. ಪ್ರಮಾಣ, ಇಲ್ಲಿ ಪ್ರಮಾಣವೆಂದು ಸ್ವೀಕೃತವಾಗಿರುವ ಶಾಸ್ತ್ರ ಗ್ರಂಥವಾದ ವೇದಾಂತವನ್ನು ಪ್ರಸ್ತಾವಿಸಿ ಕೃಷ್ಣ ಅವನು ವಿವರಿಸ್ತಾ ಇದ್ದಾನೆ ಈಗ ಇಲ್ಲಿ. ಛಂದೋಭಿಹಿ ಅಂದ್ರೆ ವೇದ ಸಾಹಿತ್ಯವನ್ನು ಸೂಚಿಸ್ತದೆ. ಈಗ ಯಜುರ್ವೇದದ ಒಂದು ಶಾಖೆಯಾದ ತೈತೇರಿಯ ಉಪನಿಷತ್ತು ಪ್ರಕೃತಿ, ಜೀವಿ ಮತ್ತು ದೇವೋತ್ತಮ ಪುರುಷನನ್ನು ವರ್ಣಿಸುತ್ತದೆ. ಹೀಗೆ ಈ ಜ್ಞಾನವನ್ನು ವಿವರಿಸುವಲ್ಲಿ ಭಗವಂತ ಏನ್ ಮಾಡ್ತಾನೆ, ಭಗವಂತನೇ ಅತ್ಯುನ್ನತ ಅಧಿಕಾರಿ ಅಂತ ಹೇಳಿ. ಆದ್ರೂ ವಿದ್ವಾಂಸರು, ಪ್ರಾಮಾಣಿಕ ಅಧಿಕೃತರು ಯಾವಾಗ್ಲೂ ಹಿಂದಿನ ಆಚಾರ್ಯರಿಂದ ಸಾಕ್ಷ್ಯವನ್ನು ಕೊಡ್ತಾರೆ. ಆತ್ಮ ಮತ್ತು ಪರಮಾತ್ಮಗಳ ದ್ವೈತ ಅಂದ್ರೆ ಗುರು, ಸಾಧು, ಶಾಸ್ತ್ರ ತೀನೋಂಕಿ ಏಕಿ ವಾಕ್ಯ. ಗುರು ಹೇಳಿದ್ದು, ಈಗ ಶ್ರೀಲ ಪ್ರಭುಪಾದರು ಹೇಳಿದ್ದು, ಮತ್ತೆ ಆಚಾರ್ಯರು ಹೇಳಿದ್ದು, ಈಗ ವೇದವ್ಯಾಸರು ಇವರೆಲ್ಲ ನಮ್ಗೆ ಇದನ್ನು ಕೊಟ್ಟಿದ್ದಾರೆ. ಸೊ ಅದೇ ಅವ್ರು ಏನ್ ಹೇಳಿದ್ದಾರೆ, ಹಿಂದೆ ಆಚಾರ್ಯರುಗಳೆಲ್ಲ ಏನ್ ಹೇಳಿದ್ದಾರೆ, ಮತ್ತೆ ಶಾಸ್ತ್ರದಲ್ಲಿ ಏನಿದೆ, ಇದೆಲ್ಲವೂ ಕೂಡ ಒಂದೇ ಆಗಿರ್ತದೆ. ಹಾಗಾಗಿ ನಾವು ಪರಂಪರೆಯಲ್ಲಿ ಬಂದಿರುವಂತ ಜ್ಞಾನವನ್ನು ತಿಳಿದುಕೊಳ್ಬೇಕು ಅಂತ ಇಲ್ಲಿ ತಿಳಿಬಹುದು. ಇದು ಬಹಳ ಮುಖ್ಯವಾದ ಶ್ಲೋಕಗಳು. ಜ್ಞಾನ, ಇದೆಲ್ಲವೂ ಕೂಡ ಜ್ಞಾನ. ನಾವೀಗ ಆಧ್ಯಾತ್ಮಿಕದಲ್ಲಿ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಭೌತಿಕವಾದ ಜ್ಞಾನ ಏನಿದೆ ಅದು ನಮಗೆ ಹೇಗೆ ಜೀವನವನ್ನು ನಿರ್ವಹಿಸ್ಬೇಕು ಅಂತ ಹೇಳಿ ನಮ್ಗೆ ತಿಳಿಸಿಕೊಡುತ್ತೆ. ಅದೊಂದು ಆರ್ಟ್, ಕಲೆ ಅಲ್ವಾ. ಈ ಒಂದು ಆಧ್ಯಾತ್ಮಿಕ ಜ್ಞಾನ ಏನಿದೆ ಇದು ನಾವು ಪಡೆದುಕೊಂಡಲ್ಲಿ ನಾವು ನಮ್ಮ ಒಂದು ಏನ್ ಹೇಳ್ತಾರೆ, ಆ ಒಂದು ಅಸ್ತಿತ್ವ ಅಂದ್ರೆ ಪರಿಶುದ್ಧಗೊಳ್ಳುತ್ತೆ ಅಂತೇಳಿ. ಸೊ ಪರಿಶುದ್ಧ ಆಗದೇನೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೀಗೆ ಈ ಪರಿಶುದ್ಧ ಆಗ್ಬೇಕಾದ್ರೆ ಎಲ್ಲಾ ಗುಣಗಳಿರ್ಬೇಕು. ಸೊ ಈ ಎಲ್ಲಾ ಗುಣಗಳನ್ನು ನಾವು ಏನ್ ಹೇಳ್ತಾರೆ, ಪ್ರಯತ್ನ ಪೂರ್ವಕವಾಗಿ ನಮ್ಮಲ್ಲಿ ಅಥವಾ ಫೋರ್ಸ್ಫುಲಿ ನಮ್ಮಲ್ಲಿ ಅಳವಡಿಸ್ಕೊಳ್ಳಿಕ್ ಆಗೋದಿಲ್ಲ. ಯಾವಾಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಭಕ್ತರ ಸಂಘದಲ್ಲಿ ಇರ್ತೇವೆ, ಭಕ್ತರನ್ನು ನೋಡ್ತಾ ನೋಡ್ತಾ ನಮಗೆ ಈ ಗುಣಗಳು ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಸೊ ಇದನ್ನ ನೋಡೋಣ ಇವಾಗ. ತುಂಬಾ ಇದು ಮುಖ್ಯವಾದ ಶ್ಲೋಕಗಳು. 8ರಿಂದ 12 20 ಅಂಶಗಳು. ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಶಾಂತಿರಾರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮಾ ವಿನಿಗ್ರಹ, ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ ಏವ ಚ, ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ, ಅಸಕ್ತಿರನಭಿಷ್ವಂಗ, ಪುತ್ರದಾರಾಗೃಹಾದಿಷು, ನಿತ್ಯಂ ಚ ಸಮಚಿತ್ತತ್ವಂ, ಇಷ್ಟಾನಿಷ್ಟೋಪಪತ್ತಿಷು, ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ, ವಿವಿಕ್ತದೇಶ ಸೇವಿತ್ವಂ ಅರತೆ ಜನ ಸಂಸದಿ, ಅಧ್ಯಾತ್ಮಜ್ಞಾನ ನಿತ್ಯತ್ವಂ, ತತ್ವಜ್ಞಾನಾರ್ಥದರ್ಶನಂ, ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋ. ಸೊ ಇಲ್ಲಿ ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ. ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಭಗವಂತ 20 ಅಂಶಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ಈಗ ಈ ನಮ್ರತೆ, ಜಂಬ ಇಲ್ಲರದು, ಅಹಿಂಸೆ, ತಾಳ್ಮೆ, ಸರಳತೆ, ಈ 5 ಗುಣಗಳಿದ್ರೆ ನಾವು ನಿಜವಾದ ಗುರುವಿನ ಬಳಿಗೆ ಹೋಗ್ಲಿಕ್ಕಾಗುತ್ತಂತೆ. ಹೀಗೆ ನಂತರ ನಾವು ಇದು ಒಂದೊಂದೇ ಗುಣಗಳು ನಾವು ಇದನ್ನ ಫಾಲೋ ಮಾಡ್ಕೊಂಡು ಬರೋದು. ಹೇಗೆ ಹೇಳ್ತಾರೆ ಅಂದ್ರೆ ಇದಕ್ಕೆ ಈ ಹೆಚ್ಚು ಯಾರು ತಿಳಿದುಕೊಂಡಿರೋದಿಲ್ಲ, ಈ ಜ್ಞಾನದ ಪ್ರಕ್ರಿಯೆಯನ್ನು
ಕಾರ್ಯಕ್ಷೇತ್ರದಲ್ಲಿನ ಪರಸ್ಪರ ಕ್ರಿಯೆ ಅಂತ ತಪ್ಪಾಗಿ ತಿಳಿದುಕೊಳ್ತಾರೆ. ವಾಸ್ತವವಾಗಿ ಇದೇ ಜ್ಞಾನದ ನಿಜವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಒಪ್ಪಿಕೊಂಡ್ರೆ ಪರಿಪೂರ್ಣ ಸತ್ಯವನ್ನು ಸೇರುವ ಸಾಧ್ಯತೆ ಇರುತ್ತೆ. ಹೇಗೆ ಈ ಹಿಂದೆ ವಿವರಿಸಲಾಗಿದೆ, 24 ಘಟಕಾಂಶಗಳು ಅಲ್ವಾ, ಪಂಚಮಹಾಭೂತಗಳು, ಪಂಚೇಂದ್ರಿಯ, ಇದೆಲ್ಲವೂ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇದೆಲ್ಲವೂ ನೋಡಿದ್ವಿ. ಸೊ ಈ 24 ಘಟಕಾಂಶಗಳ ಪರಸ್ಪರ ಪ್ರತಿಕ್ರಿಯೆ ಇದಲ್ಲ, ಇದು ಅಲ್ಲ. ಹಾಗಾದ್ರೆ ಇದೇನು ಅಂತ ಹೇಳಿದ್ರೆ ಈ ಘಟಕಗಳ ತೊಡಕಿನಿಂದ ಪಾರಾಗುವ ಮಾರ್ಗ ಇದು. ಅದರಿಂದ ನಾವು ಹೇಗೆ ಈಗ ಇಂದ್ರಿಯಗಳ ಸೆಳೆತದಿಂದ ನಾವು ಹೇಗೆ ಪಾರಾಗೋದು, ಮನಸ್ಸನ್ನು ಹೇಗೆ ಕಂಟ್ರೋಲ್ ಅಲ್ಲಿ ಇಡೋದು, ಇಂದ್ರಿಯಗಳನ್ನು ಹೇಗೆ ನಾವು ಭಗವಂತನ ಒಂದು ಸ್ಮರಣೆಯಲ್ಲಿ ಅದನ್ನ ನಿಗ್ರಹಿಸುವುದು, ಎಲ್ಲವನ್ನು ತಿಳಿಸಿಕೊಡ್ತದೆ ಈ ಒಂದು ಜ್ಞಾನವನ್ನು ನಾವು ಪಡೆದುಕೊಂಡಾಗ. ಹಾಗೆ ಹೇಳ್ತಾರೆ, ಈ ದೇಹವು 24 ಘಟಕಗಳಿಂದ ಮಾಡಿದ ಕೋಶ ಆಗಿರುತ್ತೆ. ದೇಹಧಾರಿ ಆತ್ಮವು ಈ ದೇಹದಲ್ಲಿ ಸಿಕ್ಕಿ ಬಿದ್ದಿದೆ. ಯಾಕೆಂದ್ರೆ ಆತ್ಮ ಸಚ್ಚಿದಾನಂದ ವಿಗ್ರಹ. ಅದೇ ಆತ್ಮ ಯಾವಾಗ್ಲೂ ಕೂಡ ಭಗವಂತನ ಅಂಶ ಆಗಿರುತ್ತೆ, ಅದು ಭಗವಂತನ ಶ್ರೇಷ್ಠ ಶಕ್ತಿ ಆಗಿರುತ್ತೆ ಅಲ್ವಾ. ಇದೆಲ್ಲವೂ ನಾವು ನೋಡಿದ್ವಿ. ಪರಾಶಕ್ತಿ ಆಗಿರುತ್ತೆ. ಅಪರಾಶಕ್ತಿ ಅಂದ್ರೆ ಈ ಪ್ರಕೃತಿ ಆಗಿರುತ್ತೆ. ಹೀಗೆ ಇಲ್ಲಿ ವರ್ಣಿಸಿದ ಈ ಜ್ಞಾನದ ಪ್ರಕ್ರಿಯೆಯು ಅದರಿಂದ ಹೊರಬರುವ ಮಾರ್ಗ. ಅಂದ್ರೆ ಈ ದೇಹದಲ್ಲಿ ಆತ್ಮ ಸಿಕ್ಕಿಕೊಂಡಿದೆ. ಸೊ ಆತ್ಮಕ್ಕೆ ಏನ್ ಬೇಕು? ಮುಕ್ತಿ ಅಂದ್ರೆ ವಿಮೋಚನೆ ಬೇಕು. ಅದು ಭಗವಂತನ ಧಾಮದಲ್ಲಿ ಸೇವೆ ಮಾಡ್ತಾ ಇರ್ಬೇಕು. ಅದಕ್ಕೆ ಈ ಶರೀರ ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಇಚ್ಛಾನುಸಾರವಾಗಿ ಸಿಗ್ತಾ ಇದೆ. ನಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಮತ್ತೆ ಮತ್ತೆ ನಾವು ಈ ಒಂದು ಹುಟ್ಟುವುದು, ಸಾಯೋದು ಎಲ್ಲ ನಡೀತಾ ಇದೆ. ದೇಹಗಳ ಬದಲಾವಣೆ ಆಗ್ತಾ ಇದೆ. ಸೊ ಇದು ಬೇಡ ನಮ್ಗೆ ಭಗವಂತನ ಸೇವಕರಾಗ್ಬೇಕು, ಅಲ್ಲಿ ಸೇವೆ ಮಾಡ್ಬೇಕು, ಯಾವಾಗ್ಲೂ ಸಂತೋಷ, ಅಲ್ಲಿ ದುಃಖ ಇಲ್ಲ. ಹಾಗಾಗಿ ಆ ಒಂದು ಲೋಕಕ್ಕೆ ಹೋಗ್ಬೇಕು. ಅದಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ತುಂಬಾ ಅದಕ್ಕೆ ಬೇಕಾದ ಒಂದು ತಯಾರಿಯನ್ನು ಮಾಡ್ಬೇಕಲ್ಲ. ಸೊ ಈ ಜ್ಞಾನಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಹಾಗೆ ಇದು ಮುಖ್ಯವಾದದ್ದು ಏನಂದ್ರೆ, ಮೈ ಚಾನನ್ಯ ಯೋಗೇನ ಭಕ್ತರವ್ಯ ವಿಚಾರಣೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ ಯಾರು ಮಾಡ್ತಾರೆ, ಸೊ ಅವರು ನನ್ನ ಬಳಿಗೆ ಬರ್ತಾರೆ ಅಂತ. ಹಾಗೆ ಒಬ್ಬ ಗುರುವನ್ನು ಸ್ವೀಕರಿಸುವ ತತ್ವವು ಬಹುಮುಖ್ಯವಾದದ್ದು. ಆಚಾರ್ಯೋ ಪಾಸನಂ, ಆಚಾರ್ಯರ ಒಂದು ಬಳಿಗೆ ಹೋಗುವಂಥದ್ದು. ಈಗ ಶಿಲ ಪ್ರಭುಪಾದರ ಮಾರ್ಗದರ್ಶನದಲ್ಲಿ, ಅವರ ಶಿಷ್ಯರ ಮಾರ್ಗದರ್ಶನದಲ್ಲಿ ನಾವು ಭಕ್ತಿ ಸೇವೆಯನ್ನು ಮಾಡುವಂಥದ್ದು ಇದು ಕೂಡ. ಆಮೇಲೆ ಇಲ್ಲಿ ಹೇಳ್ತಾರೆ ಅಮಾನಿತ್ವಂ ಅಂದ್ರೆ ನಮ್ರತೆ. ನಮ್ರತೆ ಅಂತ ಹೇಳಿದ್ರೆ ನಾವು ಗೌರವಕ್ಕಾಗಿ ಆಸೆ ಪಡುವುದಲ್ಲ, ಇತರರಿಗೆ ಗೌರವವನ್ನು ಕೊಡುವಂಥದ್ದು. ಹಾಗೆ ಈ ಇವರು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಶಿಷ್ಟಾಷ್ಟಕಮಲ್ಲಿ ಹೇಳ್ತಾರೆ ಏನಂತೇಳಿ, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ಅಂದ್ರೆ ಆ ಹುಲ್ಲನ್ನು ತುಳಿದಾಗ ಅದು ಮತ್ತೆ ಹೀಗೆ ನಿಲ್ಲುತ್ತಂತೆ, ಏನು ಬೇಸರ ಪಡ್ಕೊಳ್ಳೋದಿಲ್ಲ. ಹಾಗೆ ತರೋರಪಿ ಸಹಿಷ್ಣುನ, ಈ ಮರ ಹೇಗೆ ಅಂದ್ರೆ ಬಿಸಿಲು ಬರ್ಲಿ, ಮಳೆ ಬರ್ಲಿ, ಗಾಳಿ ಬರ್ಲಿ, ಅದಕ್ಕೆ ಅದು ಒಂದೇ ರೀತಿ ಇರುತ್ತೆ, ಸಹಿಸ್ಕೊಂಡಿರುತ್ತೆ ಅಂತ. ಆ ರೀತಿಯಾಗಿ ಸಹಿಸಿಕೊಳ್ಬೇಕು ಅಂತ ಹೇಳಿ. ಹೀಗೆ ಹಾಗೆ ನಾವು ಈಗ ಧಾರ್ಮಿಕತೆಗಾಗಿ ಕೂಡ ಕೀರ್ತಿವಂತರಾಗ್ಬೇಕು ಅಂತೇಳಿ ಜನರಿಗೆ ತುಂಬಾ ಕಾತರ ಇರುತ್ತೆ. ಅದನ್ನೆಲ್ಲ ನಾವು ಬಯಸ್ಬಾರ್ದು. ಹೇಳ್ತಾರಲ್ಲ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನದನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶಗಾಮಿ ಮಮ ಜನ್ಮನಿ ಜನ್ಮನೀಶ್ವರಿ. ಅಂದ್ರೆ ನನಗೆ ಯಾವುದೇ ಹಣ ಸಂಗ್ರಹಿಸುವ ಅಭಿಲಾಷೆ ಇಲ್ಲ, ಅಥವಾ ನನ್ನ ಹಿಂದೆ ಅಷ್ಟು ಫಾಲೋವರ್ಸ್ ಇರ್ಬೇಕು ಅಂತ ಇಷ್ಟ ಇಲ್ಲ. ಸುಂದರ ಪತ್ನಿ ಅಂದ್ರೆ ಪತ್ನಿಯರು ಅಂದ್ರೆ ಸ್ತ್ರೀಯ ಒಂದು ಅಪೇಕ್ಷೆ ಇಲ್ಲ. ಈ ತರ ಎಲ್ಲ ಅವ್ರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಏನು ಹಾಗಾದ್ರೆ ಇಷ್ಟ ಅಂದ್ರೆ ಜನ್ಮ ಜನ್ಮಾಂತರದಲ್ಲೂ ನಾನು ಭಗವಂತನ ಪಾದ ಕಮಲಗಳಲ್ಲಿ ಸೇವೆಯನ್ನು ಮಾಡ್ಬೇಕು, ಚರಣ ಕಮಲಗಳಲ್ಲಿ ಅಂತ ಹೇಳ್ತಾರೆ. ಹೀಗೆ ಹಾಗೆ ಅಹಿಂಸೆ ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಅಹಿಂಸೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಈ ದೇಹವನ್ನು ಕೊಲ್ಲೋದು ಮತ್ತೆ ನಾಶ ಮಾಡೋದು, ಇದು ಅಹಿಂಸೆ ಅಂತ ತಿಳಿತೇವೆ. ಆದ್ರೆ ಅಹಿಂಸೆ ಅಂದ್ರೆ ಇತರರಿಗೆ ನೋವನ್ನುಂಟು ಮಾಡೋದು. ಈಗ ಯಾರಾದ್ರೂ ಭಕ್ತಿ ಸೇವೆಯನ್ನು ಮಾಡ್ತಿರ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಅಡ್ಡಿಪಡಿಸೋದು, ಈ ತರ ಎಲ್ಲ ಮಾಡ್ತಾರಲ್ಲ, ಇದು ಅಹಿಂಸೆ ಅಂತ ಬರುತ್ತೆ. ಜನರಿಗೆ ಜ್ಞಾನೋದಯವಾಗಿ ಅವರು ಈ ಐಹಿಕ ತೊಡಕವನ್ನು ಬಿಡಲು ಸಾಧ್ಯವಾಗುತ್ತೆ, ಅವರಿಗೆ ನಿಜವಾದ ಜ್ಞಾನವನ್ನು ಹಂಚಿಕೊಡಲು ಮನುಷ್ಯನು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು. ಇದು ಅಹಿಂಸೆ. ಅಂದ್ರೆ ಯಾರು ಭಕ್ತಿ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಅಡಚಣೆ ಉಂಟು ಮಾಡಬಾರ್ದು, ಅದು ಅಹಿಂಸೆ. ಅಡಚಣೆ ಉಂಟು ಮಾಡಿದ್ರೆ ಅದು ಹಿಂಸೆ ಆಗುತ್ತೆ. ತಾಳ್ಮೆ ಅಂದ್ರೆ ಎಲ್ಲ ಅಪಮಾನವನ್ನು, ಅಗೌರವವನ್ನು ಸಹಿಸಿಕೊಳ್ಳುವಂಥದ್ದು. ನಂತರ
ಸರಳತೆ ಅಂದ್ರೆ ಸಿಂಪಲ್ ಲಿವಿಂಗ್ ಹೇಳ್ತಾರಲ್ಲ, ಹೈ ಥಿಂಕಿಂಗ್ ಅಂತ. ನಾವು ಯಾವಾಗ್ಲೂ ಭಗವಂತನ ಥಿಂಕ್ ಮಾಡ್ಬೇಕು. ಹಾಗೆ ಆ ನಮ್ರತೆಯಿಂದ ಗುರುವಿನ ಬಳಿಗೆ ಹೋಗೋದು, ಅವರ ಸೇವೆಯನ್ನು ಮಾಡುವಂಥದ್ದು ಇದಾಯ್ತು. ಮತ್ತೆ ಅಂತರಂಗ ಬಹಿರಂಗದಲ್ಲಿ ಶುಚಿತ್ವತೆ. ಈಗ ಬಹಿರಂಗ ಶುಚಿತ್ವಕ್ಕೆ ಸ್ನಾನ ಮಾಡಿದ್ರೆ ಅಂತರಂಗ ಶುಚಿತ್ವಕ್ಕೆ ನಾವು ಏನ್ ಮಾಡ್ಬೇಕು? ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ ನಮ್ಮ ಹೃದಯದಲ್ಲಿರುವ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ ಇದೆಲ್ಲವೂ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತೇಳಿ ಸಂಕೀರ್ತನೆ ಮಾಡ್ಬೇಕು. ಈಗ ಇದು ಏನಾಗುತ್ತೆ? ನಮ್ಮ ಹಿಂದಿನ ಕರ್ಮವನ್ನು ಮನಸ್ಸಿನಿಂದ ತೊಡೆದು ಹಾಕಿ ಸ್ವಚ್ಛಗೊಳಿಸ್ತದೆ. ಸ್ಥೈರ್ಯ ಅಂತ ಹೇಳಿದ್ರೆ ದೃಢ ಮನಸ್ಸಿಲ್ಲದಿದ್ರೆ ನಾವು ವಾಸ್ತವವಾದ ಪ್ರಗತಿಯನ್ನು ಸಾಧಿಸೋದಕ್ಕೆ ಆಗೋದಿಲ್ಲ. ದೃಢ ಮನಸ್ಸು ಬೇಕು ನಮಗೆ. ಆತ್ಮ ಸಂಯಮ, ಸೆಲ್ಫ್ ಕಂಟ್ರೋಲ್. ಸೊ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುವ ಏನನ್ನು ಕೂಡ ಮನುಷ್ಯನು ಒಪ್ಪಿಕೊಳ್ಬಾರ್ದು. ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಆಧ್ಯಾತ್ಮಿಕ ಪ್ರಗತಿಗೆ ವಿರುದ್ಧವಾದದ್ದು ಏನೇ ಆದ್ರೂ ಕೂಡ ಅದನ್ನ ತಿರಸ್ಕರಿಸ್ಬೇಕು. ಇದು ನಿಜವಾದ ತ್ಯಾಗ ಆಯ್ತು. ಹಾಗೆ ಇಂದ್ರಿಯಗಳ ಬಲ ಎಷ್ಟೆಂದ್ರೆ ಅವು ಯಾವಾಗ್ಲೂ ಕೂಡ ಇಂದ್ರಿಯ ತೃಪ್ತಿಗಾಗಿ ಕಾತರವಾಗಿರ್ತದೆ. ಇದಕ್ಕೆ ನಾವು ಉದಾಹರಣೆಯಾಗಿ ನೋಡಿದ್ವಲ್ಲ, ಅದು ಹೇಗೆ ಒಂದು 5 ಜೀವಿಗಳು, ಅಂದ್ರೆ ಈಗ ಆನೆ ಆಗ್ಲಿ ಅಥವಾ ಮೀನಾಗ್ಲಿ, ಒಂದು ಕೀಟ, ಜಿಂಕೆ, ಯಾವ ರೀತಿಯಾಗಿ ಒಂದೊಂದು ಇಂದ್ರಿಯಗಳು ಪ್ರಬಲವಾಗಿದ್ರೆ ಅವರು ಆ ಒಂದು ಅಪಾಯಕ್ಕೆ ಒಳಗಾಗ್ತಾ ಇದ್ರು. ಹಾಗಿರ್ಬೇಕಾದ್ರೆ ನಾವು ಮನುಷ್ಯರು ನಮ್ಮ 5 ಇಂದ್ರಿಯಗಳು ಕೂಡ ಪ್ರಬಲವಾಗಿರ್ತದೆ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಯಾವಾಗ್ಲೂ ಕೂಡ ಇಂದ್ರಿಯಗಳು ಇಂದ್ರಿಯ ತೃಪ್ತಿಗಾಗಿ ಕಾತರವಾಗಿರ್ತವೆ. ಅನಗತ್ಯವಾದ ಈ ಬಯಕೆಗಳನ್ನು ತೃಪ್ತಿಪಡಿಸಬಾರ್ದು. ಹೇಳ್ತಾರಲ್ಲ, ಮಕ್ಕಳಿಗೆ ಕೇಳಿದನ್ನೆಲ್ಲ ಕೊಡ್ಬಾರ್ದು, ಮಕ್ಕಳು ಹಾಳಾಗ್ತಾರೆ ಅಂತೇಳಿ. ಅದೇ ರೀತಿ ನಮ್ಮ ಇಂದ್ರಿಯಗಳಿಗೆ ಅವು ಕೇಳಿದನ್ನೆಲ್ಲ ಕೊಡ್ತಾ ಹೋಗ್ಬಾರ್ದಂತೆ. ಈಗ ಹೇಗೆ ಒಂದು ಭಕ್ತರ ಸಂಘದಲ್ಲಿದ್ರೆ ಅವರು ಹೇಳ್ತಾರೆ, ಅಲ್ಲಿ ಒಂದು ಒಳ್ಳೆ ಪಿಕ್ಚರ್ ಬಂದಿದೆ, ಸಿನಿಮಾ ಬಂದಿದೆ, ಅದು ನೋಡ್ಕೊಂಡು ಬರುವ, ಈ ತರ ಎಲ್ಲ ನಮ್ಮನ್ನ ಅವರು ಇದು ಮಾಡ್ತಾರೆ, ನಮ್ಮ ಹೇಳ್ತಾರೆ ಭಕ್ತಿಗೆ ಅಡ್ಡ ಬರ್ತಾರಲ್ಲ. ಸೊ ಅಂತದಕ್ಕೆಲ್ಲ ನಾವು ಕಡಿವಾಣ ಹಾಕ್ಬೇಕಾಗುತ್ತೆ. ಅವ್ರು ಹೇಳಿದಾಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇಂದ್ರಿಯ ಈ ಒಂದು ನಿಯಂತ್ರಿಸಲು ಸಾಧ್ಯವಿಲ್ಲದ ಇಂದ್ರಿಯ ಅಂದ್ರೆ ನಾಲಗೆ. ನಾಲಗೆಯನ್ನು ನಿಯಂತ್ರಿಸಲು ಸಾಧ್ಯವಾದ್ರೆ ಉಳಿದ ಇಂದ್ರಿಯಗಳನ್ನು ನಿಯಂತ್ರಿಸುವ ಎಲ್ಲಾ ಸಾಧ್ಯತೆ ಇರ್ತದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ನಾಲಗೆ ಹೇಗೆ ಅಂದ್ರೆ ಅದರ ಕೆಲಸ ರುಚಿ ನೋಡುದು, ಮಾತಾಡೋದು. ಈಗ ನಿನ್ನೆ ನೀವು ಕೇಳಿದ್ರಲ್ಲ, ಈ ಕಂಠಿಮಾಲ ಹಾಕೋದ್ರಿಂದ ಏನಾಗ್ತದೆ? ಯಾಕಂದ್ರೆ ಕಂಠಿಮಾಲ ಹಾಕೋದ್ರಿಂದ ನಾವು ಕೃಷ್ಣನ ಬಗ್ಗೆ ಅಷ್ಟೇ ಮಾತನಾಡ್ಲಿಕ್ಕೆ ಹೋಗ್ತೇವೆ, ಬೇರೆ ಯಾವುದೇ ಕೃಷ್ಣನಿಗೆ ಸಂಬಂಧಪಡದ ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಇದೆಲ್ಲವೂ ಕೂಡದಿಂದ. ಹಾಗೆ ಕಣ್ಣುಗಳು ಕೃಷ್ಣನ ಸುಂದರ ರೂಪವನ್ನು ನೋಡ್ಲಿಕ್ಕೆ, ಮತ್ತೆ ಮೂಗು ಕೃಷ್ಣನಿಗೆ ಅರ್ಪಿಸಿದ ಹೂಗಳನ್ನು ಆಗ್ರಹಿಸುವುದಕ್ಕೆ. ಹಾಗೆ ಇಲ್ಲಿ ಮಿಥ್ಯಾಹಂಕಾರ ಅಂತ ಹೇಳಿದ್ರೆ ಈ ದೇಹವೇ ತಾನು ಅಂತ ಒಪ್ಪಿಕೊಳ್ಳೋದು, ಇದು ಮಿಥ್ಯಾಹಂಕಾರ. ಮನುಷ್ಯನಿಗೆ ತಾನು ದೇಹ ಅಲ್ಲ ಆತ್ಮ ಅಂತ ಅರ್ಥ ಆದಾಗ ಅದು ನಿಜವಾದ ಅಹಂಭಾವಕ್ಕೆ ಬರ್ತಾರೆ. ಈಗ ಹೇಗೆ ಹನುಮಾನ್ ಆ ಒಂದು ಲಂಕಾ ದಹನ ಮಾಡುವಂಥದ್ದು, ಯಾಕೆಂದ್ರೆ ತಾನು ಭಗವಂತನ ಸೇವಕ ಅಂತ ಅವರಿಗೆ ಗೊತ್ತಿರ್ತದೆ, ಅದು ಆ ರೀತಿ ಬರ್ಬೇಕಂತ. ಜನನ ಮರಣ ಮುಪ್ಪು ರೋಗ, ಈ ಒಂದು ಕೆಡುಕನ್ನ ಒಪ್ಪಿಕೊಳ್ಳುವಂಥದ್ದು. ಇದರಿಂದ ನಮ್ಗೆ ತೊಂದರೆ ಆಗುತ್ತೆ, ಇದರಿಂದ ನಾವು ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತೇಳಿ. ಹೇಗೆ ನಾವು ಶ್ರೀಮದ್ ಭಾಗವತದಲ್ಲಿ ನೋಡಿದ್ವಿ, ಇನ್ನೂ ಹುಟ್ಟದಿರುವ ಮಗುವಿನ ಜಗತ್ತು, ತಾಯಿಯ ಗರ್ಭದಲ್ಲಿ ಮಗುವಿನ ವಾಸ, ಅದರ ನೋವು ಎಲ್ಲವನ್ನು ಕೂಡ ಶ್ರೀಮದ್ ಭಾಗವತದಲ್ಲಿ ಬಹು ಚಿತ್ರಾತ್ಮಕವಾಗಿ ವರ್ಣಿಸಿದ್ದಾರೆ. ಹಾಗೆ ಮಕ್ಕಳು, ಹೆಂಡತಿ, ಮನೆಗಳ ವಿಷಯದಲ್ಲಿ ಆಸಕ್ತಿ ಇರಬಾರದು. ಅಂದ್ರೆ ನಾವು ಮನುಷ್ಯನಿಗೆ ಯಾವ ಭಾವನೆಯೂ ಇರಬಾರ್ದು ಅಂತ ಅರ್ಥ ಅಲ್ಲ, ಸಹಜವಾಗಿಯೇ ಪ್ರೀತಿ ಇರ್ಬೇಕು, ಆದ್ರೆ ಆಧ್ಯಾತ್ಮಿಕ ಪ್ರಗತಿಗೆ ಅದು ಅನುಕೂಲವಾಗಿರ್ಬೇಕು ಅಂತೇಳಿ ಅವುಗಳಲ್ಲಿ ಹೆಚ್ಚು ಅದಕ್ಕೆ ಆಸಕ್ತಿಯನ್ನು ಇಟ್ಟುಕೊಳ್ಬಾರ್ದು. ಹಾಗೆ ಮನೆಯನ್ನು ಸಂತೋಷಕರವಾಗಿ ಮಾಡೋದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಅತ್ಯುತ್ತಮ ಪ್ರಕ್ರಿಯೆ ಅಂದ್ರೆ ಕೃಷ್ಣ ಪ್ರಜ್ಞೆ. ಎಲ್ಲರೂ ಕೂಡ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪ ಮಾಡೋದು, ಕೀರ್ತನೆ ಮಾಡೋದು. ಆಗ ಹೇಳ್ತಾರಲ್ಲ, ಮನೆಯೇ ಒಂದು ದೇವಸ್ಥಾನ ತರ ಇರುತ್ತೆ ಅಂತ ಹೇಳಿ, ಹೀಗೆ ಈ ರೀತಿಯಾಗಿ ಮಾಡ್ಬೋದು. ಹಾಗೆ 4 ತತ್ವಗಳನ್ನು ಅನುಸರಿಸುವಂಥದ್ದು. 4 ತತ್ವಗಳಂದ್ರೆ ಪ್ರಸಾದವನ್ನು ಸ್ವೀಕರಿಸುವಂಥದ್ದು, ಭಗವದ್ಗೀತೆ, ಭಾಗವತಗಳಂತ ಗ್ರಂಥಗಳನ್ನು ಕುರಿತು ಚರ್ಚೆ ಮಾಡುದು, ವಿಗ್ರಹದ ಪೂಜೆ ನಿರತರಾಗುವುದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು, ಇದು ಹೀಗೆ. ಮತ್ತೆ ಸುಖ ದುಃಖಗಳು ಈಗ ಐಹಿಕ ಬಾಳಿನಲ್ಲಿ ಇದೆ, ಅದಕ್ಕೆ ನಾವು ಅದನ್ನ ಸಮಾನಾಗಿ ಎದುರಿಸುವಂಥದ್ದು. ಸುಖ ಮತ್ತು ಸಂಕಟಗಳು ಬರುವುದನ್ನು ಹೋಗುವುದನ್ನು ಮನುಷ್ಯನು ನಿಯಂತ್ರಿಸಲಾರ. ಅದು ನಾವು ಎಷ್ಟೇ ಒಂದು ಭಕ್ತಿ ಮಾಡ್ತಾ ಇದ್ರು ಕೂಡ ಸುಖ ದುಃಖ ಬಂದೇ ಬರುತ್ತೆ. ಅದನ್ನ ಯಾವ ರೀತಿಯಾಗಿ ನಾವು ಎದುರಿಸ್ಬೇಕು ಅಂತೇಳಿ ಕೃಷ್ಣ ಪ್ರಜ್ಞೆಯಲ್ಲಿ ಬಂದು ಭಕ್ತಿ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ತಿಳಿಯುತ್ತೆ.
ದುಃಖ ಬರ್ಲಿ ಸುಖ ಬರ್ಲಿ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ಅದನ್ನ ನಾವು ಇಲ್ಲಿ ತಿಳಿಬಹುದು. ಮತ್ತೆ ಇದು ಹಾಗೆ ಇಲ್ಲಿ ಹೇಳುವಂಥದ್ದು ಈ ನಮ್ರತೆಯ ಅಭ್ಯಾಸದಿಂದ ಪ್ರಾರಂಭಿಸಿ ಪರಮ ಸತ್ಯನಾದ ಭಗವಂತನ ಸಾಕ್ಷಾತ್ಕಾರದೆಡೆಗೆ ಈ ಪ್ರಕ್ರಿಯೆಯು ನೆಲದ ಅಂತಸ್ತಿನಿಂದ ಪ್ರಾರಂಭಿಸಿ ಮೇಲಿನ ಅಂತಸ್ತಿನವರೆಗೆ ಹೋಗುವ ಮೆಟ್ಟಿಲು ಶ್ರೇಣಿಯಂತೆ ಅಂತ ಹೇಳಿ. ಈ ಐಹಿಕ ಪ್ರಕೃತಿಯನ್ನ ಹೇಗೆ ಇಲ್ಲಿ ಹೋಲಿಸಲಾಗ್ತಾರೆ ಅಂದ್ರೆ ಚಪಡಿಯ ತಾರೆ ಹೇಳ್ತಾರೆ. ಅಂದ್ರೆ ಅದು ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಸದಾ ಜೀವಿಯನ್ನು ಒದೆಯುತ್ತಿದ್ರು ಕೂಡ ಅವನು ಅಜ್ಞಾನದಿಂದ ಏನ್ ಹೇಳ್ತಾನೆ, ನಾನೇ ದೇವರು ಅಂತ ಹೇಳ್ತಾನೆ. ನೀವು ಕೇಳಿದಿರಲ್ವಾ, ನಾನು ದೇವರು ನೀನು ದೇವರು, ಕಡೆಗೆ ದೇವರೇ ಇಲ್ಲ ಅಂತ ಈ ತರ ಎಲ್ಲ ಹೇಳ್ತಾರೆ. ಯಾರು? ನಿರಾಕಾರವಾದಿಗಳು, ನಾಸ್ತಿಕರು, ಮಾಯಾವಾದಿಗಳೆಲ್ಲ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಈ ಒಂದು ಜ್ಞಾನ ಏನು ಜ್ಞಾನ ಇದೆ, ಅಮಾನಿತ್ವ, ನಮ್ರತೆ, ಹೇಗೆ ಮನುಷ್ಯ ನಮ್ರನಾಗಿರ್ಬೇಕು, ಯಾಕೆಂದ್ರೆ ತಾನು ಭಗವಂತನ ಒಂದು ಅಧೀನ ಅಂತ ಒಪ್ಪಿಕೊಳ್ಬೇಕು. ಈ ರೀತಿಯಾಗಿ ಯಾವಾಗ ನಾವು ಭಗವಂತನ ವಿರುದ್ಧವಾಗಿದ್ದಂಗೆ ಹೇಳ್ತೇವೆ ಅವಾಗ ಮನುಷ್ಯನು ಐಹಿಕ ಪ್ರಕೃತಿಗೆ ಅಧೀನನಾಗ್ತಾನೆ. ಅಂದ್ರೆ ಆಗ ಪ್ರಕೃತಿ ಅವಳು ಕಂಟ್ರೋಲಿಗೆ ತಗೊಳ್ತಾಳೆ. ಹೇಳ್ತಾರೆ ಲಾಸ್ ಆಫ್ ನೇಚರ್ ಅಂತಾರೆ. ಈಗ ನಾವು ಪ್ರಕೃತಿಯ ವಿರುದ್ಧ ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಪ್ರಕೃತಿ ನಮಗೆ ಮತ್ತೆ ಪಾಠ ಕಲಿಸುವಂಥದ್ದು. ಅದಕ್ಕೆ ಇಲ್ಲಿ ಹೇಳುವಂಥದ್ದು ನಾವು ಈ ಒಂದು ಗುಣಗಳನ್ನೆಲ್ಲ ಅಳವಡಿಸ್ಕೊಳ್ಬೇಕಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಿರಂತರವಾಗಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ಬೇಕಂತೇಳಿ. ಹಾಗೆ ಇಲ್ಲಿ ಈಗಾಗಲೇ ಇದ್ರ ಬಗ್ಗೆ ತಿಳಿದುಕೊಂಡ್ವಿ. ಅನ್ನಮಯ ಕೋಶ ಅಂತ ಹೇಳಿದ್ರೆ ಈಗ ಈ ಅವ್ರಿಗೆ ಏನಿರುತ್ತೆ ಅಂದ್ರೆ ಜಸ್ಟ್ ಊಟ ಮಾಡೋದು, ಮಲಗುದು ಇಷ್ಟೇ ಇರುತ್ತೆ. ಮತ್ತೆ ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ಅವರು ಹೆಚ್ಚು ವಿದ್ಯಾಭ್ಯಾಸವನ್ನು ಗಳಿಸಿ ಒಳ್ಳೆ ಕೆಲಸವನ್ನು ತಗೊಂಡು ಅವರ ಲೈಫ್ ಎಲ್ಲ ನೋಡುವವರಿಗೆ ತುಂಬಾ ಖುಷಿ ಆಗುತ್ತೆ, ಒಳ್ಳೆ ಸಾಧನೆ ಮಾಡಿದಾನೆ ಇವರು ಅಂತ ಹೇಳಿ. ಆದ್ರೆ ಅವರಿಗೆ ಆಧ್ಯಾತ್ಮಿಕದಲ್ಲಿ ಒಲವಿರುವುದಿಲ್ಲ. ಈ ಅನ್ನಮಯ ಕೋಶ ಅಂತ ಹೇಳಿದ್ರೆ ಇದು ತಮಗುಣ ಆಯ್ತು, ಸ್ಥೂಲ ಶರೀರದ ಪ್ರಜ್ಞೆ ಮಾತ್ರ. ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ಇದು ರಜಗುಣ ಆಯ್ತು. ಮತ್ತೆ ಜ್ಞಾನಮಯ ಕೋಶ ಅಂದ್ರೆ ಮನೋಮಯ ಕೋಶ, ಇದು ಸತ್ವಗುಣ. ಇಲ್ಲಿ ಅವರು ತಿಳಿತಾರೆ ನಾನು ಯಾರು, ಮತ್ತೆ ಪ್ರಕೃತಿ ಅಂದ್ರೆ ಏನು, ಭಗವಂತ ಅಂದ್ರೆ ಏನು, ನನಗೆ ಭಗವಂತನಿಗೆ ಏನ್ ಸಂಬಂಧ, ಅದೆಲ್ಲವನ್ನು ಇಲ್ಲಿ ತಿಳಿದಿಕ್ಕೆ ಶುರು ಮಾಡ್ತಾರೆ. ನಂತರ ತಿಳಿದ ಮೇಲೆ ಏನ್ ಮಾಡ್ತಾರೆ, ವಿಜ್ಞಾನಮಯ ಕೋಶ, ಅಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ತಾರೆ. ಸೊ ಇಲ್ಲಿ ಥಿಯರಿ ಆಯ್ತು, ಮತ್ತೆ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ತಾರೆ. ಅಂದ್ರೆ ಈಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದು, ಭಗವದ್ಗೀತೆ ಭಾಗವತ ಪುಸ್ತಕ ಓದೋದು, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇಲ್ಲಿ ಆತ್ಮದ ಪ್ರಜ್ಞೆ ಅಂದ್ರೆ ಆನಂದಮಯ ಕೋಶ, ನಿಮಗೆ ನಿಜವಾದ ಆನಂದ ಏನು ಅಂತೇಳಿ ತಿಳಿಯುತ್ತೆ. ಇದು ತೈತೈರಿಯ ಉಪನಿಷತ್ತು ಬ್ರಹ್ಮ ಸಾಕ್ಷಾತ್ಕಾರದ 5 ಹಂತಗಳು. ಅದೇ ಸ್ಥೂಲ ಶರೀರದ ಪ್ರಜ್ಞೆ, ನಂತರ ಸೂಕ್ಷ್ಮ ಶರೀರದ ಪ್ರಜ್ಞೆ ಮತ್ತು ಆತ್ಮದ ಪ್ರಜ್ಞೆ ಹೇಳಿ ಕೃಷ್ಣ ಕಾನ್ಶಿಯಸ್ನೆಸ್. ಈಗ ಎಲ್ಲರೂ ಕೂಡ ಜ್ಞಾನಮಯ ಕೋಶದಲ್ಲಿದ್ದ ಕಾರಣ ಈ ಭಗವದ್ಗೀತೆಯನ್ನು ಕೇಳೋದಕ್ಕಾಗುತ್ತೆ. ಸೊ ಇವೆಲ್ಲ ಅಂದ್ರೆ ಈ ಒಂದು ಆನಂದಮಯ ಕೋಶಕ್ಕೆ ಹೋಗ್ಲಿಕ್ಕೆ ಬಹಳ ಸಮಯ ಏನು ಬೇಕಾಗಿಲ್ಲ, ಆರಾಮ್ಸೆಗೆ ಹೋಗ್ಬೋದು. ಅದಕ್ಕೆ ನಾವು ಪ್ರತಿನಿತ್ಯ ಸಾಧನೆಯನ್ನು ಮಾಡ್ಬೇಕು ಅಂತ ಹೇಳಿ ಹೇಳಲಾಗ್ತದೆ. ಜ್ಞೇಯಂ ಯತ್ ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಂ ಅಮೃತಂ ಅಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸದ್ದುಜ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದವನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದಾಚೆ ಇದೆ. ಈಗ ಜ್ಞಾನವನ್ನು ತಿಳಿದುಕೊಂಡ ಮೇಲೆ ನಾವು ಏನ್ ಮಾಡ್ಬೇಕು, ಮೊದಲು ಆತ್ಮನನ್ನು ಅನಂತರ ಪರಮಾತ್ಮನನ್ನು ವಿವರಿಸ್ತಾನೆ. ಕ್ಷೇತ್ರಜ್ಞ ಆತ್ಮ ಪರಮಾತ್ಮ ಇವೆರಡನನ್ನು ತಿಳಿದುಕೊಂಡು ಮನುಷ್ಯನ ಜೀವನದ ಅಮೃತವನ್ನು ಸವಿಯಬಹುದು ಅಂತೇಳಿ ಮನುಷ್ಯನು. ಹೇಗೆಂದ್ರೆ 2ನೇ ಅಧ್ಯಾಯದಲ್ಲಿ ವಿವರಿಸಿದಂತೆ ಎರಡನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಜೀವಿಯು ನಿತ್ಯನು ಶಾಶ್ವತನು ಅಂತೇಳಿ ಅದನ್ನ ಇಲ್ಲಿ ದೃಢಪಡಿಸಿದೆ. ಜೀವಿಯು ಹುಟ್ಟಿದ ನಿಶ್ಚಿತ ದಿನಾಂಕವಿಲ್ಲ. ಯಾಕೆಂದ್ರೆ ಇಂಥದೇ ದಿನ ಜೀವಾತ್ಮ ಹುಟ್ಟಿದ್ದು ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಜೀವಿ ಯಾವಾಗಲೂ ಕೂಡ ಭಗವಂತನ ಅಂಶ ಆಗಿರುತ್ತದೆ.
ಜೀವಾತ್ಮನ ಇತಿಹಾಸವನ್ನು ಗುರುತಿಸಲು ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಅದು ಅನಾದಿ ಅಂತ ಹೇಳಿ ನಾವಿಲ್ಲಿ ತಿಳಿಬಹುದು. ಇದನ್ನ ಹೇಳ್ತಾರೆ, ನ ಜಾಯತೆ ಮ್ರಿಯತೆ ವಾ ವಿಪಸ್ಥಿತ್, ಅಂದ್ರೆ ಕ್ಷೇತ್ರಜ್ಞನು ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ. ಅದೇ ರೀತಿ ಆತ್ಮ ಪರಮಾತ್ಮ ಕೂಡ ಯಾವಾಗ್ಲೂ ಕೂಡ ಎಟರ್ನಲ್ ಅಲ್ವಾ. ಈ ಜೀವಾತ್ಮ, ಈಗ ಜೀವಾತ್ಮ ಹೇಗೆ ಇಂಥದೇ ದಿನ ಹುಟ್ಟಿದ್ದು ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ, ಅದೇ ರೀತಿ ಪರಮಾತ್ಮ ಕೂಡ ಅಂತ ಹೇಳಿ ಅವನು ಜ್ಞಾನದಿಂದ ತುಂಬಿದ್ದಾನೆ. ಹಾಗೆ ಜೀವಿಗಳು ಪರಮಪ್ರಭುವಿನ ನಿರಂತರ ದಾಸರು. ಇದನ್ನು ಚೈತನ್ಯ ಮಹಾಪ್ರಭುಗಳು ಅವರ ಉಪದೇಶದಲ್ಲಿ ದೃಢಪಡಿಸಿದ್ದಾರೆ. ಆನಂದ ಬ್ರಹ್ಮನ್ಗೆ ತಿಳಿಸಿದ್ದಾರೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಸೊ ಇಲ್ಲಿ ಇಂದ್ರಿಯಗಳ ಮೂಲ ಪರಮಾತ್ಮನು ಜೀವಿಗಳ ಎಲ್ಲಾ ಇಂದ್ರಿಯಗಳ ಮೂಲವನಾದ್ರೂ ಅವನಿಗಿರುವಂತೆ ಅವನಿಗೆ ಭೌತಿಕ ಇಂದ್ರಿಯಗಳಿಲ್ಲ. ಈಗ ಭಗವಂತನಿಗೆ ಭಗವಂತನ ಇಂದ್ರಿಯಗಳು ಅದು ಆಧ್ಯಾತ್ಮಿಕವಾಗಿರುವಂತದ್ದು, ನಮಗೆ ಭೌತಿಕ ಇಂದ್ರಿಯಗಳಲ್ಲ. ಸೊ ವ್ಯಕ್ತಿಗತ ಆತ್ಮಗಳಿಗೆ ಆಧ್ಯಾತ್ಮಿಕ ಇಂದ್ರಿಯಗಳಿದೆ. ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಅದು ಬದ್ಧ ಜೀವನದಲ್ಲಿ ಐಹಿಕ ಘಟ್ಟಾಂಶಗಳನ್ನು ಅದು ಮರೆ ಮಾಡಿದೆ. ಈಗ ನಮ್ಗೆ ಈಗ ಆಧ್ಯಾತ್ಮಿಕ, ಈಗ ನಾವು ಭಗವಂತನ ಅಂಶ ಆದ ಕಾರಣ ನಾವು ಭಗವಂತನ ಧಾಮಕ್ಕೆ ಹೋದಾಗ ಅಲ್ಲಿ ನಮ್ಮದೇ ಆದ ಒಂದು ಸ್ವರೂಪ ಇದೆ. ಅಲ್ಲಿ ನಮಗೆ ಈ ಭೌತಿಕವಾದ ಇಂದ್ರಿಯಗಳಿರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಜೀವಿಗಳಿಗೆ ಕೂಡ ಆಧ್ಯಾತ್ಮಿಕ ಇಂದ್ರಿಯಗಳಿದೆ. ಆದ್ರೆ ಅದು ಈ ನಮ್ಮ ಬದ್ಧ ಜೀವನದಿಂದಾಗಿ ಏನಾಗುತ್ತೆ, ಈ ಏನು 24 ಘಟಿಕಾಂಶಗಳಿದೆ ಇದರಿಂದೆಲ್ಲ ಅದು ಮರೆ ಮಾಡಿದೆ ಅಷ್ಟೇ. ಹಾಗಾಗಿ ಇಂದ್ರಿಯ ಚಟುವಟಿಕೆಗಳು ಜಡವಸ್ತಿನ ಮೂಲಕ ಪ್ರಕಟವಾಗುತ್ತೆ. ಈಗ ನಮ್ಮ ಈ ಒಂದು ಶರೀರದ ಮೂಲಕ ಈಗ ಇಂದ್ರಿಯಗಳು ಹೀಗೆ ಇದರ ಕೆಲಸಗಳು ನಡೀತಾ ಇರ್ತದೆ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಈಗ ಕೈ ಬಾಯಿ ಮಾತನಾಡುತ್ತೆ, ಇದೆಲ್ಲವೂ ಕೂಡ. ಆದ್ರೆ ಭಗವಂತನ ಇಂದ್ರಿಯಗಳು ಅಲೌಕಿಕವಾದವು. ಅದು ಅಲೌಕಿಕವಾದದ್ದು ಹೇಳ್ತಾರೆ, ಎಂತ ಆಧ್ಯಾತ್ಮಿಕ ಅಂತ ಹೇಳಿ. ಹೀಗೆ ಹಾಗೆ ನಾವು ಏನ್ ತಿಳ್ಕೊಬಹುದು ಅಂದ್ರೆ, ಭಗವಂತನ ಇಂದ್ರಿಯಗಳು ನಮ್ಮ ಇಂದ್ರಿಯಗಳಂತೆಯೇ ಇಲ್ಲ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡಿಕೊಡ್ಬೇಕು. ಈ ಐಹಿಕವಾದ ಯಾವುದೇ ಒಂದು ಕಲ್ಮಶ ಇರೋದಿಲ್ಲ ಭಗವಂತನಿಗೆ. ಈಗ ನಿಮ್ಮ ಪರಮಾತ್ಮನ ಸ್ವಭಾವ ಏಕೆ ವಿರೋಧಾತ್ಮಕವಾಗಿದೆ ಅಂದ್ರೆ, ವಿರೋಧಾತ್ಮಕ ಅಂದ್ರೆ ಇಲ್ಲಿ ಭಗವಂತನಿಗೆ ಇಂದ್ರಿಯಗಳ ಆದಿಮೂಲ ಹೇಳ್ತಾರೆ, ಆದ್ರೆ ಆ ಭಗವಂತನಿಗೆ ಇಂದ್ರಿಯಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಈ ರೀತಿ ಅಂತ ಹೇಳಿ ಇದೇ ಇಲ್ಲ. ಇದಕ್ಕೆ ಮಾತಾಜಿ ಏನು ಅರ್ಥ ಆಗ್ಲಿಲ್ಲ ಅದು. ಪರಮಾತ್ಮನ ಸ್ವಭಾವ ಏಕೆ ವಿರೋಧಾತ್ಮಕ? ಯಾಕೆಂದ್ರೆ ನಮ್ಮ ಇಂದ್ರಿಯಗಳಿಗೆ ಅವನೇ ಮೂಲ ಅಲ್ವಾ, ಆದ್ರೆ ಅವನಿಗೆ ಇಂದ್ರಿಯಗಳಿಲ್ಲ ಎಂದು ಹೇಳ್ತಾರೆ. ಇದು ವಿರೋಧಾತ್ಮಕ ಎಂದು ಹೇಳಿರುವಂತದ್ದು. ಅಂದ್ರೆ ನಮ್ಮ ಹಾಗೆ ಭೌತಿಕ ಇಂದ್ರಿಯ ಇಲ್ಲ ಅಂತ, ಆಧ್ಯಾತ್ಮಿಕ ಇಂದ್ರಿಯಗಳಿದೆ. ತಿಳಿತಾ ಈಗ ನಿಮ್ಗೆ? ಮಾತಾಜಿ ಅಂದ್ರೆ ಮಾಮೂಲಿ ಕೈ ಕಾಲು ಕಣ್ಣುಗಳು ಇವೆ ಇಂದ್ರಿಯಗಳು, ಆದ್ರೆ ಆಧ್ಯಾತ್ಮಿಕ ಇಂದ್ರಿಯಗಳು ಅವು ಇಂದ್ರಿಯಗಳು. ಹಾಗೆ ಈಗ ಯಾರು ನಿರಾಕಾರವಾದಿಗಳು ಹೇಳ್ತಾರಲ್ಲ, ಇಲ್ಲ ರೂಪ ಇಲ್ಲ, ಆಕ್ಚುಲಿ ಇದೆ, ಆದ್ರೆ ಅದು ಆಧ್ಯಾತ್ಮಿಕ. ಆದ್ರೆ ನಮ್ ಕಣ್ಣಿಗೆ ಅದು ಕಾಣಿಸೋದಿಲ್ಲ, ಅದಕ್ಕೆ ನಾವು ಇಲ್ಲ ಅಂತ ಹೇಳಿ ತಿಳಿಸ್ತೇವೆ. ಯಾರು ಭಕ್ತರಿರ್ತಾರೆ, ಶುದ್ಧ ಭಕ್ತರಿರ್ತಾರೆ, ಅವರಿಗೆ ಕಾಣಿಸುತ್ತೆ. ಈಗ ಇದಕ್ಕೆ ಉದಾಹರಣೆ ಕೊಡ್ತಾರೆ. ಈಗ ಪ್ರಹ್ಲಾದ್ ಮಹಾರಾಜ ಆ ಕಂಬದಲ್ಲಿ ನರಸಿಂಹ ಇದ್ದಾನ ಅಂತ ಕೇಳ್ತಾನಲ್ಲ, ಯಾರು ಹಿರಣ್ಯಕಶಿಪು ಕೇಳಿದಾಗ, ಅವ್ರ ಕಣ್ಣಿಗೆ ನಿರಾಕಾರವಾದಿ ಕಣ್ಣಿಗೆ ಕಾಣಿಸ್ತಿಲ್ಲ, ಸಾಕಾರವಾದಿಗಳ ಕಣ್ಣಿಗೆ ಎಲ್ಲಾ ಇದ್ರಲ್ಲೂ ಇದ್ದಾರೆ ಅಂತ. ಭಗವಂತ, ಬಟ್ ನಮ್ಗೆ ನೋಡುವ ಆ ಕಣ್ಣುಗಳಿಲ್ಲ. ಹಾಗೆ ಅದಕ್ಕೆ ಶುದ್ಧ ಭಕ್ತರಾದ್ರೆ ಮಾತ್ರ ಸಾಧ್ಯ ಆಗ್ತದೆ ಭಗವಂತನ ನೋಡ್ಲಿಕ್ಕೆ. ಇದು ಇಲ್ಲಿ ಹೇಳುವಂಥದ್ದು.
ಹಾಗೆ ಇದು 16ನೇ ಶ್ಲೋಕದಲ್ಲಿ ಕೂಡ ಹೇಳ್ತಾನೆ ಭಗವಂತ, ನಾನು ಒಳಗೂ ಇದ್ದೇನೆ ಹೊರಗೂ ಇದ್ದೇನೆ, ನಾನು ಚಲಿಸ್ತೇನೆ ಚಲಿಸೋದಿಲ್ಲ ಅಂತಾನೆ. ಇದೆಲ್ಲವೂ ಕೂಡ ವಿರೋಧಾಭಾಸ. ತಮ್ಮ ಇಂದ್ರಿಯಗಳು ಅವನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಇಂದ್ರಿಯಗಳಿಗೆ ಸಾಧ್ಯ ಇಲ್ಲ. ದೂರದಲ್ಲಿದ್ರು ಕೂಡ ಹತ್ತಿರದಲ್ಲಿದ್ದಾನೆ. ಈಗ ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ, ಹಾಗೆ ಗೋಲೋಕದಲ್ಲಿ ಕೂಡ ಇದ್ದಾನೆ ಕೃಷ್ಣ ಅಲ್ವಾ. ಹೀಗೆ ಸೊ ಭಕ್ತರಾಗಿದ್ರೆ ಮಾತ್ರ ಅವರಿಗೆ ಇದೆಲ್ಲವೂ ಕೂಡ ತಿಳಿಯುತ್ತೆ. ಅಭಕ್ತರಾಗಿದ್ರೆ ಅವರಿಗೆ ಅವನು ತುಂಬಾ ದೂರದಲ್ಲಿದ್ದಾನೆ ಅಂತೇಳಿ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಭಕ್ತರು ಏನ್ ತಿಳ್ಕೊಳ್ತಾರೆ, ಭಗವಂತ ನಮ್ ಜೊತೆನೇ ಇದ್ದಾರೆ, ದೂರದಲ್ಲಿ ಇರಬಲ್ಲ ಹತ್ತಿರದಲ್ಲಿ ಇರಬಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ವಿರೋಧಾಭಾಸ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ್ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಇದಕ್ಕೆ ಒಂದು ಉದಾಹರಣೆಯನ್ನು ನೋಡ್ಬೋದಿಲ್ಲಿ ನೀವು. ಸೊ ಇಲ್ಲಿ ಈ ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಿ ನೀವು ಅಂದ್ರೆ, ಈ ಪರೀಕ್ಷಿತ ಹುಟ್ಟುವ ಮುಂಚೆ ಏನಾಗುತ್ತೆ, ಅರ್ಜುನನ ಮಗ ಯಾರು, ಅಭಿಮನ್ಯು. ಅಭಿಮನ್ಯು ನಿಮ್ಗೆ ಗೊತ್ತಲ್ಲ, ಅಭಿಮನ್ಯುನ ಹೇಗೆ ಒಂದು ಮೋಸದಲ್ಲಿ ಅವರು ಸಾಯಿಸ್ತಾರೆ ಕೌರವರು. ಹಾಗೆ ಅಭಿಮನ್ಯುನ ಹೆಂಡತಿ ಯಾರು, ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತನಿರ್ಬೇಕಾದ್ರೆ ಈ ಅಶ್ವತ್ಥಾಮ ದ್ರೋಣಾಚಾರ್ಯರ ಅದೇ ಬಾಣನ ಬಿಟ್ಟು ಬಿಡ್ತಾರಲ್ಲ ಮತ್ತಜ್ಜಿ, ಅದೇ ಅಲ್ವಾ? ಹೌದು. ಅಶ್ವತ್ಥಾಮ ಎಲ್ಲರನ್ನು ಪಾಂಡವರನ್ನು ನಾಶ ಮಾಡ್ಬೇಕು ಅಂತೇಳಿ ಈ ಪರೀಕ್ಷಿತನ ಇದು ಉತ್ತರೆಯನ್ನು ಕೂಡ ಇದ್ ಮಾಡ್ಲಿಕ್ಕೆ ಹೋಗುವಂಥದ್ದು, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ಬೇಕು ಅಂತ ಹೇಳಿ. ಆದ್ರೆ ಉತ್ತರೆಯು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ನಾನು ಸತ್ರು ಪರವಾಗಿಲ್ಲ, ನನ್ನ ಮಗುವನ್ನು ರಕ್ಷಿಸು ಅಂತೇಳಿ. ಹಾಗೆ ಕೃಷ್ಣ ಉತ್ತರೆಯ ಗರ್ಭದೊಳಗಡೆ ಹೋಗಿ ಪರೀಕ್ಷಿತನನ್ನು ರಕ್ಷಿಸುವಂತ. ಹಾಗೆ ಪರೀಕ್ಷಿತ ಅಲ್ಲಿ ಕೃಷ್ಣನನ್ನು ನೋಡಿರ್ತಾನೆ. ಹಾಗೆ ಅವನು ಮತ್ತೆ ಜನ್ಮವನ್ನು ಪಡೆದ ನಂತರ ಈ ಭೂಮಿಗೆ ಬಂದ ನಂತರ ಹುಡುಕ್ತಾ ಇರ್ತಾನೆ, ಎಲ್ಲಿ ಆ ಒಂದು ಭಗವಂತ. ಯಾರನ್ನು ನೋಡಿದ್ರು ಕೂಡ ಆ ಭಗವಂತನ ಗುಣಗಳೆಲ್ಲ ಇಲ್ವೇ ಇಲ್ಲ, ಭಗವಂತ ನೋಡಿದಾಗೆ ಅನಿಸ್ತಾ ಇಲ್ಲ, ಎಲ್ಲಿದ್ದಾನೆ ಅಂತ. ಆ ಪರೀಕ್ಷಿತ ಅಂದ್ರೆ ಆ ಹುಡುಕುದು ಅಂತ ಹೇಳಿ ಹೇಳುವಂಥದ್ದು. ಹಾಗೆ ಇಲ್ಲಿ ಹೇಳ್ತಾರೆ ಈಶೋಪನಿಷತ್ನಲ್ಲಿ, ತತ್ತೇಜತಿ ತನ್ನೈಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಯ ಬಾಹ್ಯತ. ಪರಮಪ್ರಭುವು ತಾನೇ ನಡೆಯೋದಿಲ್ಲ, ಅವನು ದೂರದಲ್ಲಿದ್ದಾನೆ ಹತ್ತಿರದಲ್ಲಿದ್ದಾನೆ. ಹೀಗೆ ಇದು ಒಂದು ವಿರೋಧಾಭಾಸ. ಹೇಗೆ ತಿಳಿದುಕೊಳ್ಳೋದಂದ್ರೆ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್ ಅಂತ, ಅಚಿಂತ್ಯ ಭೇದ ಅಭೇದ ತತ್ವ ಹೇಳ್ತಾರೆ. ಹಾಗೆ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈಗ ಅಂಬರೀಷ್ ಮಹಾರಾಜರಿಗೆ ದುರ್ವಾಸ ಮುನಿಗಳು ಅದೇ ಅವ್ರನ್ನ ಇದ್ ಮಾಡ್ತಾರಲ್ಲ, ಕೊಲ್ಲುವುದಕ್ಕೆ ನೋಡ್ತಾರಲ್ಲ, ರಾಕ್ಷಸನ ಸೃಷ್ಟಿಸಿ. ಅವಾಗ ಅಲ್ಲೇ ಇದ್ದ ಸುದರ್ಶನ ಚಕ್ರ ಬಂದು ಅವರನ್ನ ರಕ್ಷಿಸುವಂಥದ್ದು. ಹೀಗೆ ಅಂದ್ರೆ ಆ ಸುದರ್ಶನ ಚಕ್ರದಲ್ಲಿ ಕೃಷ್ಣ ಇದ್ದಾನೆ. ಶುದ್ಧ ಭಕ್ತರಿಗೆ ಅದೆಲ್ಲವೂ ಕಾಣುತ್ತೆ, ಆದ್ರೆ ನಮಗೆ ಕಾಣಿಸೋದಿಲ್ಲ. ಹಾಗಾಗಿ ಭಗವಂತನ ನೋಡ್ಲಿಕ್ಕೆ ನಮ್ಮ ಕಣ್ಣು ಅಲ್ಲಿ ಪ್ರೇಮದ ಕಣ್ಣು ಆಗ್ಬೇಕು ಅಂತ ಹೇಳ್ತಾರೆ. ಶುದ್ಧ ಭಕ್ತರಿಗೆ ಪ್ರೇಮಾಂಚನ ಸುರಿತ ಭಕ್ತಿ ವಿಲೋಚನೇನ ಅಂದ್ರೆ ಆ ಪ್ರೇಮದ ಕಣ್ಣಿದ್ರೆ ಮಾತ್ರ ಭಗವಂತನ ನೋಡ್ಲಿಕ್ಕೆ ಆಗುತ್ತೆ. ಅದು ಹೇಗೆ ಆಗುತ್ತೆ? ಆ ಪ್ರೇಮದ ಕಣ್ಣು ಬರ್ಬೇಕಾದ್ರೆ ಅದೇನು ಈಗ ಜ್ಞಾನಗಳೆಲ್ಲ ತಿಳಿಸಿದ್ರಲ್ಲ 20 ಅಂಶಗಳು, ಅದೆಲ್ಲವೂ ಕೂಡ ನಮ್ಮಲ್ಲಿ ಬರ್ಬೇಕು ಅಂತ ಹೇಳ್ತಾರೆ. ಅದೆಲ್ಲವೂ ನಮ್ಮಲ್ಲಿ ಹೇಗೆ ಅಳವಡಿಸ್ಕೊಳ್ಲಿಕ್ಕೆ ಆಗ್ತದೆ ಅಂದ್ರೆ, ನಾವು ನಿರಂತರವಾಗಿ ಭಕ್ತರ ಸಂಘದಲ್ಲಿದ್ದು ಹರೇ ಕೃಷ್ಣ ಮಹಾಂತ್ರ ಜಪಿಸ್ತಾ ಇದ್ರೆ ಖಂಡಿತ ಬರುತ್ತೆ ಒಂದೊಂದೇ ಗುಣಗಳು. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಾ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃತಿ ಸರ್ವಸ್ಯ ವಿಷ್ಟಿತಂ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ, ಆತನ ಜಡವಸ್ತಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಸೊ ಇಲ್ಲಿ ನಿಮಗೆ ಈ ಒಂದು ಚಿತ್ರವನ್ನು ನೋಡ್ಬೇಕಾದ್ರೆ ಏನ್ ಅನಿಸುತ್ತೆ? ಹರೇ ಕೃಷ್ಣ.
ಅಂದ್ರೆ ಮಗು ಬರಿತಾ ಇದೆ ಮಾತಾಜಿ, ಒಂದು ಕಿಂಡಿ ಮೂಲಕ ಬರ್ತಾ ಇದೆ. ಅಂದ್ರೆ ಬೇರೆ ಕಡೆಗೂ ಬೆಳಕಿದೆ. ಹ್ಮ್. ಈಗ ನೀವು ಚಿತ್ರದಲ್ಲಿ ಸರಿ ಗಮನಿಸಿದ್ರೆ ಈ ಬೆಳಕು, ಸೂರ್ಯ. ಇಲ್ಲಿ ಎಲ್ಲ ಒಂದು ಹೆಸರು ಬರ್ದಿದೆ, ನೋಡಿದೀರಾ? ಹಾ ಮಾತಾಜಿ, ಬಟ್ ಕಾಣಿಸ್ತಾ ಇಲ್ಲ ಸರಿಯಾಗಿ. ಕೃಷ್ಣ. ಕೃಷ್ಣ. ಅಂತ ಬರ್ದಿದೆ ಮಾತಾಜಿ ಅಷ್ಟೇ, ಬೆಳಕ್ ಮೇಲೆ. ಹಾ ಹೌದು. ವಸ್ತುಗಳ ಬೆಳಕಿನ ಮೂಲ ಕೃಷ್ಣ, ಜಡವಸ್ತಿನ ತಮಸ್ಸಿನಾಚೆ ಇದ್ದಾನೆ. ಈಗ ಜ್ಞಾನ ಏನಿದೆ, ಬ್ರೈನ್, ಕೃಷ್ಣನೇ. ಆಯ್ತಾ? ಈ ವಸ್ತು ಏನಿದೆ, ಈ ಬುಕ್ ಅಲ್ಲಿ ಏನ್ ಬರೀತಾ ಇದ್ದಾನೆ, ಇದು ಕೂಡ ಕೃಷ್ಣನೇ ಸೃಷ್ಟಿಸಿರುವಂತದಲ್ವಾ? ಎಲ್ಲವೂ ಕೂಡ ಕೃಷ್ಣ ಅಂತೇಳಿ. ಜ್ಞಾನದ ವಸ್ತು, ಜ್ಞಾನದ ಗುರಿ ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ಇದ್ದಾನೆ. ಹೀಗೆ ಹಾಗೆ ಹೇಳ್ತಾರೆ. ಈಗ ಭಗವಂತನ ಲೋಕಕ್ಕೆ, ಆಧ್ಯಾತ್ಮಿಕ ಲೋಕದಲ್ಲಿ ಹೇಗೆ ಅಂದ್ರೆ ಅಲ್ಲಿ ಸೂರ್ಯ ಚಂದ್ರರ ವಿದ್ಯುತ್ ಶಕ್ತಿ ಇದ್ಯಾವುದು ಕೂಡ ಬೇಡ ಅಂತೆ. ಭಗವಂತನ ಏನು ಪ್ರಭೆ ಇದೆ ಈ ಲೋಕವೇ ಬೆಳಗ್ತಾ ಇರುತ್ತೆ. ಈ ಎರಡು ಪಕ್ಷಿಗಳನ್ನು ಗಮನಿಸಿ, ಇವುಗಳ ನಡುವೆ ಇರುವ ವ್ಯತ್ಯಾಸವೇನು? ಇಲ್ಲಿ ಎರಡು ಪಕ್ಷಿಗಳು ಕಾಣಿಸ್ತಾ ಇದೆ ನಿಮಗೆ. ಆಕ್ಚುಲಿ ಸ್ಕ್ರೀನ್ ಚೆನ್ನಾಗಿ ಬರ್ಬೋದು ಅನ್ಸುತ್ತೆ, ಫುಲ್ ಸ್ಕ್ರೀನ್ ಆಗಲ್ಲ ಅನ್ಸುತ್ತೆ. ಒಂದು ಆತ್ಮ ಇದೆ, ಒಂದು ಪರಮಾತ್ಮ ಇದೆ. ವೆರಿ ಗುಡ್. ಯಾವ್ದು ಆತ್ಮ, ಯಾವ್ದು ಪರಮಾತ್ಮ? ಕೃಷ್ಣ ಮೇಲಿರೋದು ಪರಮಾತ್ಮ, ಕೆಳಗಡೆ ಇರೋದು ಪರಮಾತ್ಮ. ಮೇಲಿರೋದು ಪರಮಾತ್ಮ, ಕೆಳಗಿರೋದು ಆತ್ಮ. ವೆರಿ ಗುಡ್. ಸೊ ಇಲ್ಲಿ ಏನ್ ಮಾಡ್ತಾ ಇದೆ ಆತ್ಮ? ಏನ್ ಮಾಡ್ತಾ ಇದೆ ಜೀವಾತ್ಮ? ಅದು ಹಣ್ಣು ತಿಂತಾ ಇದೆ. ಜೀವಾತ್ಮ ಹಣ್ಣು ತಿಂತಾ ಇದೆ. ಪರಮಾತ್ಮ ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದಾರೆ, ನಿಂತ್ಕೊಂಡು ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದಾರೆ. ಅಂದ್ರೆ ನಾವು ಜೀವಿಗಳು ಏನ್ ಮಾಡ್ತಾ ಇದ್ದೇವೆ, ಮನುಷ್ಯರು ಈ ಭೌತಿಕವಾದ ಒಂದು ಏನು ಹಣ್ಣನ್ನು ತಾತ್ಕಾಲಿಕವಾದ ಈ ಒಂದು ಸುಖ ಸಂತೋಷಗಳ ಹಿಂದೆ ಬಿದ್ದಿದೆ. ಆದ್ರೆ ಭಗವಂತ ನೋಡ್ತಾನೆ, ಎಷ್ಟು ಸಮಯ ಇದನ್ನೇ ತಿಳಿತಾನೆ, ನನ್ನ ಕಡೆ ಯಾವಾಗ ಇವನು ತಿರುಗಿ ನೋಡ್ತಾನೆ ಅಂತೇಳಿ. ಅಂದ್ರೆ ಭಗವಂತನಿಗೆ ಅಷ್ಟು ಕರುಣೆ ನಮ್ಮ ಮೇಲೆ, ಯಾವಾಗ್ಲೂ ಕಾಯ್ತಾ ಇರ್ತಾನೆ, ಕೈ ಕೊಡ್ತಾನೆ. ಆದ್ರೆ ನಾವು ಅವನಿಗೆ ಕೈ ಕೊಡ್ತಾ ಇಲ್ಲ, ಮತ್ತೆ ಬಹಿರ್ಮುಖ ಅಂದ್ರೆ ಅವನಿಗೆ ತಿರುಗಿ ಇದ್ದೇವೆ. ಭಗವಂತ ನೋಡಿದ್ರು ಕೂಡ ನಾವು ಅದಕ್ಕೆ ಹೇಳ್ತಾರಲ್ಲ, ನಾವಿವಾಗ ಈ ಶುದ್ಧ ಭಕ್ತರ ನೋಡಿದ್ರೆ ನೀವು ಅವ್ರು ಹೇಳ್ತಾರೆ, ಹೇಗೆಂದ್ರೆ ಅವರಿಗೆ ಭಗವಂತ ಪರಮಾತ್ಮ ಏನ್ ಮಾಡ್ತಾನೆ, ಹೃದಯದಲ್ಲಿದ್ದು ಡೈರೆಕ್ಷನ್ ಕೊಡ್ತಾ ಇರ್ತಾನಂತೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾನಂತೆ. ಹಾಗೆ ನಮ್ಗೆ ಕೂಡ ಕೊಡ್ತಾನೆ, ಆದ್ರೆ ನಾವು ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. ಹೇಳ್ತಾನೆ, ನೋಡು ನೀನ್ ಮಾಡ್ತಾ ಇದೀಯಾ, ಬಟ್ ಇದು ನಿನ್ಗೆ ಒಳ್ಳೇದಾಗುತ್ತಾ ಅಥವಾ ಅದು ಒಳ್ಳೇದಾಗುದಿಲ್ಲ, ನೀನ್ ಮಾಡ್ಬೇಡ, ಅಥವಾ ನಿನಗೆ ಇದು ತುಂಬಾ ಒಳ್ಳೇದಾಗುತ್ತೆ, ನೀನ್ ಮಾಡು ಅಂತ ಹೇಳ್ತಾನೆ. ನೀನ್ ಎದ್ದು ಬೆಳಿಗ್ಗೆ ಜಪ ಮಾಡು, ಒಳ್ಳೇದಾಗುತ್ತೆ ಹೇಳ್ತಾನೆ. ಆದ್ರೆ ನಾವು ಕೇಳಿಸ್ಕೊಳ್ಳೋದಿಲ್ಲ, ಇಲ್ಲ ಮತ್ತೆ ಮಾಡಿದ್ರಾಯ್ತು ಈ ತರ. ಆದ್ರೆ ಆ ಕೇಳಿಸ್ಕೊಳ್ಳುವ ಹಂತಕ್ಕೆ ನಾವು ಯಾವಾಗ ಬರ್ತೇವೆ ಅಂದ್ರೆ, ಅದಕ್ಕೆ ನಾವು ನಿರಂತರವಾಗಿ ಈ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ಬೇಕು. ತರಗತಿಗಳನ್ನು ಕೇಳೋದು ಆಗ್ಲಿ, ಅಥವಾ ಹೆಚ್ಚು ಭಗವಂತನ ಬಗ್ಗೆ ಇರೋ ಪ್ರಭುಪಾದರು ಏನು ನಮ್ಗೆ ಪುಸ್ತಕಗಳು ಕೊಟ್ಟಿದ್ದಾರೆ, ಇದನ್ನೆಲ್ಲ ನಾವು ಓದ್ಬೇಕು, ಜಪವನ್ನು ಮಾಡ್ಬೇಕು, ಇದನ್ನೆಲ್ಲ ತಿಳಿಯುತ್ತೆ ಅಂತೇಳಿ. ಓಕೆ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವ ದೇಹ ಜ್ಞಾನ ಮತ್ತು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಈಗ ಇಲ್ಲಿ ಭಗವಂತ ಎಲ್ಲ ತಿಳಿಸಿದ. ಕ್ಷೇತ್ರ ಅಂದ್ರೆ ಈ ಶರೀರ, ಮತ್ತೆ ಜ್ಞಾನ ಅಂತ ಹೇಳಿದ್ರೆ ಅದು 20 ಅಂಶಗಳು ನಾವು ನೋಡಿದ್ವಲ್ಲ ಅದು. ಮತ್ತೆ ಆ ಜ್ಞಾನವನ್ನು ಪಡೆದುಕೊಂಡ ಮೇಲೆ ಜ್ಞೇಯ ಏನು, ಜ್ಞಾನದ ಗುರಿ ಏನು, ಭಗವಂತನ ಧಾಮಕ್ಕೆ ಹೋಗುವಂಥದ್ದು, ಇದೆಲ್ಲವನ್ನು ತಿಳಿಸಿಕೊಟ್ಟಿದ್ದಾನೆ. ಈಗ ಇದು ಪರಿಶುದ್ಧ ಭಕ್ತರು ಪರಿಪೂರ್ಣ ಜ್ಞಾನವನ್ನು ನೇರವಾಗಿ ತಿಳಿಯಬಲ್ಲರು, ಇತರರಿಗೆ ತಿಳಿಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಕ್ಷೇತ್ರಜ್ಞರನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ವರ್ಣಿಸುತ್ತದೆ ಈ ಒಂದು 12ನೆಯ ಶ್ಲೋಕಗಳು.
ಸೊ ಆತ್ಮ ಮತ್ತು ಪರಮಾತ್ಮ ಈ ಕ್ಷೇತ್ರಜ್ಞರು ಅಂತ ಹೇಳಲಾಗ್ತದೆ. ಪ್ರಭುವಿನ ಪರಿಶುದ್ಧ ಭಕ್ತರು ಮಾತ್ರ ಈ 3 ಅಂಶಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಹೇಳಿ ಹೇಳ್ತಾರೆ. ಕ್ಷೇತ್ರ, ಜ್ಞಾನದ ಪ್ರಕ್ರಿಯೆ ಅಂದ್ರೆ ಆತ್ಮ ಹಾಗೂ ಪರಮಾತ್ಮ, ಮತ್ತೆ ಜ್ಞಾನದ ಗುರಿಯನ್ನು. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಸೊ ಈಗ 84 ಲಕ್ಷ ಜೀವಿಗಳು ಇದೆ ಅಲ್ವಾ? ಅದರಲ್ಲಿ ಜಲಚರಗಳು ಅಂದ್ರೆ ನಾವು ಮೊದಲಿಗೆ ಮೀನಾಗಿ, ಕ್ರಿಮಿಯಾಗಿ, ಮತ್ತೆ ಪಕ್ಷಿಯಾಗಿ, ಮರವಾಗಿ, ಪ್ರಾಣಿಯಾಗಿ, ಮನುಷ್ಯ ಜನ್ಮ, ಈ ತರ ಎಲ್ಲ ಮನುಷ್ಯನಾಗಿ, ಹೀಗೆ ಈ ಮನುಷ್ಯ ಜನ್ಮ ಸಿಗ್ಬೇಕಂದ್ರೆ ನಾವು ಈ ಎಲ್ಲಾ ಪ್ರಾಣಿಗಳಿಂದ ಮನುಷ್ಯ ಜನ್ಮ ಸಿಕ್ಕಿದೆ. ಅಂದ್ರೆ ಈ ಒಂದು ಚಕ್ರ ಇದೆ, ಜನ್ಮ ಮೃತ್ಯು ಜರ ವ್ಯಾಧಿ, ಈ ಒಂದು ಚಕ್ರ ಏನಿದೆ ಇದರಲ್ಲಿ ನಾವು ತಿರುಗ್ತಾ ಇದ್ದೇವೆ. ಇವಾಗ ಬೇಕಾದ ಒಂದು ಶರೀರ ಸಿಗ್ತಾ ಹೋಗ್ತಾ ಇದೆ ನಮ್ಗೆ ಇಚ್ಛಾನುಸಾರವಾಗಿ. ಹಾಗೆ ಇದರ ಬಗ್ಗೆ ಹೇಳ್ತಾರೆ ಇಲ್ಲಿ. ಅಂದ್ರೆ ಪ್ರಕೃತಿ ಮತ್ತೆ ಜೀವಿಗಳು ಹೇಗೆ ಅಂದ್ರೆ ಇದು ಅನಾದಿ ಅಂತೇಳಿ. ಅದರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಈ ಒಂದು ಸತ್ವಗುಣ, ರಜೋಗುಣ, ತಮೋಗುಣ. ಈಗ ಸತ್ವಗುಣದಲ್ಲಿದ್ರೆ ಅವರು ಹಸುವಾಗಿ ಜನ್ಮವನ್ನು ಪಡೆದ್ರೆ, ರಜೋಗುಣ ಅಂದ್ರೆ ಸಿಂಹ ಈ ರೀತಿಯಾಗಿ, ಇನ್ನು ತಮೋಗುಣ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ನಾಯಿ, ಇದು ಮಂಗ, ಈ ರೀತಿಯ ಜನ್ಮವನ್ನು ಪಡಿತಾರೆ ಅಂತ. ಸೊ ಜೀವಿಯು ಮೂಲತಃ ಪರಮ ಪ್ರಭುವಿನ ವಿಭಿನ್ನ ಅಂಶ. ಆದ್ರೆ ತನ್ನ ಬಂಡಾಯದ ಸ್ವಭಾವದಿಂದ ಹೇಳ್ತಾರ ದಂಗೆ ಹೇಳೋದು ಅಂತೇಳಿ, ಈ ರೀತಿಯಾಗಿ ಇಲ್ಲ ನಾನು ಪ್ರಕೃತಿಯಲ್ಲಿ ನಾನು ತುಂಬಾ ಸಂತೋಷವಾಗಿರ್ಬೇಕು, ನಾನು ಏನ್ ಹೇಳ್ತಾರೆ ಇಂಡಿಪೆಂಡೆಂಟ್, ಸ್ವತಂತ್ರವಾಗಿ ನಾನು ಸಂತೋಷ ಪಡಿಬೇಕು ಅಂತೇಳಿ ಯಾವಾಗ ನಾವು ಅಪೇಕ್ಷೆ ಪಡ್ತೇವೆ ಅವಾಗ ಈ ಒಂದು ಭೌತಿಕ ಪ್ರಪಂಚಕ್ಕೆ ಬರ್ತವಂತೆ. ಐಹಿಕ ಪ್ರಕೃತಿಯಲ್ಲಿ ಬದ್ಧನಾಗ್ತಾನೆ. ಸೊ ಜೀವಿಗಳು ಮತ್ತು ಭಗವಂತನ ಶ್ರೇಷ್ಠ ಶಕ್ತಿಯ ಅಂಶಗಳು ಐಹಿಕ ಪ್ರಕೃತಿಯ ಸಂಪರ್ಕವನ್ನು ಹೇಗೆ ಪಡೆದವು ಅಂತ ಹೇಳ್ಬಿಟ್ಟು ನಮಗೆ ಅದು ಮುಖ್ಯ ಅಲ್ಲ. ಆದ್ರೆ ಈಗ ಪಡೆದ ನಂತರ ನಾವು ಹೇಗೆ ಇದರಿಂದ ಬಿಡುಗಡೆ ಪಡೆಯೋದು, ಇದು ಮುಖ್ಯ ಆಗಿರ್ತದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಈ ಜೀವಿಗಳಿಗೆ ಮತ್ತೆ ಮತ್ತೆ ಈ ಶರೀರ ಸಿಗ್ಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ನಾವೇ ಅಂದ್ರೆ ಶರೀರವೇ ಕಾರಣ ಅಂತ ಹೇಳಿ ಮತ್ತೆ ಮತ್ತೆ ಈ ಜೀವಿಗೆ ಸಿಗ್ತಾ ಹೋಗುತ್ತೆ ಬೇರೆ ಬೇರೆ ದೇಹಗಳು. ಆದ್ರೆ ಈಗ ಆತ್ಮಕ್ಕೆ ಎಲ್ಲಾ ಜೀವಿಗಳು ಒಂದೇ. ಅಂದ್ರೆ ಈ ಆತ್ಮ ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಜೀವಿಗಳಲ್ಲಿ ಈಗ ಈ ಒಂದು ಆತ್ಮಕ್ಕೆ ಏನು ಬದಲಾವಣೆ ಇಲ್ಲ, ಆದ್ರೆ ಶರೀರದ ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ಭಕ್ತಿಯಲ್ಲಿದ್ದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಅವರಿಗೆ ನೆಕ್ಸ್ಟ್ ಜನ್ಮ ಮನುಷ್ಯ ಜನ್ಮವೇ ಸಿಗ್ತದೆ ಅಂತ ಹೇಳ್ತಾರೆ. ಯಾರು ಭಕ್ತಿಯಲ್ಲಿಲ್ಲ ಅವ್ರೇನಾದ್ರೂ ಅವರಿಗೆ ಹೇಳ್ತಾರೆ, ಇವಾಗ ತುಂಬಾ ಈ ಮಾಂಸ ತಿನ್ನುವ ಅವರಿಗೆ ಆಸೆ ಇದ್ರೆ ಅವ್ರು ಹಾಗೆ ಜೀವ ಬಿಟ್ರೆ ಅಂತೆ ಅವ್ರು ನೆಕ್ಸ್ಟ್ ಜನ್ಮದಲ್ಲಿ ಹುಲಿಯೋ ಅಥವಾ ಸಿಂಹನೋ ಈ ತರ ಜನ್ಮವನ್ನು ಪಡಿತಾರಂತೆ. ಇದೆಲ್ಲವೂ ಕೂಡ ನಮ್ಮ ಇಚ್ಛಾನುಸಾರವಾಗಿ ಸಿಗುತ್ತೆ ಅಂತ ಹೇಳಿ ಈ ಒಂದು ಶರೀರ ಆಡುವಂಥದ್ದು. 84 ಲಕ್ಷ ಜೀವರಾಶಿಗಳಿಗೆ ಕಾರಣವಾಗುವ ಐಹಿಕ ಸಂಪರ್ಕದ ಪಾತ್ರವೇನು? ಯಾಕೆ ನಮಗೆ ಈ ಒಂದು ಸಿಗ್ತಾ ಹೋಗುತ್ತೆ ಈ ಒಂದು ಏನ್ ಹೇಳ್ತಾರೆ ಶರೀರ ಬೇರೆ ಬೇರೆ ಜೀವಿಗಳು? ಅಂದ್ರೆ ಏನ್ ಕ್ವಶನ್ ಅರ್ಥ ಆಗ್ಲಿಲ್ಲ ಮಾತಾಜಿ. 84 ಲಕ್ಷ ಜೀವರಾಶಿಗಳಿಗೆ ಅಂದ್ರೆ ಈ ಜಲಚರವಾಗಿ, ಕ್ರಿಮಿಯಾಗಿ, ಮರವಾಗಿ, ಪ್ರಾಣಿಗಳಾಗಿ, ಈಗ ಎಷ್ಟೆಷ್ಟು ಇದೆ. ಕರ್ಮದ ಅನುಸಾರವಾಗಿ ಜನ್ಮ ಸಿಗುತ್ತೆ ಮಾತಾಜಿ. ಸಿಗ್ತದೆ, ಗುಣಗಳಿಗೆ ಅನುಸಾರವಾಗಿ ಸಿಗ್ತದೆ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಸುಖ ದುಃಖಗಳಿಗೆ ಯಾರು ಕಾರಣ? ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲಾ ಐಹಿಕ ಕಾರ್ಯಕಾರಣಗಳ ಕಾರಣವೂ ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಅದಕ್ಕೆ ಹೇಳ್ತಾರಲ್ಲ, ನಾವು ಕಷ್ಟ ಬಂದಾಗ ಅಯ್ಯೋ ಭಗವಂತ ನನ್ಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ಯಾ ಅಂತ ಹೇಳ್ತೇವೆ. ಆದ್ರೆ ಹೇಳ್ತಾರಲ್ಲ, ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ, ಆಗ ನಮಗೆ ಭಗವಂತನ ಸ್ಮರಣೆ ಮಾಡ್ತೇವೆ. ಆದ್ರೆ ಅದಕ್ಕೆ ನಾವೇ ಕಾರಣವಾಗಿರ್ತೇವಂತೆ ಈ ಒಂದು ಸುಖ ದುಃಖಗಳಿಗೆ ಅಂತ ಹೇಳಲಾಗ್ತದೆ. ಸೊ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಂತ ಹೇಳಿದ್ರೆ ಹೇಗೆಂದ್ರೆ ಅಲ್ಲಿ ಪರಿಶುದ್ಧವಾಗಿರ್ತದೆ. ಆದ್ರೆ ಐಹಿಕ ಜಗತ್ತಿನಲ್ಲಿ ಹೇಗೆಂದ್ರೆ ಪ್ರತಿಯೊಬ್ಬರು ಕೂಡ
ದೇಹಕ್ಕಾಗಿ ಬೇರೆ ಬೇರೆ ಬಗೆಯ ಸುಖಗಳನ್ನು ಪಡೆಯಲು ಶ್ರಮ ಪಡ್ತಾನಂತೆ. ಈಗ ಹೇಳ್ತೇವಲ್ಲ ನಾವು, ಇದೊಂದು ಬೆಕ್ಕು ಯಾವಾಗ ನೋಡಿದ್ರು ಆರಾಮ್ಸೆ ನಿದ್ದೆ ಮಾಡ್ತಾ ಇರ್ತದೆ. ಎಷ್ಟು ಆರಾಮಲ್ಲ, ಎಂತ ಜವಾಬ್ದಾರಿ ಇಲ್ಲ ಅದಕ್ಕೆ. ಹಾಗೇನಾದ್ರೂ ನಾವು ಬಯಸಿದ್ರೆ ಆ ಆ ಒಂದು ಸುಖ ಸಂತೋಷವನ್ನು ಪಡಿಲಿಕ್ಕೆ ನಾವು ಮತ್ತೆ ಬೆಕ್ಕು ಜನ್ಮವನ್ನು ಪಡಿಬೇಕಾಗುತ್ತೆ. ಹೀಗೆ ಬೇರೆ ಬೇರೆ ಒಂದು ಸುಖದ ಅರಸುವಿಕೆ ಇದು ನಡೀತಾನೆ ಇರುತ್ತೆ. ಈ ಸಂತೋಷವಾದ ಅರಸುವಿಕೆ, ಯಾವ ದೇಹ ಸಿಕ್ಕಿದ್ರೆ ಏನು, ಹೇಗ್ ಸಂತೋಷವಾಗಿರ್ಬೋದು, ಈ ತರ ಎಲ್ಲ ಒಂದು ಆಲೋಚನೆಗಳು ಬಂದ್ರೆ ಅದೇ ರೀತಿಯಾಗಿ ನಮ್ಗೆ ಶರೀರ ಸಿಗ್ತಾ ಹೋಗುತ್ತೆ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಹಾಗೆ ಅಲ್ಲ, ಅಲ್ಲಿ ಜಗತ್ತು ಪರಿಶುದ್ಧವಾಗಿರ್ತದೆ. ಸೊ ಅಲ್ಲಿ ಯಾವಾಗ್ಲೂ ನಮ್ದೇ ಆದ ಒಂದು ಸ್ವರೂಪ ಇರುತ್ತೆ. ಸೊ ನಾವು ಅಲ್ಲಿ ಯಾವುದೇ ನಮಗೆ ಒಂದು ಬಯಕೆ ಏನು ಇರೋದಿಲ್ಲ ಅಂತ ಹೇಳಿ. ಆದ್ರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈ ಶರೀರ ಸಿಗ್ಬೇಕಂದ್ರೆ ನಮ್ಮ ಹಿಂದಿನ ಬಯಕೆ ಮತ್ತೆ ಕರ್ಮಗಳಿಗೆ ಅನುಗುಣವಾಗಿ ಸಿಗುತ್ತೆ. ಈಗ ನಾವು ಶರೀರನ ಬಿಡುವಾಗ ನಮ್ಗೆ ಏನಾದ್ರೂ ತುಂಬಾ ಡಿಸೈರ್ಸ್ ಇರುತ್ತೆ, ಅದರ ಅನುಸಾರವಾಗಿ ಕೊಡ್ತಾನೆ ಭಗವಂತ. ಯಾವಾಗ್ಲೂ ಹೇಳ್ತಾರಲ್ಲ, ನಾವು ಅದಕ್ಕೆ ಹೇಳ್ತಾರೆ ಸುಮ್ಮನೆ ನಾವು ಭಗವಂತನಲ್ಲಿ ಏನೋ ಕೇಳಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಭಗವಂತ ಯಾವಾಗ್ಲೂ ಕೂಡ ದೇವತೆಗಳು ತಥಾಸ್ತು ತಥಾಸ್ತು ಅಂತ ಹೇಳ್ತಾ ಇರ್ತಾರೆ ಅಂತ. ಅದೇ ರೀತಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ನಮ್ಗೆ ಸಿಗುತ್ತೆ ಅಂತ ಹೇಳಿ. ಹಾಗೆ ಈ ಸುಖ ದುಃಖಗಳಿಗೆ ಜೀವಿಯೇ ಕಾರಣವಾಗಿರ್ತಾರೆ. ಅದಕ್ಕೆ ಇಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಈಗ ನಾಯಿಯ ದೇಹವನ್ನು ಪಡೆದ್ರೆ ನಾಯಿಯ ದೇಹದಲ್ಲಿ ಇರಿಸಿದ ಕೂಡಲೇ ಅವನು ನಾಯಿಯಂತೆ ನಡೆದುಕೊಳ್ಬೇಕು, ಬೇರೆ ರೀತಿಯಲ್ಲಿ ನಡೆದುಕೊಳ್ಳೋದಕ್ಕಾಗೋದಿಲ್ಲ. ಅದೇ ಹಂದಿಯ ದೇಹದಲ್ಲಿದ್ರೆ ಹಂದಿಯ ರೀತಿಯಲ್ಲಿ ನಡೆದುಕೊಳ್ಬೇಕು ಅಂತೇಳಿ. ಹಾಗೆ ಒಬ್ಬ ದೇವತೆಯ ದೇಹದಲ್ಲಿ ಇಟ್ರೆ ದೇವತೆಯ ರೀತಿಯಲ್ಲಿ ನಡೆದುಕೊಳ್ಳೋದು. ಇದೆಲ್ಲವೂ ಕೂಡ ಪ್ರಕೃತಿಯ ನಿಯಮ ಅಂತೇಳಿ. ಪ್ರಕೃತಿಯ ನಿಯಮವನ್ನು ಯಾರು ಮೀರೋದಕ್ಕೆ ಸಾಧ್ಯ ಇಲ್ಲ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೇಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ, ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಪ್ರತಿಯೊಂದು ಜೀವಿಗಳಿಗೂ ಕೂಡ ಒಳ್ಳೆಯದು ಕೆಟ್ಟದು ಅಂತ ಇದ್ದೇ ಇರುತ್ತೆ. ಆದ್ರೆ ನಾವು ನೋಡುವಾಗ ನಮಗೆ ಅನ್ಸುತ್ತೆ, ಓ ಅದು ಬಹಳ ಸಂತೋಷವಾಗಿದೆ, ಅದು ಸುಖವಾಗಿದೆ ಅಂತ. ಆದ್ರೆ ಆ ಜೀವಿ ದೇಹದಲ್ಲಿ ನಾವು ಇದ್ದಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಸಮಸ್ಯೆಗಳಿದೆ ಅಂತ ಹೇಳಿ. ಸೊ ಇದೆಲ್ಲದಕ್ಕೂ ಕಾರಣ ಏನಂತ ಹೇಳಿದ್ರೆ, ಒಳ್ಳೆಯದನ್ನು ಕೆಟ್ಟದನ್ನು ನಾವು ಅನುಭವಿಸೋದಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ಈ ಐಹಿಕ ಪ್ರಕೃತಿಯೊಡನೆ ನಮ್ಮ ಸಹಯೋಗವೇ ಕಾರಣ ಅಂತ ಹೇಳಲಾಗ್ತದೆ. ಹೀಗೆ 2ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕದಲ್ಲಿ ಹೇಳ್ತಾರೆ, ವಾಸಾಂಸಿ ಜೀನಾನಿ ನರೋಪರಾಣಿ ನವಾನಿ ಗೃಹಣಾನಿ ವಾಸಾಂಸಿ ಜೀನಾನಿ ಯಥಾ ವಿಹಾಯ ನವಾನಿ ಗೃಹಣಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀನಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹೇ. ಅಂದ್ರೆ ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ, ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಮಾತಾಜಿ, ಪ್ರಾಣಿಗಳಲ್ಲಿ ಒಳ್ಳೇದು ಕೆಟ್ಟದ್ದು ಹೇಗ್ ಡಿಸೈಡ್ ಮಾಡಕ್ಕಾಗುತ್ತೆ? ಯಾಕಂದ್ರೆ ಅವು ಒಂದನ್ ಕೊಂದು ಇನ್ನೊಂದ್ ತಿಂದು ತಮ್ಮ ಜೀವನ ನಡ್ಸ್ಕೋಬೇಕಾಗತ್ತೆ. ಅದ್ರಲ್ಲಿ ಹೇಗ್ ನಾವು ಅದಕ್ಕೆ ಹೇಳ್ತಾರೆ, ಪ್ರಾಣಿಗಳಲ್ಲಿ ಈಗ ಪಾಪಕರ್ಮಗಳ ಇದು ಬರಲ್ಲ ಅಂತೆ. ಯಾಕಂದ್ರೆ ಅದು ನೇಚರೇ ಹಾಗೆ ಅಲ್ಲ. ಆದ್ರೆ ಮನುಷ್ಯರಿಗೆ ಮಾತ್ರ ಅದು ಬರ್ತದೆ, ಒಳ್ಳೆಯದು ಕೆಟ್ಟದ್ದು. ಆದ್ರೆ ಇಲ್ಲಿ ನಾವು ಏನ್ ತಿಳಿಬಹುದು ಅಂದ್ರೆ, ಆ ಜೀವಿ ಈಗ ಒಂದು ಪ್ರಾಣಿ ಇದ್ರೆ ಅದ್ರಲ್ಲಿ ಕೂಡ ಕಷ್ಟ ಸುಖ ಎಲ್ಲ ಇದೆ. ಬಟ್ ನಾವು ಅದನ್ನ ನೋಡುವಾಗ ನಮಗೆ ಅದರ ಕಷ್ಟ ಅಷ್ಟು ಗೊತ್ತಾಗೋದಿಲ್ಲ. ಅದು ಸುಖ ಸಂತೋಷದಲ್ಲಿ ಇರುತ್ತಲ್ಲ. ಈಗ ಒಂದು ಬೆಕ್ಕನ್ನು ನಾವು ಯಾಕೆ ಸಾಕ್ತೇವೆ? ನಮಗ್ ಖುಷಿ ಅದಕ್ಕೆ ಸಂತೋಷ ಆಗಿರ್ಬೇಕು, ಅದು ಆಡುವಾಗೆಲ್ಲ ನಮ್ಗೆ ಖುಷಿ ಆಗುತ್ತೆ. ಆದ್ರೆ ಅದರ ನೋವು ಕಷ್ಟಗಳು ನಮಗೆ ಗೊತ್ತಾಗಲ್ಲ. ಅದು ಪ್ರತಿ ಕ್ಷಣ ಭಯದಲ್ಲಿರುತ್ತೆ. ಇದೆಲ್ಲವೂ ನಾವು ಅಷ್ಟು ನೋಡಿ ಗೊತ್ತಾಗುದು, ಆದ್ರೆ ನಮಗೆ ಅನುಭವಿಸಿ ಗೊತ್ತಾಗೋದಿಲ್ಲ. ಹಾಗೆ ಅಲ್ಲಿ ಹೇಳುವಂಥದ್ದು, ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸ್ತಾನೆ. ಈಗ ನಾವು ಒಂದು ಗಿಳಿ ನೋಡಿದ್ರೆ ಅದು ಹಣ್ಣು ತಿನ್ಕೊಂಡು ಹಾರಾಡ್ಕೊಂಡು ಆರಾಮಾಗಿದೆ ಅಂತ ಖುಷಿ ಪಡ್ತೀವಲ್ಲ, ಹಾಗೆ ಮಾತಾಜಿ ಅಲ್ವಾ? ಹೌದು, ನಮ್ಗೆ ಅಂದ್ರೆ ಗೊತ್ತಾಗುದಿಲ್ಲ, ಅದರ ಕಷ್ಟ ನಮಗೆ ಗೊತ್ತಾಗುದಿಲ್ಲ. ಯಾರೇ ಆದ್ರೂ ಸಹ ಅಲ್ವಾ, ಯಾರಾದ್ರೂ ನೋಡಿದಾಗ ಓ ಇವ್ರು ತುಂಬಾ ಸಂತೋಷವಾಗಿದ್ದಾರೆ, ಸುಖವಾಗಿದ್ದಾರೆ ಇಷ್ಟನ್ನೇ ನೋಡ್ತೇವೆ ಹೊರತು ಅವ್ರ ದುಃಖ ಕಷ್ಟಗಳು ಅವರೇ ಅನುಭವಿಸ್ಬೇಕಷ್ಟೇ ಹೊರತು ಅದು ಇನ್ನೊಬ್ರು ಅದನ್ನ ಅನುಭವಿಸಿ ಅದನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ
ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೇ ಸಹ ಸರ್ವತಾ ವರ್ತಮಾನೋಪಿ ನ ಸಾ ಭೂಯೋ ಅಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಈಗ ಪರೀಕ್ಷಿತ ರಾಜ ಹೇಗೆ ಆ ಒಂದು ಶಮಿಕ ಋಷಿಗಳ ಕುಟೀರಕ್ಕೆ ಹೋಗ್ತಾರೆ, ಅಲ್ಲಿ ಏನಾಗುತ್ತೆ, ಅವರು ಬೇಟೆ ಆಡ್ಲಿಕ್ಕೆ ಹೋದಾಗ ಅಲ್ಲಿ ಬಾಯಾರಿಕೆಗೋಸ್ಕರ ಒಂದು ನೀರನ್ನು ಕೇಳ್ಕೊಂಡು ಅಲ್ಲಿ ಕುಟೀರಕ್ಕೆ ಹೋಗುವಂಥದ್ದು. ಅಲ್ಲಿ ಶಮಿಕ ಮಹರ್ಷಿಗಳು ಸಮಾಧಿಸ್ಥರಾಗಿರ್ತಾರೆ, ಅಂದ್ರೆ ಆ ಧ್ಯಾನದಲ್ಲಿ ಇರ್ತಾರೆ. ಅವರು ಭಗವಂತನ ಒಂದು ಸ್ಮರಣೆಯಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿರ್ತಾರೆ. ಅವರಿಗೆ ಪರೀಕ್ಷಿತ ಬರೋದು ಗೊತ್ತಾಗೋದಿಲ್ಲ. ಆದ್ರೆ ಶಮಿಕ ಮಹರ್ಷಿಗಳ ಮಗ ಶೃಂಗಿ ಬಂದು ಏನ್ ಮಾಡ್ತಾರೆ ಅಂದ್ರೆ, ಅವರು ಬ್ರಾಹ್ಮಣ ಬಾಲಕನಾಗಿದ್ದ ಕಾರಣ ಶಾಪವನ್ನು ಕೊಡುವಂಥದ್ದು. 7 ವರ್ಷದ ಬಾಲಕ ಏನು, ಅವರು ಶಾಪವನ್ನು ಕೊಡ್ತಾರೆ. ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಪರೀಕ್ಷಿತ ಅಂದ್ರೆ ಅವರು ನೀರು ಕೊಡ್ಲಿಲ್ಲ ಅಂತ ಹೇಳಿ ಅವರ ಕುತ್ತಿಗೆಗೆ ಸತ್ತ ಹಾವನ್ನು ಬಿಸಾಡಿ ಹೋಗ್ತಾರೆ ಅಲ್ವಾ. ಸೊ ಹಾಗಾಗಿ ಇದು ಶಾಪವನ್ನು ಕೊಡ್ತಾನೆ ಶೃಂಗಿ. ಅದನ್ನ ನೋಡಿ ಅವನಿಗೆ ಕೋಪ ಬಂದು ಹೇಳ್ತಾನೆ, ಯಾರು ನನ್ನ ತಂದೆಯ ಕುತ್ತಿಗೆಯ ಮೇಲೆ ಸತ್ತ ಹಾವನ್ನು ಹಾಕಿದರೆ ಅವರು 7 ದಿವಸದ ಒಳಗೆ ಹಾವು ಕಚ್ಚಿ ಸಾಯ್ಬೇಕು ಅಂತೇಳಿ ಈ ವಿಷಯವನ್ನ ಪರೀಕ್ಷಿತನಿಗೆ ತಲುಪಿಸ್ತಾರೆ. ಮತ್ತೆ ಈ ಶಮಿಕ ಮಹರ್ಷಿಗಳು ಧ್ಯಾನದಿಂದ ಎದ್ದ ನಂತರ ಅವರಿಗೆ ಬಹಳ ಬೇಸರ ಆಗುತ್ತೆ. ನೀನು ಯಾಕೆ ಒಂದು ಶುದ್ಧ ಭಕ್ತರ ಮೇಲೆ ನೀನು ಒಂದು ಶಾಪವನ್ನು ಕೊಟ್ಟಿದ್ಯಾ, ಸರಿಯಲ್ಲ ನೀನ್ ಮಾಡಿದ್ದು ಅಂತ ಅವರು ಬೈತಾರೆ. ಆದ್ರೆ ಶಾಪ ಆಲ್ರೆಡಿ ಕೊಟ್ಟ ಹಾಗೆ ಆಗಿದೆ, ಸೊ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಆದ್ರೆ ಶುದ್ಧ ಭಕ್ತರು ಹೇಗೆ ಅಂದ್ರೆ ಅದಕ್ಕೆ ಪ್ರತಿಭಟಿಸೋದೂ ಇಲ್ಲ. ಆಯ್ತು ಅಂತ ಹೇಳಿ ಒಪ್ಪಿಕೊಂಡು ಆ 7 ದಿವಸಗಳು ಏನ್ ಮಾಡ್ಬೇಕು ಅಂತ ಹೇಳಿ ಶಮಿಕ ಮಹರ್ಷಿ ಇವರು ಶುಕ ಗೋಸ್ವಾಮಿಗಳು ಏನ್ ಮಾಡ್ತಾರೆ, ಅವರಿಗೆ ಈ ಭಾಗವತಂ ಪ್ರವಚನವನ್ನು ಮಾಡ್ತಾರೆ ಆ 7 ದಿವಸಗಳು. ಹಾಗೆ ಆ 7ನೇ ದಿವಸ ಹಾವು ಕಚ್ಚುವ ಮೊದಲೇ ಅವರು ಭಗವಂತನ ಧಾಮಕ್ಕೆ ಹೋಗಿ ಆಗುತ್ತೆ ಹಾಗೆ ಹೇಳ್ತಾರೆ. ಈ ಒಂದು ಜ್ಞಾನವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅವರು ಖಂಡಿತವಾಗಿ ಮುಕ್ತಿಯನ್ನು ಪಡಿತಾರೆ. ಅವರು ಶ್ರವಣದಿಂದಲೇ ನೋಡಿ, ಅಷ್ಟು ನಾವು ಶ್ರವಣ ಮಾಡೋದ್ರಿಂದಲೂ ಕೂಡ ಒಂದು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ. ನಮ್ಮ ಶ್ರವಣ ಕೂಡ ಅಷ್ಟೇ ಒಂದು ಎಫೆಕ್ಟ್ ಏನ್ ಹೇಳ್ತಾರೆ ಪವರ್ಫುಲ್ ಆಗಿರ್ಬೇಕು, ಅಂದ್ರೆ ಸರಿಯಾಗಿ ನಾವು ಕೇಳಿಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ನೋಡ್ಬೋದು. ಓಕೆ, ಈಗ ಇಲ್ಲಿ ಐಹಿಕ ಪ್ರಕೃತಿ, ಪರಮಾತ್ಮ, ಜೀವಿ ಮತ್ತು ಅವರ ಪರಸ್ಪರ ಪ್ರತಿಕ್ರಿಯೆ ಇದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ, ಮನುಷ್ಯ ಮತ್ತೆ ಈ ಐಹಿಕ ಪ್ರಕೃತಿಗೆ ಬರೋದಿಲ್ಲ, ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಇನ್ನು ಜ್ಞಾನಚಕ್ಷು ಇದು 22ರಿಂದ 35ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಯಾವನ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಯಾವುದನ್ನು ಕೂಡ ವಸ್ತುಗಳನ್ನು ನೋಡಿದ್ರು ಕೂಡ ಅದು ಈ ಆತ್ಮ ಮತ್ತೆ ಪರಮಾತ್ಮ, ಈ ಶರೀರ ಮತ್ತೆ ಆತ್ಮ ಪರಮಾತ್ಮ ಇದ್ರ ಸಂಯೋಗ ಅಂತೇಳಿ ತಿಳಿದುಕೊಳ್ಬೇಕು. ಈಗ ಚಲಿಸುವಂಥದ್ದು, ಚಲಿಸದೇ ಇರುವಂಥದ್ದು, ಈಗ ಮರಗಳು, ಬೆಟ್ಟಗುಡ್ಡಗಳು, ಚಲಿಸದಿರುವ ಅನೇಕ ಅಭಿವ್ಯಕ್ತಿಗಳಿದೆ. ಹಾಗೆ ಚಲಿಸುವ ಅನೇಕ ಅಸ್ತಿತ್ವಗಳಿದೆ. ಸೊ ಪ್ರಕೃತಿಯ ಅವೆಲ್ಲವೂ ಕೂಡ ಪ್ರಕೃತಿಯ ಮತ್ತೆ ಪರಾಪ್ರಕೃತಿ ಜೀವಿಯ ಸಂಯೋಗಗಳು ಮಾತ್ರ. ಪ್ರಕೃತಿ ಅಂತ ಹೇಳಿದ್ರೆ ಈಗ ಅಪರಾಪ್ರಕೃತಿ, ಈ ಯಾವುದು ಪಂಚಮಭೂತಗಳು ಇದೆಲ್ಲವೂ ಕೂಡ ಅಪರಾಪ್ರಕೃತಿ ಬಂದು. ಇಲ್ಲಿ ಪರಾಪ್ರಕೃತಿ ಅಂದ್ರೆ ಜೀವಿಗಳು. ಸೊ ಇದೆಲ್ಲವೂ ಕೂಡ ಈ ಒಂದು ಸಂಯೋಗಗಳು ಮಾತ್ರ ಅಂತ. ಪರಾಪ್ರಕೃತಿ ಮತ್ತೆ ಅಪರಾಪ್ರಕೃತಿ ಮತ್ತು ಪರಾಪ್ರಕೃತಿ ಜೀವಿಯ ಸಂಯೋಗಗಳು. ಹಾಗೆ ಮೇಲ್ದರ್ಜೆಯ ಪ್ರಕೃತಿಯ ಜೀವಿಯ ಸ್ಪರ್ಶವಿಲ್ಲದೆ ಯಾವುದು ಬೆಳೆಯಲಾರದು. ಭೌತ ವಸ್ತು ಮತ್ತು ಪ್ರಕೃತಿ ಇವುಗಳ ಸಂಬಂಧವು ನಿರಂತರವಾಗಿ ಮುಂದುವರಿತದೆ. ಅಂದ್ರೆ ಈಗ ಈ ಶರೀರ ಮತ್ತೆ ಆತ್ಮ ಪರಮಾತ್ಮ ಪ್ರಕೃತಿ ಇದೆಲ್ಲವೂ ಅದರ ಒಂದು ಏನ್ ಹೇಳ್ತಾರೆ ಸಂಯೋಗದಲ್ಲಿ ಎಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯಂತಂ ಯ ಪಶ್ಯತಿ ನ ಪಶ್ಯತಿ.
ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಸೊ ಈಗ ಜ್ಞಾನಿಗಳು ಯಾರು ಈ ಒಂದು ತಿಳಿದಿರ್ತಾರೆ, ಭಕ್ತರು, ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆತ್ಮ ಪರಮಾತ್ಮನನ್ನು ನೋಡ್ತಾರೆ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ. ಅಂದ್ರೆ ಈ ಶರೀರ ಮಾತ್ರ ನಾಶ ಆಗುತ್ತೆ, ಜೀವಾತ್ಮ ಪರಮಾತ್ಮ ಇವರು ಶಾಶ್ವತವಾಗಿರ್ತಾರೆ, ಅವರು ನಾಶ ಹೊಂದೋದಿಲ್ಲ ಅಂತ ಹೇಳಿ ಅವರು ಅರ್ಥ ಮಾಡಿಕೊಳ್ತಾರೆ. ಸೊ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಹಾಗೆ ಅರ್ಥ ಮಾಡಿಕೊಂಡವರು ಸಮಂ ಪಶ್ಯಂತಿ ಸರ್ವತ್ರ ಸಮವಸ್ಥಿತಾಮಿ ಈಶ್ವರಂ ನಾಹಿನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಸೊ ಇಲ್ಲಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲೂ ಕೂಡ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು. ಹೇಗೆ ಅಂತ ಹೇಳಿದ್ರೆ, ಈಗ ಯಾರು ಭಕ್ತರಿರ್ತಾರೆ, ಅವ್ರು ಹೋಗುವಾಗ ಹಾವೇನಾದ್ರೂ ಅವರ ದಾರಿಗೆ ಬಂದ್ರೆ ಆ ಹಾವು ಅವರಿಗೆ ತಲೆ ತಗ್ಗಿಸಿ ಹೋಗುತ್ತಂತೆ. ಯಾಕಂದ್ರೆ ಆ ಭಕ್ತರು ಆ ಹಾವಿನಲ್ಲಿರುವ ಪರಮಾತ್ಮನನ್ನು ನೋಡ್ತಾರೆ. ಆದ್ರೆ ನಾವು ಏನು ಮಾಡ್ತೇವೆ, ಇದು ಹಾವು, ಇದು ಹಸು, ಇದು ಮನುಷ್ಯ, ಈ ತರ ಎಲ್ಲ ನೋಡ್ತೇವೆ. ಆದ್ರೆ ಭಕ್ತರು ಹೇಗೆ ನೋಡ್ತಾರೆ, ಆ ಒಂದು ಜೀವಿಗಳಲ್ಲಿರುವ ಪರಮಾತ್ಮನನ್ನು ಗುರುತಿಸ್ತಾರೆ. ಹಾಗಾಗಿ ಆ ಪ್ರಾಣಿಗಳು ಕೂಡ ಅವರಿಗೆ ಏನ್ ಹೇಳ್ತಾರೆ, ವಿರುದ್ಧವಾಗಿ ಹೋಗೋದಿಲ್ಲ, ಅವರಿಗೆ ಪರವಾಗಿಯೇ ಇರ್ತದೆ ಅಂತೇಳಿ ಸಹಕಾರವನ್ನು. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ, ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಹೇಳ್ತಾರಲ್ಲ, ಇದೆಲ್ಲವೂ ಕೂಡ ಈ ಶರೀರ ಮಾಡುವಂಥದ್ದು. ಆತ್ಮ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದೆ. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾರೆ, ಅವರು ಭಗವಂತನ ಬಳಿಗೆ ಹೋಗ್ತಾರೆ. ಇದು ಯಾವುದು ಕೂಡ ಆತ್ಮ ಹೇಳ್ತಾರಲ್ಲ, ಈ ಕೈ ಅಂತ ಹೇಳಿ ಅಂದ್ರೆ ಎಲ್ಲವೂ ಕೂಡ ಶರೀರ ಮಾಡುವಂಥದ್ದು, ಎಲ್ಲಾ ಕರ್ಮಗಳನ್ನು ಮಾಡ್ತದೆ. ಈ ದೇಹವು ಎಲ್ಲಾ ಕರ್ಮಗಳನ್ನು ಮಾಡ್ತದೆ, ಇದು ಐಹಿಕ ಪ್ರಕೃತಿಯಿಂದ ಆಗಿದೆ. ಹಾಗಾಗಿ ಆತ್ಮ ಏನ್ ತಿಳ್ಕೊಳುತ್ತೆ, ಅದು ತಾನೇನು ಮಾಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಈಗ ಯಾರಾದ್ರೂ ನಿಂದಿಸಿದಾಗ ಅದು ಅವರು ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ, ಯಾರು ಈ ಒಂದು ಭಕ್ತಿ ಸೇವೆಯಲ್ಲಿ ಇರ್ತಾರೆ, ಪರಿಪೂರ್ಣ ಭಕ್ತಿ ಸೇವೆ ಅಂತ ಇರ್ತಾರೆ, ಶುದ್ಧ ಭಕ್ತರು ಇರ್ತಾರೆ, ಅವರಿಗೆಲ್ಲ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅವರು ಅದಕ್ಕೆ ಪ್ರತಿಕ್ರಿಯಿಸೋದಿಲ್ಲ. ಯಾಕಂದ್ರೆ ಅದು ಆ ಶರೀರಕ್ಕೆ ಹೇಳಿರ್ತಾರೆ, ಆತ್ಮಕ್ಕೆ ಅಲ್ಲ ಅಂತೇಳಿ. ಈ ತರ ಇರ್ತಾರೆ, ಆತ್ಮದ ನೆಲೆಯಲ್ಲಿ ಇರ್ತಾರೆ ಅವರು. ಯಾರು ಶರೀರದ ಭಾವನೆಯಲ್ಲಿ ಇರ್ತಾರೆ, ಅವರು ಮಾನ ಅಪಮಾನ ಮತ್ತೆ ಕೀರ್ತಿ ಅಪಕೀರ್ತಿ, ಇದಕ್ಕೆಲ್ಲ ಗೌರವ ಅಗೌರವ, ಇದಕ್ಕೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಾರೆ. ಆದ್ರೆ ಯಾರು ಆತ್ಮದ ನೆಲೆಯಲ್ಲಿ ಇರ್ತಾರೆ, ಅದೆಲ್ಲವೂ ಕೂಡ ತನ್ನ ಆತ್ಮಕ್ಕೇನು ಸಂಬಂಧಪಟ್ಟಿಲ್ಲ, ಅದು ಈ ಶರೀರಕ್ಕೆ ಅಂತ ಹೇಳಿ ಅವರು ಅದನ್ನ ಬಿಟ್ಬಿಡ್ತಾರೆ ಅಂತೇಳಿ ಮನಸ್ಸಿಗೆ ತೆಗೆದುಕೊಳ್ಳೋದಿಲ್ಲ. ಈ ಹೇಳಿಕೆಯನ್ನು ನೀವು ಹೇಗೆ ವಿವರಿಸುತ್ತೀರಿ? ತಾನು ಏನನ್ನು ಮಾಡುವುದಿಲ್ಲ, ಇದನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಎಲ್ಲ ಪರಮಾತ್ಮ ನಡೆಸೋದೇ ಅಲ್ವಾ ಮಾತಾಜಿ? ಹಾ, ಎಲ್ಲವೂ ಪರಮಾತ್ಮನೇ ನಡೆಸೋದ್ರಿಂದ ನಾವೇನು ಮಾಡ್ಕೊಂಡಲ್ವೇ ಅಲ್ವಲ್ಲ. ಇಲ್ಲೇ ಇದೆ ನೋಡಿ, ನೆಕ್ಸ್ಟ್ ಇದ್ರಲ್ಲಿದೆ, ಯದಾ ಭೂತ ಪೃಥಗ್ ಭಾವಂ ಅಕಸ್ತಂ ಅನುಪಶ್ಯತಿ ಏಕಸ್ತಂ ಅನುಪಶ್ಯತಿ ತಥಾ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತಥಾ. ಆಕಾಶವು ಎಲ್ಲೆಲ್ಲಿ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಅಂದ್ರೆ ಈ ಆತ್ಮ ಏನು ಮಾಡ್ತಾ ಇಲ್ಲ ಅಲ್ಲಿ, ಆ ಪ್ರಕೃತಿಯಿಂದಾಗಿ, ನೋಡಿ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ನಾವು ಇದನ್ನ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ಕರ್ಮಗಳನ್ನು ಏನು ದೇಹ ಮಾಡ್ತಾ ಇದೆ ಅದು ಐಹಿಕ ಪ್ರಕೃತಿಯಿಂದ ಆಗಿದೆ, ಗುಣಗಳಿಗೆ ಅನುಸಾರವಾಗಿ ಅಲ್ವಾ, ಈ ಒಂದು ಐಹಿಕ ಪ್ರಕೃತಿ ಅಂದ್ರೆ. ಸೊ ಇಲ್ಲಿ ಆತ್ಮ ಏನನ್ನು ಕೂಡ ಮಾಡ್ತಾ ಇಲ್ಲ. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈಗ ಆಕಾಶದಲ್ಲಿ ಎಲ್ಲೆಲ್ಲಿಯೂ ಕೂಡ, ಆಕಾಶವು ಎಲ್ಲೆಲ್ಲಿಯೂ ಇದ್ರೂ ಕೂಡ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಅದಕ್ಕಾಗಿ ಆತ್ಮಕ್ಕೆ ಆ ಒಂದು ಶರೀರದ ಜೊತೆ ಒಂದು ಏನ್ ಹೇಳ್ತಾರೆ ಅಟ್ಯಾಚ್ಮೆಂಟ್ ಅಂತ ಇರೋದಿಲ್ಲ, ಅದು ಇರುತ್ತೆ ಅಷ್ಟೇ ಅಲ್ಲಿ. ಯಾಕಂದ್ರೆ ಆ ದೇಹವು ಚಲಿಸ್ಬೇಕಾದ್ರೆ ಆತ್ಮ ಬೇಕೇ ಬೇಕು.
ಆದ್ರೆ ಅದು ಮಾಡ್ತಾ ಇರೋದಿಲ್ಲ ದೇಹ ಅಂತ ಹೇಳಿ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನ ಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಸೊ ಯಾವ್ದೆಲ್ಲ ಹಂತಗಳು ಅಂತೇಳಿ, ಧ್ಯಾನ ಮಾಡೋದು ಅಂದ್ರೆ ಪರಮಾತ್ಮನ ಮೇಲೆ, ಮತ್ತೆ ಜ್ಞಾನವನ್ನು ಬೆಳೆಸಿಕೊಳ್ಳೋದು, ಮತ್ತೆ ನಿಷ್ಕಾಮ ಕರ್ಮ ಅಂದ್ರೆ ಯಾವುದೇ ಕರ್ಮ ಫಲ ತ್ಯಾಗವನ್ನು ಮಾಡುವಂಥದ್ದು, ಯಾವ್ದು ಕರ್ಮ ಫಲದ ಅಪೇಕ್ಷೆ ಇಟ್ಟುಕೊಳ್ಳದೆ ಇರುವಂಥದ್ದು. ಹೀಗೆ ಪರಮಾತ್ಮನನ್ನು ಕಾಣ್ತಾರೆ. ಅನ್ಯೇತ್ವೇವಂ ಅಜಾನಂತಹ ಶ್ರುತ್ವಾನೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿ ಪರಾಯಣಾಃ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಸೊ ಇದು ದೇವಹೂತಿ, ಕಪಿಲರ ತಾಯಿ ಅಂದ್ರೆ ಕರ್ದಮ ಮುನಿಯ ಹೆಂಡತಿ ದೇವಹೂತಿ. ಇವರು ಕಪಿಲ ದೇವ, ಇದು ಭಗವಂತನ ಅವತಾರನೇ ಕಪಿಲ ಮಹರ್ಷಿಗಳು. ಸೊ ಇವರು ಕಪಿಲ ಏನ್ ಹೇಳ್ತಾರೆ, ಇವರಿಗೆ ದೇವಹೂತಿಗೆ ಈ ಉಪದೇಶವನ್ನು ಮಾಡೋದು, ಜ್ಞಾನವನ್ನು ಕೊಡುವಂಥದ್ದು ಭಗವಂತನ ಬಗ್ಗೆ. ಸೊ ಅದನ್ನ ಕೇಳಿಯೇ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅಂದ್ರೆ ಈಗ ಹೇಗೆಂದ್ರೆ ಮಹಿಳೆಯರಿಗೆ ಬಾಲ್ಯದಲ್ಲಿ ತಂದೆಯಿಂದ, ಯೌವನದಲ್ಲಿ ಗಂಡನಿಂದ ಮತ್ತೆ ವೃದ್ಧಾಪ್ಯದಲ್ಲಿ ಮಗನಿಂದ ಭಗವಂತನ ಬಗ್ಗೆ ಕೇಳಿ ತಿಳಿಯುವ ಒಂದು ಅವಕಾಶ ಹಿಂದೆ ಇತ್ತು. ಹಾಗೆ ಇಲ್ಲಿ ನಾವು ನೋಡ್ಬೋದು ಆಚಾರ್ಯರಿಂದ. ಸೊ ಇಲ್ಲಿ ಮಗನೇ ಗುರು ಆಗಿದ್ದಾರೆ ಅವ್ರಿಗೆ, ನೋಡಿ ನೀವು ತಾಯಿಗೆ. ಸೊ ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ, ಅಂದ್ರೆ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಹಾಗಾಗಿ ಕೇಳುವುದು ತುಂಬಾ ಮುಖ್ಯ. ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಏವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಸೊ ಈಗ ಜ್ಞಾನದ ಕಣ್ಣುಗಳಿಂದ ಏನು 8ರಿಂದ 11 ನಾವು ನೋಡಿದ್ವಲ್ಲ, ಇದು ಅಮಾನಿತ್ತು, ಮದಂಬಿತ್ತು, ಅಹಿಂಸಾ, ಕ್ಷಾಂತಿ, ರಾಜವಂ ಅಂದ್ರೆ 20 ಅಂಶಗಳು. ಸೊ ಅದನ್ನ ನಾವು ತಿಳಿದುಕೊಂಡು ಆ ಒಂದು ಕಣ್ಣುಗಳಿಂದ ಆತ್ಮ, ಇದು ಶರೀರ ಮತ್ತೆ ಆತ್ಮ ಪರಮಾತ್ಮ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು. ಅಂದ್ರೆ ಆತ್ಮ, ಇದು ಶರೀರ ಮತ್ತು ಆತ್ಮ ಪರಮಾತ್ಮ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು, ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು, ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಸೊ ಅಧ್ಯಾಯದ ಸಾರಾಂಶ: ಅರ್ಜುನನ 6 ಪ್ರಶ್ನೆಗಳು. ಮೊದಲನೇ ಶ್ಲೋಕದಲ್ಲಿ ನೋಡಿದ್ರೆ ವಿವರಣೆ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನ, ಇದು 2ರಿಂದ 7ನೇ ಶ್ಲೋಕದಲ್ಲಿ ಇದೆ. ಮತ್ತು ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ 8ರಿಂದ 12ನೇ ಶ್ಲೋಕದಲ್ಲಿ ನೋಡಿದ್ರೆ ಜ್ಞೇಯಂ, ತಿಳಿಯಬೇಕಾದವನು, ಜ್ಞಾನದ ವಸ್ತು 13ರಿಂದ 19ನೇ ಶ್ಲೋಕ, ಪ್ರಕೃತಿ ಮತ್ತು ಪುರುಷ 20ರಿಂದ 26ನೇ ಶ್ಲೋಕ, ಮತ್ತೆ ಜ್ಞಾನದ ದೃಷ್ಟಿ 27ರಿಂದ 35ನೇ ಶ್ಲೋಕದಲ್ಲಿ ನೋಡ್ಬೋದು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಕೇಳ್ಬೋದು.